ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಇಸ್ಕಾನ್ ರಾಧಾ ಗೋವಿಂದ ಮಂದಿರ ಮಂಗಳೂರು ಇವರು ಆಯೋಜಿಸಿರುವಂತಹ 18 ದಿವಸಗಳ ಭಗವದ್ಗೀತೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು 15ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತೇಳಿ ಅರ್ಥ ಮಾಡಿಕೊಳ್ಳಲಿದ್ದೇವೆ. ಪ್ರಾರ್ಥನೆಯೊಂದಿಗೆ 15ನೇ ಅಧ್ಯಾಯವನ್ನ ಪ್ರಾರಂಭಿಸೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ವನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಇಂದು 15ನೇ ಅಧ್ಯಾಯದಲ್ಲಿ ಏನೆಲ್ಲ ಇದೆ ಅಂತೇಳಿ ಅರ್ಥ ಮಾಡಿಕೊಳ್ಳೋದಕ್ಕಿಂತ ಮುಂಚೆ ನಿನ್ನೆ 14ನೇ ಅಧ್ಯಾಯದಲ್ಲಿ ಏನೆಲ್ಲ ತಿಳ್ಕೊಂಡು ಅಂತೇಳಿ ಒಂದ್ಸತಿ ರಿಕ್ಯಾಪ್ ಮಾಡೋಣ. 14ನೇ ಅಧ್ಯಾಯದಲ್ಲಿ ನಾವು ಪ್ರಕೃತಿಯ 3 ಗುಣಗಳು ಯಾವುವು ಅನ್ನೋದನ್ನ ತಿಳಿದುಕೊಂಡು ಸತ್ವಗುಣ, ರಜೋಗುಣ, ತಮೋಗುಣ. ಸೊ ಸತ್ವಗುಣದಲ್ಲಿ ಇರುವವರ ಜೀವನ ಶೈಲಿ ಹೇಗಿರುತ್ತದೆ, ರಜೋಗುಣದಲ್ಲಿ ಇರುವವರ ಜೀವನ ಶೈಲಿ ಹೇಗಿರುತ್ತದೆ, ತಮಗುಣದಲ್ಲಿ ಇರುವವರು ಹೇಗಿರುತ್ತಾರೆ ಅನ್ನೋದನ್ನ ನಾವು ತಿಳಿದುಕೊಂಡು, ಸೊ ಈ 3 ಗುಣಗಳು ಕೂಡ ನಮ್ಮನ್ನ ಬಂದಿಯನ್ನಾಗಿಸುತ್ತವೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಆದ್ರಿಂದ ಈ 3 ಗುಣಗಳಿಂದ ಹೊರಬರುವುದೇ ದಾರಿ. ನಮ್ಗೆ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ನಿಜವಾದ ಸ್ವರೂಪವನ್ನ ನಾವು ಅರಿತುಕೊಳ್ಬೇಕಂತಿದ್ರೆ 3 ಗುಣಗಳನ್ನ ಮೀರಿ ನಾವು ಹೊರಕ್ಕೆ ಬರ್ಬೇಕು ಅನ್ನೋದನ್ನ ನಾವು ತಿಳಿದುಕೊಂಡು, ಹೇಗೆ 3 ಗುಣಗಳನ್ನ ಮೀರಿ ನಾವು ಮೇಲಕ್ಕೆ ಏರುವುದು ಹೇಗೆ ಭಗವಂತ ಹೇಳ್ತಾರೆ. ಮಾಂಚಿಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತಾಯ್ತಾನ್ ಧಮ್ಮ ಭೂಯಾಯ ಕಲ್ಪತೆ ಅಂತ ಭಗವಂತ ಹೇಳ್ತಾರೆ. ಸೊ ಯಾರು ಅನನ್ಯ ಭಕ್ತಿಯನ್ನ ಮಾಡುತ್ತಾರೋ ಅವರು ಈ 3 ಗುಣಗಳನ್ನ ಮೀರಿ ಮೇಲಕ್ಕೆ ಹೋಗುತ್ತಾರೆ. ಸೊ ನಾವೆಲ್ಲ ಗುಣಾಧೀನರು, ಭಗವಂತ ಗುಣಾಧೀಶ. ನಾವು ಗುಣಾತೀತರಾಗಬೇಕು. 3 ಗುಣಗಳನ್ನ ಮೇಲಕ್ಕೇರೋದ್ರ ಮೂಲಕ, 3 ಗುಣಗಳನ್ನ ಮೀರಿ ಮೇಲಕ್ಕೇರೋದ್ರ ಮೂಲಕ ನಾವು ಗುಣಾತೀತರಾಗುತ್ತೀವಿ. ಆವಾಗ ನಮಗೆ ಈ ಐಹಿಕ ಪ್ರಕೃತಿಯ 3 ಗುಣಗಳು ನಮ್ಮನ್ನ ಬಂಧಿಸಲಾರವು, ಯಾವುದೇ ಕರ್ಮಗಳ ಫಲವೂ ಇಲ್ಲ. ಸೊ ನಾವು ಇಲ್ಲಿ ಐಹಿಕ ಪ್ರಪಂಚದಲ್ಲಿ ಇದ್ದ ಹಾಗೆ ನಾವು ಮುಕ್ತ ಆತ್ಮರಾಗುತ್ತೇವೆ ಅನ್ನೋದನ್ನ ನಾವು ತಿಳಿದುಕೊಂಡು, ಸೊ ಇಂದಿನ ಅಧ್ಯಾಯದ ಹೆಸರು ಪುರುಷೋತ್ತಮ ಯೋಗ. ಇದರಲ್ಲಿ 4 ಸೆಕ್ಷನ್ಗಳಿವೆ. ಮೊದಲ ಸೆಕ್ಷನ್ ಅಲ್ಲಿ ಹೋಮ್ ಆರ್ ಹೋಟೆಲ್, ಇದು ನಾವು ಹೋಟೆಲ್ ಅಲ್ಲಿ ಇದ್ದೀವಾ, ಮನೆಯಲ್ಲಿ ಇದ್ದೀವಾ ಅನ್ನೋದನ್ನ ನಾವು ತಿಳಿದುಕೊಳ್ಳಲಿದ್ದೇವೆ. 2ನೇ ಸೆಕ್ಷನ್ ಅಲ್ಲಿ ಆಧ್ಯಾತ್ಮಿಕ ಲೋಕದ ಬಗ್ಗೆ. ಮೊದಲ ಸೆಕ್ಷನ್ ಅಲ್ಲಿ ಭಗವಂತ ಭೌತಿಕ ಜಗತ್ತಿನ ಬಗ್ಗೆ ಹೇಳ್ತಾರೆ. 2ನೇ ಸೆಕ್ಷನ್ ಅಲ್ಲಿ ಭಗವಂತ ಆಧ್ಯಾತ್ಮಿಕ ಜಗತ್ತಿನ ಬಗ್ಗೆ ಅವರು ಹೇಳುತ್ತಾರೆ. ಸೊ ಹೋಲಿಕೆಯನ್ನ ಮಾಡ್ತಾರೆ ಹೇಗೆ ಇದೆ ಅಂತ ಹೇಳಿ. ಭೌತಿಕ ಜಗತ್ತು ಮತ್ತೆ ಆಧ್ಯಾತ್ಮಿಕ ಜಗತ್ತಿನ ನಡುವೆ ಹೋಲಿಕೆ. ಅದಾದ್ಮೇಲೆ ಭಗವಂತ ನಮ್ಮೆಲ್ಲರ ಪಾಲನೆಯನ್ನ ಮಾಡ್ತಾರೆ, ಹೇಗೆ ಪಾಲನೆಯನ್ನ ಮಾಡ್ತಾರೆ ಅನ್ನೋದನ್ನ ನಾವು ಇಂದಿನ ಅಧ್ಯಾಯದಲ್ಲಿ ತಿಳಿದುಕೊಳ್ಳಲಿದ್ದೇವೆ ಸಂಪೂರ್ಣವಾಗಿ, ಭಗವಂತ ಯಾವ ತರ ಪಾಲನೆಯನ್ನ ಮಾಡ್ತಾರೆ ಅನ್ನೋದನ್ನ. ಅದಾದ್ಮೇಲೆ ಇಲ್ಲಿ ಕೂಡ ಈಗ ಭಗವದ್ಗೀತೆಯ ಸಾರವನ್ನು ಹೇಳುವಂತಹ 3 ಶ್ಲೋಕಗಳಿವೆ. ಸಂಬಂಧ, ಅಭಿಧೇಯ, ಪ್ರಯೋಜನವನ್ನ ಹೇಳುವಂತಹ 3 ಶ್ಲೋಕಗಳು ಯಾವುದು ಅಂತೇಳಿ ಅದನ್ನ ನಾವು ನೋಡೋಣ. ಶ್ರೀ ಭಗವಾನುವಾಚ ಊರ್ಧ್ವಾ ಮೂಲಂ ಅಧಃ ಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವೀತ್. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದನು, ಬೇರುಗಳು ಮೇಲಿರುವ ಮತ್ತು ರೆಂಬೆಗಳು ಕೆಳಗಿರುವ ಅವಿನಾಶಿಯಾದ ಅಶ್ವತ್ಥ ವೃಕ್ಷವೊಂದಿದೆ. ಅದರ ಎಲೆಗಳು ವೇದ ಮಂತ್ರಗಳು ಎಂದು ಹೇಳುತ್ತಾರೆ. ಈ ಮರವನ್ನು ತಿಳಿದವನು ವೇದಗಳನ್ನು ತಿಳಿದವನು. ಸೊ ಇಲ್ಲಿ ಬೇರುಗಳು ಮೇಲೆ ಇವೆ ಅಂತೆ, ರೆಂಬೆಗಳು ಕೆಳಗೆ ಇವೆ ಅಂತೆ. ಸೊ ನೀವು ಯಾವತ್ತಾದ್ರೂ ನೋಡಿದ್ದೀರಾ ಆ ತರದ ಮರವನ್ನ? ಮೇಲೆ ಬೇರು ಇರುವಂತದ್ದು, ಕೆಳಗಡೆ ರೆಂಬೆಗಳು, ಎಲೆಗಳೆಲ್ಲ ಕೆಳಗಡೆ ಇರುವಂತದ್ದು. ಸೊ ಇಲ್ಲಿ ಭಗವದ್ಗೀತದಲ್ಲಿ ಭಗವಂತ ಅದನ್ನ ಹೇಳ್ತಾರೆ, ತಲೆ ಕೆಳಗಡೆ ಆಗಿರುವಂತಹ, ಅಂದ್ರೆ ಬೇರುಗಳು ಕೆಳಗಾಗಿ ರೆಂಬೆಗಳು ಮೇಲಿರುವಂತಹ ಮರ ಒಂದು ಇದೆ ಅನ್ನೋದನ್ನ ಅವರು ಹೇಳ್ತಾರೆ. ಯಾಕೆ ಹೀಗೆ ಹೇಳ್ತಾರೆ ಅವರು? ಸೊ ಅದನ್ನ ಇಲ್ಲಿ ಈ ಐಹಿಕ ಪ್ರಪಂಚವನ್ನ ಅವರು ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬದ ತರ ಅವರು ಇಲ್ಲಿ ಹೇಳ್ತಾರೆ. ಈಗ ನಾವು
ಒಂದು ಮರದ ಪ್ರತಿಬಿಂಬವನ್ನ ನೀರಿನಲ್ಲಿ ನಾವು ನೋಡ್ತೀವಿ. ನೀರಿನಲ್ಲಿ ನೋಡಿದ ಪ್ರತಿಬಿಂಬದಿಂದ ನಮ್ಗೆ ಅಲ್ಲಿ ನೀರಿನಲ್ಲಿ ಕಾಣ್ತದೆ ಆ ಮರದಲ್ಲಿ ಹಣ್ಣು. ಆದ್ರೆ ಆ ಹಣ್ಣನ್ನ ನಾವು ನೀರಿನಲ್ಲಿ ಕಾಣ್ತಿರೋ ಪ್ರತಿಬಿಂಬದಿಂದ ಕೊಯ್ಯೋದಿಕ್ಕೆ ಆಗಲ್ಲ. ನಮ್ಗೆ ಹಣ್ಣು ಬೇಕಂತಿದ್ರೆ ನಾವು ಮರದಿಂದ ಅದನ್ನ ತೆಗಿಬೇಕು. ಅದೇ ತರ ಈ ಭೌತಿಕ ಪ್ರಪಂಚ ಇದು ಆಧ್ಯಾತ್ಮಿಕ ಪ್ರಪಂಚದ ಪ್ರತಿಬಿಂಬದ ತರ. ಇಲ್ಲಿ ಶಾಶ್ವತವಾದಂತಹ ಜೀವನ ಅನ್ನುವಂಥದ್ದು ಇಲ್ಲ, ಶಾಶ್ವತವಾದಂತಹ ಸಂತೋಷ ಅನ್ನುವಂಥದ್ದು ಇಲ್ಲ. ನಮ್ಗೆ ಶಾಶ್ವತವಾದಂತಹ ಸಂತೋಷ ಬೇಕಂತಿದ್ರೆ ನಾವು ಆಧ್ಯಾತ್ಮಿಕತೆಡೆಗೆ ಹೋಗಬೇಕು ಅನ್ನೋದನ್ನ ಇಲ್ಲಿ ಹೇಳಲಾಗಿದೆ. ಇದು ಜಸ್ಟ್ ಪ್ರತಿಬಿಂಬದ ತರ. ಈ ಭೌತಿಕ ಜಗತ್ತು ಅಶಾಶ್ವತವಾಗಿರುವಂತದ ಪ್ರಪಂಚ. ದುಃಖಾಲಯಂ ಅಶಾಶ್ವತಂ ಅಂತ ಭಗವಂತ ಹೇಳ್ತಾರೆ. ಸೊ ಇಲ್ಲಿ ಅಶಾಶ್ವತವಾಗಿರುವಂತದ್ದು ಜನ್ಮ ಮೃತ್ಯು ಜರಾವ್ಯಾಧಿ ಇಲ್ಲಿ ತಪ್ಪಿದ್ದಲ್ಲ. ಮತ್ತೆ ಆಗಾಗ ಇಲ್ಲಿ ಸೃಷ್ಟಿ ಲಯ ಆಗ್ತಾ ಇರುತ್ತೆ ಈ ಪ್ರಪಂಚದಲ್ಲಿ. ಆದ್ರಿಂದ ಇದು ಜಸ್ಟ್ ಪ್ರತಿಬಿಂಬ. ನಿಜವಾದ ಲೋಕ ಅಲ್ಲಿ ಇದೆ, ಆದ್ರೆ ಇದು ಪ್ರತಿಬಿಂಬದ ತರ ಇದೆ ಅಂತೇಳಿ. ಈಗ ನಾವು ಕನ್ನಡಿಯಲ್ಲಿ ಒಂದು ಪ್ರತಿಬಿಂಬವನ್ನ ನಾವು ಕಾಣ್ತೀವಿ ಕನ್ನಡಿಯಲ್ಲಿ. ಆ ಪ್ರತಿಬಿಂಬ ನಾವು ಕನ್ನಡಿಯಿಂದ ಅದನ್ನ ತೆಗೆದುಕೊಳ್ಳೋದಕ್ಕಾಗತ್ತಾ ಆ ವಸ್ತುವನ್ನ? ಇಲ್ಲ. ಆದ್ರೆ ನಾವು ಅಂದ್ರೆ ತಗೋಬಹುದು. ಹೇಗೆ? ಜಸ್ಟ್ ನಾವು ಟರ್ನ್ ಆಗ್ಬೇಕಷ್ಟೇ. ತಿರುಗಿದಾಗ ನಮ್ಗೆ ಗೊತ್ತಾಗುತ್ತೆ ಅಲ್ಲಿರುವಂತ ನಿಜವಾದ ವಸ್ತು ನಮ್ಗೆ ಸಿಗುತ್ತೆ. ಆದ್ರೆ ನಾವೇನ್ ಮಾಡ್ತೀವಿ? ನಿಜವಾದ ವಸ್ತುವನ್ನ ಪ್ರತಿಬಿಂಬದಿಂದ ತೆಗಿಯೋದಿಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಆದ್ರೆ ಆ ಪ್ರತಿಬಿಂಬದಿಂದ ನಮ್ಗೆ ಯಾವತ್ತು ನಿಜವಾದ ವಸ್ತು ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಸೊ ನಿಜವಾದ ಜೀವನ, ನಿಜವಾದ ಸಂತೋಷ, ಶಾಶ್ವತವಾದಂತಹ ಸುಖ, ಸಂತೋಷ, ನೆಮ್ಮದಿ, ಶಾಶ್ವತವಾದಂತಹ ಲೋಕ ಅದು ಆಧ್ಯಾತ್ಮಿಕವಾದದ್ದು ಮಾತ್ರ. ಇಲ್ಲಿ ಎಲ್ಲವೂ ಪ್ರತಿಬಿಂಬದ ತರ ಇದೆ ಅನ್ನೋದನ್ನ ಇಲ್ಲಿ ಭಗವಂತ ಹೇಳ್ತಾರೆ. ಸೊ ಇಲ್ಲಿ ನಮ್ಗೆ ಆಕ್ಚುಲಿ ಎಲ್ರಿಗೂ ಆಧ್ಯಾತ್ಮಿಕ ಶರೀರ ಅನ್ನುವಂಥದ್ದು ಇದೆ. ಆದ್ರೆ ಈ ಭೌತಿಕ ಪ್ರಪಂಚಕ್ಕೆ ಬಂದಾಗ 3 ಗುಣಗಳಿಂದ ನಾವು ಪ್ರಭಾವಿತರಾಗುತ್ತೇವೆ. ಹೇಗೆ? ನಮ್ಗೆ ಇಲ್ಲಿ ಒಂದು ಸ್ಥೂಲ ದೇಹ ಸಿಗುತ್ತದೆ ಅಂತೇಳಿ. ಸೊ ಇದು ಆಧ್ಯಾತ್ಮಿಕದ ಒಂದು ಕಾಪಿ ಇರುವ ತರ. ನಮ್ಮ ಈ ಭೌತಿಕ ಒಂದು ನಮ್ಮ ಶರೀರ ಇರುವಂತದ್ದು ಪಂಚಭೂತಗಳಿಂದ ಕೂಡಿರುವಂತಹ ಸ್ಥೂಲ ದೇಹ, ಸೂಕ್ಷ್ಮ ದೇಹ. ಆಕ್ಚುಲಿ ಅಲ್ಲಿ ಆಧ್ಯಾತ್ಮಿಕ ಶರೀರ ಅದು ಶಾಶ್ವತವಾಗಿರುವಂತದ್ದು, ಸಚ್ಚಿತ್ ಆನಂದದಿಂದ ಕೂಡಿರುವಂತದ್ದು. ಆದ್ರೆ ನಾವು ಏನ್ ಮಾಡ್ತೀವಿ? ಇಲ್ಲಿ ಬಂದಾಗ ಮತ್ತೆ ಮತ್ತೆ ಇಲ್ಲಿ ದೇಹವನ್ನ ನಾವು ಚೇಂಜ್ ಮಾಡ್ತಾ ಇರ್ತೀವಿ. ದೇಹದೊಂದಿಗೆ ನಮ್ಮನ್ನ ನಾವು ಗುರುತಿಸಿಕೊಳ್ಳುತ್ತೇವೆ. ಸೊ ಇಲ್ಲಿ ಆಧ್ಯಾತ್ಮಿಕ ಲೋಕ ಅಂದ್ರೆ ನಿಜವಾದ ಮಾವಿನ ಹಣ್ಣಿನ ಮರ. ಸೊ ಮಾವಿನ ಹಣ್ಣಲ್ಲಿ ನಮ್ಗೆ ನಿಜವಾಗ್ಲೂ ಕೊಯ್ಬಹುದು. ಆದ್ರೆ ಭೌತಿಕ ಜಗತ್ತು ಅದರ ಪ್ರತಿಬಿಂಬ, ನೀರಿನಲ್ಲಿ ಕಾಣುವ ಪ್ರತಿಬಿಂಬದ ತರ. ಇಲ್ಲಿ ನಮ್ಗೆ ಮಾವಿನ ಹಣ್ಣು ಸಿಗುವುದಿಲ್ಲ. ಆ ತರ ಇಲ್ಲಿ ಭಗವಂತ ಹೋಲಿಕೆಯನ್ನ ಮಾಡ್ತಾರೆ ಈ ಭೌತಿಕ ಜಗತ್ತು ಹೇಗೆ ಅನ್ನೋದನ್ನ. ಸೊ ಈಗ ಇದು ನೆಗೆಟಿವ್ ಆಕ್ಸಿಸ್ ಅಂತ ಇಲ್ಲಿ ಭೌತಿಕ ಜಗತ್ತು, ಮೇಲ್ಗಡೆ ಪಾಸಿಟಿವ್ ಆಕ್ಸಿಸ್ ಅಂತ. ಸೊ ಮಧ್ಯದಲ್ಲಿ ಯಾವ ತರ? ಈಗ ಜ್ಞಾನಿಗಳು ಜಸ್ಟ್ ಶಾಂತಿಯನ್ನ ಅವರು ನಮ್ಗೆ ಶಾಂತಿ ಸಿಕ್ಕಿದ್ರೆ ಸಾಕು ಅಂತ ಅವರು ಬಯಸ್ತಾರೆ. ಆದ್ರೆ ನಿಜವಾದದ್ದು ಶಾಂತಿ ಅಲ್ಲ, ಸಂತೋಷ. ಸಂತೋಷ ಅದು ಭಗವಂತನ ಲೋಕದಲ್ಲಿ ಮಾತ್ರ ಸಿಗುವಂಥದ್ದು. ಸೊ ಕೆಲವರು ಏನ್ ಮಾಡ್ತಾರೆ? ಈಗ ಅಷ್ಟಾಂಗ ಯೋಗ ಅದರ ಮೂಲಕ ಎಲ್ಲ ಅವರು ಪ್ರಯತ್ನ ಪಟ್ಟು ನಾವು ನಿರಾಕಾರ ಬ್ರಹ್ಮನಲ್ಲಿ ನಾವು ಆರಾಧನೆ ಮಾಡ್ತೀವಿ, ಶಾಂತಿಯಿಂದ ನಾವು ಇರುತ್ತೀವಿ, ಆ ತರ ಅವರು ಯೋಚನೆ ಮಾಡ್ತಾರೆ. ಆದ್ರೆ ಶಾಂತಿಗಿಂತ ಆನಂದವೇ ಮೇಲು. ಅದು ಭಗವಂತನ ಲೋಕದಲ್ಲಿ ಸಾಕಾರ ರೂಪದಲ್ಲಿ ಆರಾಧನೆ ಮಾಡಿದಾಗ ಮಾತ್ರ ನಮ್ಗೆ ಸಿಗುತ್ತದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಈಗ ಸಂತೋಷ ಅನ್ನುವಂಥದ್ದು ಶಾಂತಿಗಿಂತ ಮೇಲು ಅಲ್ವಾ? ಸೊ ಇದನ್ನ ನಾವು ಉದಾಹರಣೆಯ ಮೂಲಕ ಅರ್ಥ ಮಾಡ್ಕೊಳ್ಬಹುದು. ಹೇಗೆ ಅಂತ ಹೇಳಿ, ಈಗ ಉದಾಹರಣೆಗೆ ಪತಿ ಪತ್ನಿ ಇಬ್ರು ತುಂಬಾ ಚೆನ್ನಾಗಿ ಅವರು ಇರ್ತಾರೆ, ಅನ್ಯೋನ್ಯವಾಗಿ ಅವರು ಬಾಳ್ತಾ ಇರ್ತಾರೆ. ಒಂದು ದಿವಸ ಯಾವುದೋ ಒಂದು ವಿಷಯಕ್ಕೆ ಅವರಿಬ್ಬರಲ್ಲಿ ಜಗಳ ಆಗುತ್ತೆ. ಜಗಳಾಗಿ ಇಬ್ರು ಮಾತಾಡ್ತಾರೆ. ಮಾತಿನ ಒಂದು ಇದು ನಡೀತದೆ, ಅವರಲ್ಲಿ ವಾಗ್ಯುದ್ಧ ನಡೀತಾ ಇರುತ್ತೆ. ಅದಾದ್ಮೇಲೆ ಏನಾಗುತ್ತೆ? ಇಬ್ರು ಮಾತಾಡೋದನ್ನ ಬಿಟ್ಟು ಬಿಡ್ತಾರೆ. ಇಬ್ರಿಗೂ ಸಿಟ್ಟು ಬರುತ್ತೆ, ಒಬ್ಬರ ಮೇಲೆ ಒಬ್ರಿಗೆ ಸಿಟ್ಟು ಬರುತ್ತೆ. ಸೊ ಮಾತಾಡೋದನ್ನ ಬಿಟ್ಟು ಬಿಡ್ತಾರೆ. ಸೊ 1 ದಿವಸ ಆಯ್ತು, 2 ದಿವಸ, ಈಗ ತುಂಬಾನೇ ಜಗಳ ಇತ್ತು. ಅದಾದ್ಮೇಲೆ ಜಗಳ ಇದ್ದಾಗ ಇಬ್ರಿಗೂ ತುಂಬಾನೇ ಇರಿಟೇಷನ್ ಆಗ್ತಾ ಇತ್ತು. ಆ ಜಗಳ ಎಲ್ಲ ನಿಂತು ಹೋದ್ಮೇಲೆ ಮಾತಾಡೋದನ್ನ ಬಿಟ್ಟಾಗ ಶಾಂತಿ ಇದೆ ಇಬ್ರಲ್ಲಿ ಕೂಡ. ಈಗ ಯಾಕಂದ್ರೆ ಒಬ್ರಿಗೊಬ್ರು ಮಾತಾಡ್ತಾ ಇಲ್ಲ, ಪ್ರಶಾಂತತೆ ನೆಲೆಸಿದೆ. ಒಬ್ಬರ ಹತ್ರ ಒಬ್ರು ಮಾತಾಡದೆ ಇರೋದ್ರಿಂದ ಇವಳು ಅವನ ಹತ್ರ ಏನು ಕೇಳುದಿಲ್ಲ, ಅವನು ಇವಳ ಹತ್ರ ಏನು ಕೇಳಿದೆ, ಇವರ ಪಾಡಿಗೆ ಬಿಟ್ಟು ಬಿಟ್ಟಿದ್ದಾರೆ, ಅವರ ಪಾಡಿಗೆ ಇದ್ದಾರೆ, ಏನು ಕೇಳುದಿಲ್ಲ. ಮುಂಚೆ ಎಲ್ಲ ಅದಾಯ್ತಾ ಇದಾಯ್ತಾ ಈ ತರ ಮಾತು ಇತ್ತು. ಸೊ ಈಗ ಪರವಾಗಿಲ್ಲ, ಒಂದು ಪ್ರಶಾಂತತೆ ಇದೆ ಅಟ್ಲೀಸ್ಟ್ ಅಂತ ಅನ್ನೋ ತರ ಒಂದು ಸ್ವಲ್ಪ ಸಂತೋಷ ಅಂತ ಅಂದ್ರೆ ಸ್ವಲ್ಪ ಅನಿಸ್ಬೋದು ಒಳ್ಳೇದಂತೇಳಿ. ಆದ್ರೆ ಒಂದು 4-5 ದಿವಸ ಆದ್ಮೇಲೆ ಏನಿದು, ಈ ಮೌನದಲ್ಲಿ ಯಾವ ಒಂದು ಅರ್ಥನೇ ಇಲ್ಲ. ಸುಮ್ನೆ ನಾವು ಅಂದ್ರೆ ಶಾಂತಿ ಇದೆ ನಿಜ ಈ ಮೌನದಲ್ಲಿ, ಆದ್ರೆ ಸಂತೋಷ ಅಂತ ಬೇಕಂತಿದ್ರೆ ಮತ್ತೆ ನಾನು ಅವ್ರ ಹತ್ರ ಮಾತಾಡಿ ನಾವು ಮುಂಚಿನ ತರ ನಕ್ಕೊಂಡು ನಾವು ಚೆನ್ನಾಗಿ ನಾವು ಎಲ್ಲ ಪರಸ್ಪರ ಹಂಚ್ಕೊಂಡಿದ್ರೆ ಮಾತ್ರ ನಿಜವಾದ ಸಂತೋಷ ಅಂತ ಇರುವಂತದ್ದು ಅಂತ ಅಂದ್ಕೊಂಡು ಅವರು ಮತ್ತೆ ಚೆನ್ನಾಗಿ ಮಾತಾಡೋದಕ್ಕೆ ಪ್ರಾರಂಭಿಸ್ತಾರೆ. ಆವಾಗ ಅವರಿಗೆ ಸಂತೋಷ, ನಿಜವಾದ ಸಂತೋಷದ ಅನುಭವ ಅಂದ್ರೆ ಹೇಗೆ ಇದೇ ಚೆನ್ನಾಗಿದೆ ಜೀವನ ಅಂತ ಅನ್ಸುತ್ತೆ. ಸೊ ಹೀಗೆ ಶಾಂತಿ
ಎಸ್, ಅದು ಇದಕ್ಕಿಂತ ಏನೋ ತೊಂದರೆ ಕಷ್ಟಗಳಿಗಿಂತ ಅದು ಮೇಲಿರ್ಬೋದು, ಆದ್ರೆ ಸಂತೋಷಕ್ಕೆ ಸಮವಾಗ್ಲಿಕ್ಕೆ ಸಾಧ್ಯವಿಲ್ಲ. ಶಾಂತಿ, ಸಂತೋಷ ಅನ್ನುವಂಥದ್ದು ಅದು ಎಲ್ಲದಕ್ಕಿಂತ ಮೇಲು. ಆ ಸಂತೋಷ ಸ್ಪಿರಿಚುವಲ್ ಬ್ಲಿಸ್, ಆಧ್ಯಾತ್ಮಿಕವಾಗಿರುವಂತ ಸಂತೋಷ, ಅದು ಎಟರ್ನಲ್ ಆಗಿರುವಂತ ಸಂತೋಷ ನಮ್ಗೆ ಆಧ್ಯಾತ್ಮಿಕ ಲೋಕದಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ. ಆದ್ರಿಂದ ಈ ಭೌತಿಕ ಪ್ರಪಂಚದಲ್ಲಿ ಸಂತೋಷವನ್ನ ಹುಡುಕುವಂತ ಪ್ರಯತ್ನವನ್ನ ಜಡ ವಸ್ತುಗಳಲ್ಲಿ ನಾವು ಮಾಡಬಾರ್ದು. ಅಧಶ್ಚೋರ್ಧ್ವಂ ಪ್ರಸೃತಾಸ್ತಸ್ಯ ಶಾಖಾ ಗುಣ ಪ್ರವೃದ್ಧ ವಿಷಯ ಪ್ರವಾಲಾಹ ಅಧಶ್ಚ ಮೂಲಾನ್ಯನುಸಂತತಾನಿ ಕರ್ಮಾನುಬಂಧೀನಿ ಮನುಷ್ಯಲೋಕೆ. ಈ ಮರದ ಬೇರುಗಳು ಕೆಳಮುಖವಾಗಿಯೂ ಮೇಲ್ಮುಖವಾಗಿಯೂ ಹರಡಿಕೊಂಡಿವೆ. ಐಹಿಕ ಪ್ರಕೃತಿಯ ಗುಣತ್ರಯಗಳು ಅದನ್ನು ಪೋಷಿಸುತ್ತವೆ. ಇಂದ್ರಿಯಗಳ ವಸ್ತುಗಳು ಇದರ ಕುಡಿಗಳು. ಈ ಮರಕ್ಕೆ ಕೆಳಮುಖವಾದ ಬೇರುಗಳು ಉಂಟು. ಇವು ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ. ಸೊ ಇಲ್ಲಿ ಮೇಲ್ಮುಖವಾಗಿಯೂ ಕೆಳಮುಖವಾಗಿಯೂ ಕೂಡ ಹರಡಿಕೊಂಡಿದೆ ಇದರ ಬೇರುಗಳು. ಈಗ ಈ ಭೌತಿಕ ಪ್ರಪಂಚವನ್ನ ಒಟ್ಟು ಪ್ರತಿಬಿಂಬ ಅಂತ ಹೇಳಲಾಗುತ್ತದೆ. ಭೌತಿಕ ಪ್ರಪಂಚ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಬ್ರಹ್ಮನ ಲೋಕದಿಂದ ಹಿಡಿದು ಕೆಳಗಿನ ಪಾತಾಳದವರೆಗಿನ 14 ಲೋಕಗಳು ಕೂಡ ಭೌತಿಕ ಲೋಕಗಳೇ. ಇವೆಲ್ಲವೂ ಪ್ರತಿಬಿಂಬದ ತರ ಇದೆ ಆಧ್ಯಾತ್ಮಿಕ ಲೋಕದ್ದು. ಸೊ ಇಲ್ಲಿ ಹೇಗೆ ಅದನ್ನ ಐಹಿಕ ಪ್ರಕೃತಿಯ ಗುಣತ್ರಯಗಳು, 3 ಗುಣತ್ರಯಗಳು ಇದನ್ನ ಪೋಷಿಸ್ತವೆ ಈ ಭೌತಿಕ ಜಗತ್ತು. ಇಂದ್ರಿಯ ವಸ್ತುಗಳು ಇದರ ಕುಡಿಗಳು. ಸೊ ಇಂದ್ರಿಯ ವಿಷಯಾಸಕ್ತಿಯಲ್ಲಿ ನಾವು ತೊಡಗಿಸಿಕೊಂಡಿರ್ತೀವಿ. ಸೊ ಇದಕ್ಕೆ ಕೆಳಮುಖವಾದ ಬೇರುಗಳು ಕೂಡ ಉಂಟು. ಇದು ಹೇಗಂದ್ರೆ ಮನುಷ್ಯ ಕುಲದ ಫಲಾಪೇಕ್ಷಿತ ಕರ್ಮಗಳೊಂದಿಗೆ ಬಂಧಿತವಾಗಿವೆ. ನಾವು ಮಾಡ್ತಾ ಇರುವಂತ ಕರ್ಮಗಳಿಂದಾಗಿ ನಾವು ಇಲ್ಲಿ ಬಂಧಿತರಾಗಿದ್ದೀವಿ. ಎಂಟ್ಯಾಂಗಲ್ಮೆಂಟ್, ನಮ್ಗೆ ಇಲ್ಲಿ ಮತ್ತೆ ನಾವು ಇಲ್ಲಿಗೆ ಬರೋ ತರ ನಾವು ಮಾಡ್ತೀವಿ. ಈ ಒಂದು ಪ್ರತಿಬಿಂಬದ ತರ ಇರುವಂತಹ ಈ ಲೋಕದಲ್ಲೇ ನಾವು ಮತ್ತೆ ಬರ್ತೀವಿ ಅನ್ನೋದನ್ನ ಇಲ್ಲಿ ವಿವರಿಸಲಾಗಿದೆ. ಸೊ ಈಗ ಈ ಪ್ರಪಂಚನೇ ಪ್ರತಿಬಿಂಬದ ತರ. ಸೊ ಇಲ್ಲಿ ಎಲ್ಲವೂ ಡುಪ್ಲಿಕೇಟ್ ಆಗಿರುವಂಥದ್ದು. ಸೊ ನಾವು ಹಲವಾರು ಬಾರಿ ನಮ್ಗೆ ಕೂಡ ಇದರ ಅನುಭವ ಆಗುತ್ತೆ. ನಾವು ಯಾವ್ದಾದ್ರು ಒಂದು ಬ್ರಾಂಡೆಡ್ ಐಟಮ್ ಅನ್ನ ತೆಗೆದುಕೊಳ್ಳೋದಕ್ಕೆ ಹೋಗುವಾಗ ಒಂದು ಸಣ್ಣ ಇದು ಏನೋ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿ ಅದರಲ್ಲಿ ಸ್ಪೆಲ್ಲಿಂಗ್ ಚೇಂಜ್ ಆಗಿ ಬ್ರಾಂಡೆಡ್ ಐಟಮ್ ತರನೇ ಕಾಣುವಂತ ಇನ್ನೊಂದು ಡುಪ್ಲಿಕೇಟ್ ಐಟಮ್ ಅನ್ನ ತಗೊಂಡು ನಾವು ಮೋಸ ಹೋಗಿರೋದನ್ನ ತುಂಬಾ ಸರ್ತಿ ಸಾಮಾನ್ಯವಾಗಿ ಆಗೇ ಆಗುತ್ತೆ ಅಲ್ವಾ? ಸೊ ಆದ್ರಿಂದ ಈ ಭೌತಿಕ ಪ್ರಪಂಚವೇ ಡುಪ್ಲಿಕೇಟ್. ಆದ್ರಿಂದ ನಿಜವಾದದಕ್ಕೆ ಹೋಗುವಂತ ಪ್ರಯತ್ನವನ್ನ ನಾವು ಮಾಡ್ಬೇಕು. ಈ ಪ್ರತಿಬಿಂಬ ನಿಜವಾದದ್ದು ಅಂದ್ರೆ ಅದು ನಿಜವಾಗಿರ್ಲಿಕ್ಕಿಲ್ಲ, ಆದ್ರೆ ನಿಜವಾಗಿ ಇರುವುದನ್ನ ಅದು ತೋರಿಸುತ್ತದೆ. ಆಧ್ಯಾತ್ಮಿಕ ಲೋಕ ಅದು ನಿಜವಾಗಿ ಇರುವಂತದ್ದು. ಸೊ ಅದನ್ನ ತೋರಿಸುತ್ತದೆ. ಇಲ್ಲಿರುವಂತ ಎಲ್ಲಾ ಅನುಭವಗಳು ನಿಜವಾದ ರೀತಿಯಲ್ಲಿ ಅಲ್ಲಿ ಆಧ್ಯಾತ್ಮಿಕ ಲೋಕದಲ್ಲಿ ಇದೆ. ನ ರೂಪಮಸ್ಯೇಹ ತಥೋಪಲಭ್ಯತೆ ನಾಂತೋ ನ ಚಾದಿರ್ ನ ಚ ಸಂಪ್ರತಿಷ್ಠಾ ಅಶ್ವತ್ಥಮೇನಂ ಸುವಿರೂಢ ಮೂಲಂ ಅಸಂಗ ಶಸ್ತ್ರೇಣ ದೃಢೇನ ಚಿತ್ವಾ ತಥಾ ಪದಂ ತತ್ ಪರಿಮಾರ್ಗಿತವ್ಯಂ ಯಸ್ಮಿನ್ ಗತಾನ ನಿವರ್ತಂತಿ ಭೂಯಃ ತಮೇವ ಚಾದ್ಯಂ ಪುರುಷಂ ಪ್ರಪದ್ಯೆ ಯಥಾ ಪ್ರವೃತ್ತಿ ಪ್ರಸೃತಾ ಪುರಾಣಿ. ಈ ಮರದ ನಿಜವಾದ ರೂಪವನ್ನು ಈ ಜಗತ್ತಿನಲ್ಲಿ ಕಾಣಲಾಗುವುದಿಲ್ಲ. ಅದರ ಅಂತ್ಯ, ಆದಿ ಅಥವಾ ಅಸ್ಥಿವಾರಗಳನ್ನು ಯಾರು ಅರ್ಥ ಮಾಡಿಕೊಳ್ಳಲಾರರು. ಆದರೆ ಮನುಷ್ಯನು ದೃಢ ಮನಸ್ಸಿನಿಂದ ಅನಾಸಕ್ತಿಯ ಶಸ್ತ್ರದಿಂದ ದೃಢವಾದ ಬೇರಿರುವ ಈ ಮರವನ್ನು ಕಡಿದು ಹಾಕಬೇಕು. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಮತ್ತೆ ಹಿಂದಿರುಗುವುದಿಲ್ಲವೋ ಆ ಸ್ಥಳವನ್ನು ಹುಡುಕಬೇಕು. ಅಲ್ಲಿ ದೇವೋತ್ತಮ ಪರಮ ಪುರುಷನಿಗೆ ಶರಣಾಗಬೇಕು. ಸೊ ಇಲ್ಲಿ ನಿಜವಾದ ರೂಪವನ್ನ ನಾವಿಲ್ಲಿ ಕಾಣಲಾಗುವುದಿಲ್ಲ. ಈ ಮರದ್ದು ಪ್ರತಿಬಿಂಬವನ್ನ ಮಾತ್ರ ನಾವು ಕಾಣಬಹುದು. ಅದರ ಆದಿ ಗೊತ್ತಿಲ್ಲ, ನಮ್ಗೆ ಅಂತ್ಯ ಗೊತ್ತಿಲ್ಲ. ಆದ್ರೆ ನಾವು ಇದನ್ನ ಅನಾಸಕ್ತಿ ಎಂಬ ಒಂದು ಶಸ್ತ್ರದಿಂದ ಈ ದೃಢವಾದ ಬೇರನ್ನ ಇಲ್ಲಿ ಊರಿದ್ದೀವಿ ನಾವು. ಅದು ಯಾವ ತರ ಅಂದ್ರೆ ಕರ್ಮಗಳ ಮೂಲಕ ಮತ್ತೆ ಇಲ್ಲಿಗೆ ನಾವು ಬರ್ತಾ ಇದೀವಿ. ಅದನ್ನ ನಾವು ಕಡಿದು ಹಾಕ್ಬೇಕು. ಅದಾದ್ಮೇಲೆ ಯಾವ ಸ್ಥಳಕ್ಕೆ ಹೋದ್ರೆ ಮತ್ತೆ ಹಿಂದಿರುಗುವುದಿಲ್ಲವೋ ಅದು ಭಗವಂತನ ಶಾಶ್ವತ ಲೋಕ. ಆ ಸ್ಥಳವನ್ನ ಹುಡುಕಬೇಕು. ಅಲ್ಲಿ ಭಗವಂತನಿಗೆ ಶರಣಾಗಬೇಕು. ಎಲ್ಲವೂ ಭಗವಂತನಿಂದಲೇ ಪ್ರಾರಂಭವಾಯಿತು ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ನಿರ್ಮಾಣ ಮೋಹ ಜಿತ ಸಂಗ ದೋಷ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾಹ ದ್ವಂದ್ವೈರ್ ವಿಮುಕ್ತಾಃ ಸುಖ ದುಃಖ ಸಂಜ್ಞೆ ಗಚ್ಚಂತ್ಯ ಮೂಢಾಃ ಪದಮವ್ಯಯಂ ತತ್. ಸುಳ್ಳು ಪ್ರತಿಷ್ಠೆಯಿಂದ, ಮೋಹದಿಂದ ಮತ್ತು ಸುಳ್ಳು ಸಂಘದಿಂದ ಮುಕ್ತರಾದವರು, ನಿತ್ಯವಾದುದನ್ನು ಅರಿತವರು, ಐಹಿಕ ಕಾಮವನ್ನು ತ್ಯಜಿಸಿದವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು ಮತ್ತು ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು, ಇಂಥವರು ಆ ಶಾಶ್ವತವಾದ ರಾಜ್ಯವನ್ನ ಪಡೆಯುವರು. ಸೊ ಹೇಗೆ ನಾವು ಇಲ್ಲಿ ಈ ಒಂದು ಪ್ರತಿಬಿಂಬದಿಂದ ನಮ್ಮನ್ನ ನಾವು
ಮುಕ್ತರನ್ನಾಗಿಸುವಂಥದ್ದು. ಮೊದಲಿಗೆ ನಮ್ಮ ಡೆಸಿಗ್ನೇಷನ್ ಅನ್ನು ನಾವು ಕರೆಕ್ಟ್ ಮಾಡ್ಕೋಬೇಕು. ಸೊ ನಮ್ಮನ್ನ ನಾವು ತಪ್ಪಾಗಿ ತಿಳ್ಕೊಂಡಿದೀವಿ, ನಮ್ಮನ್ನ ನಾವು ಈ ದೇಹ ಅಂತ ತಿಳ್ಕೊಂಡಿದೀವಿ, ಈ ಭೌತಿಕ ಜಗತ್ತಿಗೆ ಸಂಬಂಧಪಟ್ಟವರು ಅಂತ ನಾವು ತಿಳ್ಕೊಂಡಿದೀವಿ. ನಾವು ಆಕ್ಚುಲಿ ಈ ಭೌತಿಕ ಜಗತ್ತಿಗೆ ಸಂಬಂಧಪಟ್ಟವರು ಅಲ್ಲ. ನಾವು ಆಕ್ಚುಲಿ ಆಧ್ಯಾತ್ಮಿಕ ಜಗತ್ತಿನವರು, ಆಧ್ಯಾತ್ಮಿಕ ಲೋಕದಲ್ಲೇ ನಾವು ಇದ್ದವರು. ಆದ್ರೆ ಇಲ್ಲಿಗೆ ಬಂದಾಗ ನಾವು ಈ ಜಗತ್ತಿನವರು ಅಂತ ನಮ್ಮನ್ನ ನಾವು ತಿಳಿದುಕೊಳ್ಳುತ್ತೀವಿ. ನಮ್ಮನ್ನ ನಾವು ದೇಹದೊಂದಿಗೆ ನಾವು ಗುರುತಿಸಿಕೊಳ್ಳುವುದೇ ಎಲ್ಲಾ ಒಂದು ದುಃಖಗಳಿಗೆ, ಎಲ್ಲಾ ಒಂದು ಕಷ್ಟಗಳಿಗೆ ಕಾರಣ ಅದೇ. ಆದ್ರೆ ನಾವು ಈ ದೇಹವಲ್ಲ, ನಾವು ಆತ್ಮ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು ಅಲ್ವಾ. ನಾವು ಆತ್ಮ ಅಂತ ತಿಳಿದುಕೊಳ್ಳುವುದೇ ನಿಜವಾದ ಒಂದು ಜ್ಞಾನ. ಸೊ ಆತ್ಮ ಅಂತ ತಿಳಿದುಕೊಂಡ್ಮೇಲೆ ಆತ್ಮದ ಸ್ವರೂಪ ಏನು? ಪರಮಾತ್ಮನ ಒಂದು ಸೇವಕ. ಸೊ ನಮ್ಮ ನಿಜವಾದ ಡೆಸಿಗ್ನೇಷನ್ ಇದೇನೆ, ನಾವು ಪರಮಾತ್ಮನ ಸೇವಕನಾಗಿರುವಂಥದ್ದು. ಜೀವೇರ ಸ್ವರೂಪ ಹೋಯ್ ಕೃಷ್ಣರ ನಿತ್ಯದಾಸ್. ಆದ್ರೆ ನಾವೇನ್ ತಿಳ್ಕೊಂಡಿರ್ತೀವಿ? ನಮ್ಮನ್ನ ನಾವು ದೇಹದೊಂದಿಗೆ ಗುರುತಿಸಿಕೊಳ್ತೀವಿ, ನಮ್ಮನ್ನ ನಾವು ಬಾಸ್ ಅಂತ ನಾವು ಇಲ್ಲಿ ತಿಳ್ಕೊಂಡಿರ್ತೀವಿ. ಸೊ ಡಿಟ್ಯಾಚ್ಮೆಂಟ್ ಥ್ರೂ ಅಟ್ಯಾಚ್ಮೆಂಟ್. ಸೊ ಅನಾಸಕ್ತಿ ಎಂಬ ಶಸ್ತ್ರದಿಂದ ಅದನ್ನ ಕಡಿದು ಹಾಕಬೇಕಂತ ಹೇಳ್ತಾರೆ. ಸೊ ಅನಾಸಕ್ತಿ ಹೇಗೆ ಬರುತ್ತೆ ನಮ್ಗೆ? ಆಸಕ್ತಿಯ ಮೂಲಕ ಅನಾಸಕ್ತಿ. ಯಾವುದರೆಡೆಗೆ ಆಸಕ್ತಿ? ಆಧ್ಯಾತ್ಮಿಕತೆಡೆಗೆ ಆಸಕ್ತಿಯನ್ನ ನಾವು ಹೊಂದಿದಾಗ ಅನಾವಶ್ಯಕವಾಗಿರುವಂತಹ ವಿಷಯಗಳ ಜೊತೆ ಅನಾಸಕ್ತಿ ತನ್ನಿಂತಾನೆ ಬರುತ್ತೆ. ಈಗ ಉದಾಹರಣೆಗೆ ಒಂದು ಮಗುವಿನ ಕೈಯಲ್ಲಿ ಈಗ ಚಾಕು ಇರುತ್ತೆ. ಪುಟ್ಟ ಮಗು ಎಲ್ಲಿಂದಲೂ ಅದಕ್ಕೆ ಚಾಕು ಸಿಕ್ಕಿರುತ್ತೆ, ತಾಯಿ ಎಲ್ಲೋ ಮರ್ತು ಬಿಟ್ಟು ಇಟ್ಟಿರ್ತಾಳೆ. ಮಗು ಅದನ್ನ ಹಿಡ್ಕೊಂಡು ಓ ಚಾಕು ಸಿಕ್ಕಿತು ಅಂತ ತುಂಬಾ ಖುಷಿಯಿಂದ ಆಟ ಆಡ್ತಾ ಇರುತ್ತೆ ಚಾಕುಲಿ. ತಾಯಿ ನೋಡ್ತಾಳೆ, ಓ ಈ ಮಗುವಿನ ಕೈಲಿ ಚಾಕು ಇದೆ, ಈಗ ನಾನು ಅದನ್ನ ಕೊಡು ಅಂತ ಕೇಳಿದ್ರೆ ಅದನ್ನ ಇನ್ನಷ್ಟು ಬಿಗಿಯಾಗಿ ಹಿಡ್ಕೊಂಡು ಗಾಯ ಮಾಡ್ಕೊಂಡ್ ಬಿಡುತ್ತೆ ಮಗು. ಆದ್ರಿಂದ ಬುದ್ಧಿವಂತಳಾದ ತಾಯಿ ಏನ್ ಮಾಡ್ತಾಳೆ? ಒಂದು ಆಕರ್ಷಕವಾಗಿರುವಂತ, ಒಂದು ಕಲರ್ಫುಲ್ ಆಗಿರುವಂತ ಟಾಯ್ಸ್ ಅನ್ನ ತಂದು ಮಗುವಿನ ಗಮನವನ್ನ ಆ ಟಾಯ್ಸ್ ಇತ್ತ ಸೆಳೀತಾಳೆ. ಮಗು ಆದ್ರಿಂದ ಆಕರ್ಷಣೆಗೊಳಗಾಗುತ್ತೆ ಆ ಒಂದು ಟಾಯ್ಸ್ ಇಂದ. ಸೊ ಅದೇನ್ ಮಾಡುತ್ತೆ? ಮೆತ್ತಗೆ ಆ ಒಂದು ಟಾಯ್ಸ್ ಜೊತೆ ಅದು ಕೈ ಚಾಚಿದಾಗ ತನ್ನಿಂತಾನೆ ಈ ಅದು ಹಿಡ್ಕೊಂಡಿರುವಂತ ಆ ಚಾಕುವನ್ನ ಬಿಗಿಯಾಗಿ ಹಿಡ್ಕೊಂಡಿತ್ತು, ಅದನ್ನ ಮೆತ್ತಗೆ ಬಿಟ್ಟು ಬಿಡುತ್ತೆ, ಅದರ ಹತ್ರ ಕೈ ಚಾಚುತ್ತೆ. ಸೊ ಅದು ತನ್ನಿಂತಾನೆ ಬಿಟ್ಟೋಯ್ತು. ಸೊ ಇಲ್ಲಿ ಮಗುವಿಗೆ ಹೇಗೆ ಒಂದು ವಿಷಯದಿಂದ ಇನ್ನೊಂದು ವಿಷಯದೆಡೆಗೆ, ಅಂದ್ರೆ ಅನಾವಶ್ಯಕವಾಗಿರೋದನ್ನ ಬಿಡಿಸೋದಕ್ಕೋಸ್ಕರ ತಾಯಿ ಒಂದು ಟಾಯ್ಸ್ ಅನ್ನ ಕೊಟ್ಟು ಇದ್ ಮಾಡಿದ್ಲು, ಅದೇ ತರ ನಾವು ನಮ್ಮ ಮನಸ್ಸನ್ನ ಯಾವಾಗ್ಲೂ ಭಗವಂತನಲ್ಲಿ ನಾವು ಅಂದ್ರೆ ನಿರತವಾಗಿಸಿಟ್ರೆ, ನಮ್ಮ ಮನಸ್ಸು ಭಗವಂತನ ಸೇವೆಯಲ್ಲಿ ನಿರತವಾಗಿದ್ರೆ, ಮತ್ತೆ ನಾವು ನಮ್ಮ ಜೀವನದಲ್ಲಿ ಉತ್ತಮ ಅಭಿರುಚಿಗಳನ್ನ ಬೆಳೆಸಿಕೊಂಡ್ರೆ, ಹೈಯರ್ ಟೇಸ್ಟ್ ನಮ್ಗೆ ಸಿಕ್ಕಿದಾಗ ಲೋವರ್ ಟೇಸ್ಟ್ ಅಂತ ಏನಿರುತ್ತಲ್ಲ, ನಮ್ಗೆ ಯಾವುದು ಅಗತ್ಯ ಇಲ್ಲ, ನಮ್ಮ ಉನ್ನತಿಗೆ ಯಾವುದು ಅದು ಅಡಚಣೆಯಾಗಿದೆಯೋ ಅದೆಲ್ಲವನ್ನ ನಾವು ಬಿಟ್ಟು ಬಿಡುತ್ತೇವೆ. ಆದ್ರಿಂದ ಅನಾಸಕ್ತಿ ಅನ್ನುವಂಥದ್ದು ನಾವು ನಮ್ಮ ಇದರಿಂದ ಸ್ವಂತ ಪ್ರಯತ್ನದಿಂದ ಅನಾಸಕ್ತಿ ಆಗ್ಲಿ ಡಿಟ್ಯಾಚ್ಮೆಂಟ್ ಆಗ್ಲಿ ನಮ್ಗೆ ಬರುವುದಿಲ್ಲ. ಆದ್ರೆ ಒಂದು ಒಳ್ಳೆಯ ವಿಷಯಕ್ಕೆ ಅಟ್ಯಾಚ್ಮೆಂಟ್ ನಮ್ಮನ್ನ ನಾವು ಮಾಡ್ಕೊಂಡಾಗ ಡಿಟ್ಯಾಚ್ಮೆಂಟ್ ನಾವು ಮಾಡ್ಕೋಬೇಕಾಗಿಲ್ಲ, ತನ್ನಿಂತಾನೆ ನಮ್ಗದು ಬಿಟ್ಟು ಹೋಗುತ್ತೆ. ಅಂದ್ರೆ ಒಂದು ಉತ್ತಮ ಟೇಸ್ಟ್, ಹೈಯರ್ ಟೇಸ್ಟ್ ಸಿಕ್ಕಿದಾಗ ಲೋವರ್ ಟೇಸ್ಟ್ ಬಗ್ಗೆ ನಾವು ಅಷ್ಟು ತಲೆ ಕೆಡಿಸಿಕೊಳ್ಳುವುದಿಲ್ಲ ಅಲ್ವಾ. ಸೊ ಅದೇ ತರ ಅದಾದ್ಮೇಲೆ ನಾವು ಈ ಭೌತಿಕ ಜಗತ್ತಿನ ಮಾಲೀಕರು ಅನ್ನುವಂತ ಭಾವನೆಯನ್ನ ನಾವು ಬಿಟ್ಟು ಬಿಡ್ಬೇಕು. ನಾವು ಮಾಲೀಕರು ಅಲ್ಲ, ನಮ್ಮ ನಿಯಂತ್ರಣದಲ್ಲಿ ಇಲ್ಲ, ಇಲ್ಲಿಯ ಏನು ಕೂಡ ನಮ್ಮ ನಿಯಂತ್ರಣದಲ್ಲಿ ಇಲ್ಲ. ಸೊ ನಾವು ಈ ಜಗತ್ತಿನಲ್ಲಿ ಅಂದ್ರೆ ಪರ್ಮನೆಂಟ್ ಆಗಿರುವವರಲ್ಲ, ಟೆಂಪರರಿ ಆಗಿ ನಾವಿಲ್ಲಿ ಇರುವವರು. ಮತ್ತೆ ಮತ್ತೆ ನಾವು ಹುಟ್ಟುತ್ತೀವಿ, ನಮ್ಮ ಇಚ್ಛೆಗಳ ಪ್ರಕಾರ ನಾವು ದೇಹವನ್ನ ಪಡಿತೀವಿ, ನಮ್ಮ ಕರ್ಮಗಳ ಪ್ರಕಾರ. ಆದ್ರೆ ಇದು ಪರ್ಮನೆಂಟ್ ಆಗಿರುವಂತ ಮನೆ ಅಲ್ಲ. ಈಗ ನಾವೆಲ್ಲಾದ್ರೂ ಒಂದ್ ಕಡೆ ಹೋಟೆಲ್ಗೆ ಹೋಗ್ತೀವಿ, ಒಂದು 3-4 ದಿವಸ ತಂಗೋದಿಕ್ಕೆ ಅಂತೇಳಿ. ಸೊ ಅಲ್ಲಿ ನಾವು ಗೋಡೆಗಳಿಗೆಲ್ಲ ಪೇಂಟ್ ಮಾಡೋದು, ಅಲ್ಲಿ ಫರ್ನಿಚರ್ಸ್ನೆಲ್ಲ ಹಾಕಿ ನಾವು ಈ ತರದ್ದೆಲ್ಲ ಕೆಲಸವನ್ನ ನಾವು ಮಾಡ್ತೀವ. ಅಲ್ಲಿ ಎಲ್ಲ ಅಂದ್ರೆ ಪರ್ಚೇಸ್ ಮಾಡಿ ನಾವಲ್ಲೆಲ್ಲ ಫರ್ನಿಚರ್, ಬೆಡ್ ಎಲ್ಲ ಹೊಸದ್ ನಾವು ಹಾಕ್ಸುವಂಥದ್ದು, ಪೇಂಟ್ ಮಾಡುವಂಥದ್ದು, ಆಮೇಲೆ ಆ ಹೋಟೆಲ್ ಗೋಡೆಗಳಿಗೆಲ್ಲ ನಮ್ಮ ಫೋಟೋಗಳನ್ನೆಲ್ಲ ಹಾಕ್ಸುವಂಥದ್ದು ನಾವು ಮಾಡೋದಿಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿದೆ ಈ ಹೋಟೆಲ್ ಅಲ್ಲಿ ನಾನು ಸ್ವಲ್ಪ ದಿವಸ ಮಾತ್ರ ಇರ್ಲಿಕ್ಕೆ ಬಂದಿರುವಂತದ್ದು ಅಂತ ಹೇಳಿ. ಆದ್ರಿಂದ ನಾವು ಕೂಡ ಅಷ್ಟೇ, ಇಲ್ಲಿ ಪರ್ಮನೆಂಟ್ ಆಗಿ ಸೆಟ್ಲ್ ಆಗುವಂತ ಪ್ರಯತ್ನವನ್ನ ನಾವು ಮಾಡಬಾರ್ದು. ಇಲ್ಲಿ ನಾವು ಯಾವ ರೀತಿಯಲ್ಲಿ ಕೂಡ ನಾವು ಇಲ್ಲಿ ಬಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಸಮಯದಲ್ಲಿ ನಾವು ಈ ಪೃಥ್ವಿಯನ್ನ ಬಿಟ್ಟು ಹೋಗ್ತೀವೋ ನಮ್ಗೆ ಗೊತ್ತಿಲ್ಲ. ಆದ್ರಿಂದ ಯಾವಾಗ್ಲೂ ನಾವು ಭಗವಂತನ ಜೊತೆ ಕನೆಕ್ಟ್ ಆಗಿರುವಂತದ್ದೊಂದೇ ನಮಗೆ ಅದೊಂದು ಸೂಕ್ತವಾದಂತಹ ಒಂದು ಮಾರ್ಗ ಅಂತೇಳಿ ನಾವು ತಿಳಿದುಕೊಳ್ಬಹುದು. ಸೊ ಈಗ ನಮ್ಮದೇ ಆದಂತಹ ದಾರಿ ಇರುತ್ತೆ, ಭಗವಂತ ನಮಗೆ ಹಾಕಿಕೊಟ್ಟಿರುವಂತಹ ದಾರಿ ಅನ್ನೋದು ಇರುತ್ತೆ. ನಮ್ಮದೇ ಆದ ದಾರಿಯಲ್ಲಿ ಬಂದಾಗ ಎಲ್ಲಾ ಜವಾಬ್ದಾರಿ ನಮ್ಮ ಹೆಗಲ ಮೇಲೆ ಇರ್ತದೆ, ಪ್ರತಿಯೊಂದು ಕೂಡ. ಸೊ ಇದು ನಮ್ಮನ್ನ ಮತ್ತೆ ಅಂದ್ರೆ ಇದರಲ್ಲಿ ಒಳ್ಳೇದು ಇರ್ಬೋದು, ಕೆಟ್ಟದ್ದು ಇರ್ಬೋದು, ಹೇಳಕ್ಕಾಗಲ್ಲ ನಾವು ಹಾಕಿಕೊಂಡಿರುವಂತ ದಾರಿ. ಆದ್ರೆ ಭಗವಂತ ನಮ್ಗೆ ಹಾಕಿಕೊಟ್ಟಿರುವ ದಾರಿ ಅದು 100% ಅದು ನಮ್ಗೆ ಸರಿಯಾಗಿ ಇರುತ್ತೆ.
ಅದು ನಮ್ಮ ಜೀವನದಲ್ಲಿ ನಮ್ಗೆ ಒಂದು ಒಳ್ಳೆಯ ಒಂದು ಸಲಹೆ ಮಾರ್ಗದರ್ಶನವನ್ನ ಕೊಡುತ್ತೆ. ಭಗವಂತ ಹಾಕಿಕೊಟ್ಟಿರುವ ದಾರಿಯಲ್ಲಿ ಕಣ್ಣು ಮುಚ್ಚಿ ಓಡಿದ್ರೆ ಕೂಡ ನಾವು ಯಶಸ್ವಿ ಆಗೇ ಆಗುತ್ತೇವೆ. ಯಾಕಂದ್ರೆ ಅದರಲ್ಲಿ ಯಾವುದೇ ಒಂದು ಆ ಇದಿಲ್ಲ, ತಪ್ಪು ದೋಷಗಳು ಅದರಲ್ಲಿ ಇಲ್ಲ. ಪೂರ್ಣ ಪುರುಷೋತ್ತಮನಾಗಿರುವಂತಹ ಭಗವಂತ ಈ ಪೃಥ್ವಿಗೆ ಬಂದು ನಮ್ಗೆ ಹಾಕಿಕೊಟ್ಟಿರುವಂತ ದಾರಿ, ಭಗವದ್ಗೀತೆಯಲ್ಲಿ ಭಗವಂತ ಬೋಧಿಸಿರುವಂತ ದಾರಿ, ಅದು ಭಗವಂತ ನಮ್ಗೆ ಹಾಕಿಕೊಟ್ಟಿರುವಂತ ದಾರಿ. ಸೊ ನಮ್ಮ ದಾರಿ ಸಂಪೂರ್ಣ ದೋಷಗಳಿಂದ ಕೂಡಿದೆ, ಅಪರಿಪೂರ್ಣತೆಯಿಂದ ಕೂಡಿದೆ. ನಮಗೆ ಗೊತ್ತಿಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತೇಳಿ. ಕರ್ಮಗಳನ್ನ ನಾವು ಮಾಡ್ತೀವಿ, ಕರ್ಮಗಳ ಬಂಧನಕ್ಕೆ ನಾವು ಒಳಗಾಗುತ್ತೀವಿ. ಆ ಕರ್ಮಗಳು ನಮ್ಮನ್ನ ಮತ್ತೆ ಮತ್ತೆ ಈ ಐಹಿಕ ಪ್ರಪಂಚಕ್ಕೆ ಬರುವ ತರ ಮಾಡುತ್ತದೆ. ಬುದ್ಧಿವಂತನಾದವನು ಭಗವಂತನ ಆ ದಾರಿಯನ್ನ ಅನುಸರಿಸೋದಕ್ಕೆ ಅವನು ಇಚ್ಛೆ ಪಡುತ್ತಾನೆ. ಯಾವುದು ಭಗವಂತ ನಮ್ಗೆ ಹಾಕಿ ಕೊಟ್ಟಿರುವಂತ ದಾರಿ, ಶಾಸ್ತ್ರಗಳು ಹೇಳುತ್ತವೆ ಯಾವ ತರ ನಾವು ಇರ್ಬೇಕು ಅನ್ನೋದನ್ನ. ಸೊ ಅದೇ ತರ ನಾವು ಬದುಕಿದಾಗ ನಮ್ಗೆ ಕರ್ಮಗಳ ಬಂಧನ ಉಂಟಾಗುವುದಿಲ್ಲ. ಅಕರ್ಮ ಅದು. ಭಗವಂತ ಹಾಕಿ ಕೊಟ್ಟಿರುವ ದಾರಿ ಅಕರ್ಮ. ನಮ್ಮ ಸ್ವಂತ ದಾರಿ ಕರ್ಮನೂ ಇರ್ಬೋದು, ವಿಕರ್ಮನೂ ಇರ್ಬೋದು. ಗೊತ್ತಿಲ್ಲ ನಮ್ಗೆ ಆ ದಾರಿಯಲ್ಲಿ ಏನೇನು ಬರುತ್ತೋ, ಕಲ್ಲು ಮುಳ್ಳುಗಳು ಏನೇನು ಬರುತ್ತೋ ಅದನ್ನ ನಾವು ಅನುಭವಿಸ್ಲೇಬೇಕು. ಆದ್ರೆ ಭಗವಂತ ಹಾಕಿಕೊಟ್ಟಿರುವ ದಾರಿಯಲ್ಲಿ ಆ ತರದ್ದು ಯಾವುದು ನಮ್ಗೆ ಇರುವುದಿಲ್ಲ. ಈಗ ನಾನ್ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, ಕರುಣೆಯ ಕಾನೂನು ಮತ್ತು ಕರ್ಮದ ಕಾನೂನು. ಸೊ ಕರುಣೆಯ ಕಾನೂನು ಕರ್ಮದ ಕಾನೂನಿನಷ್ಟು ಜಟಿಲವಾಗಿ ಇಲ್ಲ, ಅದು ಪ್ರೀತಿ ಮತ್ತು ಕರುಣೆಯಿಂದ ತುಂಬಿದೆ. ಆದ್ರೆ ಕರ್ಮದ ಕಾನೂನು ಸಿಕ್ಕಾಪಟ್ಟೆ ಜಟಿಲವಾಗಿರುವಂತದ್ದು. ನಾವು ಮಾಡಿರುವಂತಹ ಎಲ್ಲಾ ಕರ್ಮಗಳಿಗೂ ಪ್ರತಿಫಲ, ಪ್ರತಿಕ್ರಿಯೆಗಳು ನಮ್ಗೆ ಸಿಗ್ತಾನೆ ಇರುತ್ತೆ. ಒಳ್ಳೇದ್ಯಾವ್ದು ಕೆಟ್ಟದ್ಯಾವ್ದು ಅಂತ ಹೇಳಿ ಜಡ್ಜ್ ಮಾಡ್ಲಿಕ್ಕೆ ಆಗದಿರುವಂತಹ ಪರಿಸ್ಥಿತಿಯಲ್ಲಿ ಕೂಡ ನಾವು ಇಲ್ಲಿ ಇರ್ತೀವಿ ಈ ಐಹಿಕ ಪ್ರಪಂಚದಲ್ಲಿ. ಆದ್ರಿಂದ ಒಂದು ಬುದ್ಧಿವಂತನಾದವನು ಅವನು ಭಗವಂತ ಹಾಕಿಕೊಟ್ಟ ದಾರಿಯಲ್ಲಿ ಅವನು ನಡೆಯುತ್ತಾನೆ. ಸೊ ಈಗ ನಾವು ನೋಡ್ತೀವಿ ಚಲನಚಿತ್ರಗಳಲ್ಲಿ ಆ ಒಬ್ಬ ನಾಯಕನಿರ್ತಾನೆ, ನಾಯಕಿ ಇರ್ತಾಳೆ. ನಾಯಕ ನಾಯಕಿ ಇಬ್ರು ಪರಸ್ಪರ ಪ್ರೀತಿಸುತ್ತಾರೆ. ಅದಾದ್ಮೇಲೆ ಅವರಿಬ್ರು ಮದುವೆ ಆಗ್ಬೇಕಂತ ಇಚ್ಛೆ ಪಡ್ತಾರೆ. ನಾಯಕಿಯ ಮನೆಯಲ್ಲಿ ಆ ಹುಡುಗನನ್ನ ಸ್ವೀಕರಿಸುವುದಕ್ಕೆ ವಿರೋಧವಿರುತ್ತದೆ. ನಾಯಕಿಯ ಮನೆಯಲ್ಲಿ ಕೂಡ ವಿರೋಧ ಇರುತ್ತದೆ, ನಾಯಕನ ಮನೆಯಲ್ಲಿ ಕೂಡ ವಿರೋಧವಿರುತ್ತದೆ. ಅದಲ್ಲದೆ ಒಬ್ಬ ವಿಲನ್ ಬೇರೆ ಇರ್ತಾನೆ. ಸೊ ಅವನಿಗೆ ಕೂಡ ಅವಳನ್ನ ಈ ಮದುವೆ ಆಗ್ಬೇಕಂತ ಇಚ್ಛೆ ಇರುತ್ತೆ. ಹೀಗೆ ಏನಾಗುತ್ತೆ, ಈ ಚಲನಚಿತ್ರ ಹೀಗೆ ಮುಂದುವರಿತದೆ. ಕೊನೆಗೆ ನಾಯಕನ ಮನೆಯವರನ್ನ ನಾಯಕಿ ಒಲಿಸುವಂತ ಕಾರ್ಯ ಮಾಡ್ತಾಳೆ, ನಾಯಕಿ ಮನೆಯನ್ನ ನಾಯಕ ಒಲಿಸುವಂತ ಕಾರ್ಯಗಳು ಈ ತರದೆಲ್ಲ ಆಗುತ್ತೆ. ಕೊನೆಗೆ ಕ್ಲೈಮ್ಯಾಕ್ಸ್ ಅಂತೇಳಿ ಆ ವಿಲನ್ನ ಇವನು ಸೋಲಿಸಿ ಬಿಡುವಂತದ್ದು ನಾಯಕ. ಅವರಿಬ್ಬರ ಮದುವೆ ಆಗುತ್ತೆ. ನಾಯಕ ನಾಯಕಿ ಮದುವೆಯೊಂದಿಗೆ ಚಲನಚಿತ್ರ ಮುಕ್ತಾಯವಾಗುತ್ತದೆ. ಅವರು ಅದಾದ್ಮೇಲೆ ಎಂದೆಂದಿಗೂ ಸಂತೋಷವಾಗಿ ಬಾಳಿದರು ಅನ್ನೋದ್ರೊಂದಿಗೆ ಚಲನಚಿತ್ರ ಕೊನೆಯಾಗುತ್ತದೆ. ಆದ್ರೆ ಎಂದೆಂದಿಗೂ ಸಂತೋಷವಾಗಿ ಬಾಳಿದರು ಅನ್ನುವಂಥದ್ದು ಚಲನಚಿತ್ರಗಳಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ನಿಜ ಜೀವನದಲ್ಲಿ ಎಂದೆಂದಿಗೂ ಸಂತೋಷ ಅನ್ನುವಂಥದ್ದು ಇರುವುದಿಲ್ಲ. ಸೊ ಈಗಿನ ಚಲನಚಿತ್ರಗಳು, ಕೆಲವೊಂದು ಚಲನಚಿತ್ರಗಳು ಮದುವೆ ಆದ ಮೇಲೆ ಏನೆಲ್ಲ ಆಗುತ್ತೆ ಅದರ ನಂತರ ಪ್ರಾರಂಭವಾಗುತ್ತೆ. ಸೊ ಎಂದೆಂದಿಗೂ ಸಂತೋಷ ಅನ್ನುವಂಥದ್ದು ಬರುತ್ತಾ ನಮ್ಮ ಜೀವನದಲ್ಲಿ? ಮದುವೆ ಆದ್ಮೇಲೆ ಎಷ್ಟು ದಿವಸ ಸಂತೋಷವಾಗಿರ್ತೀವಿ ಅನ್ನೋದು ನಮ್ಗೆ ಗೊತ್ತಿದೆ. ಇಲ್ಲ ಅಂತ ಅಲ್ಲ, ಇರುತ್ತೆ ಸಂತೋಷ ಅನ್ನುವಂಥದ್ದು. ಬಟ್ ಭಿನ್ನಾಭಿಪ್ರಾಯಗಳಂತೂ ಬಂದೇ ಬರುತ್ತೆ. ಅಲ್ಲಲ್ಲಿ ಯಾವಾಗ್ಲೂ ಒಬ್ರಿಗೆ ಸಂತೋಷ ಅನ್ನುವಂಥದ್ದು ಇಲ್ಲ. ಸೊ ನಾವು ಎಂದೆಂದಿಗೂ ಸಂತೋಷ ನಮ್ಗೆ ಸಿಗುತ್ತೆ ಅಂತ ಹೇಳ್ಕೊಂಡು ನಾವು ಈ ಭೌತಿಕ ಜಗತ್ತಿನಲ್ಲೇ ನಾವು ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋದಿಕ್ಕೆ ನಾವು ಪ್ರಯತ್ನವನ್ನ ಪಡಬಾರ್ದು. ಯಾಕಂದ್ರೆ ಎಷ್ಟೇ ಸಂತೋಷ ಅಂತ ನಾವು ಅಂದ್ಕೊಂಡ್ರು, ಎಷ್ಟೇ ಗಾಢವಾದ ಸಂಬಂಧ ನಮ್ದು ಯಾರದೇ ಜೊತೆ ಇರ್ಲಿ, ಮೃತ್ಯುವಿನೊಂದಿಗೆ ಆ ಸಂಬಂಧ ಕೊನೆಯಾಗೇ ಆಗುತ್ತೆ. ಮತ್ತೆ ಇಲ್ಲಿ ನಾವು ಎಷ್ಟೇ ಪ್ಲಾನ್ಗಳನ್ನ ಮಾಡಿರ್ಬೋದು, ನಾನು ಹಾಗ್ ಮಾಡ್ತೀನಿ ಹೀಗ್ ಮಾಡ್ತೀನಿ ಅಂತೇಳಿ ನಾವು 100 ವರ್ಷ ಕೂಡ ಇಲ್ಲಿ ಬದುಕುದಿಲ್ಲ. ಸೊ ಯಾಕೆ ಮತ್ತೆ ಈ ತರದ ಪ್ರಯತ್ನ ನಮ್ಗೆ? ಇಲ್ಲೇ ನಾವು ಎಂದೆಂದಿಗೂ ಬಾಳಲಿದ್ದೇವೆ ಅನ್ನುವಂತ ಪ್ರಯತ್ನಗಳನ್ನ ನಾವು ಮಾಡ್ತೀವಿ. ಈಗ ನಾವು ರೈಲ್ವೆ ಟಿಕೆಟ್ ಅನ್ನ ನಾವು ತೆಗೆದುಕೊಳ್ತೀವಿ. ಸೊ ಆ ರೈಲ್ವೆ ಟಿಕೆಟ್ ನಮ್ಗೆ ಆ ಸೀಟ್ ಸಿಗುತ್ತೆ, ಆ ಪ್ರಯಾಣಕ್ಕೆ ಮಾತ್ರ ಆ ಸೀಟ್ ನಮ್ಗೆ ಸಿಗುವಂತದ್ದು. ಆ ಪ್ರಯಾಣ ಮುಗಿಯುವವರೆಗೆ 1 ದಿವಸದ ಪ್ರಯಾಣ ಇರ್ಬೋದು, 2 ದಿವಸದ ಪ್ರಯಾಣ ಇರ್ಬೋದು, ಆ ಸೀಟಲ್ಲಿ ನಾವು ಕುತ್ಕೋಬೇಕು 2 ದಿವಸಗಳ ಕಾಲ ಮಾತ್ರ. 2 ದಿವಸದ ನಂತರ ಕೂಡ ನನ್ಗೆ ಆ ಸೀಟು ನನ್ಗೆ ಬೇಕು, ಅದು ಎಂದೆಂದಿಗೂ ನನಗೆ ಇರುವಂತದ್ದು ಆ ಸೀಟು ಅಂತ ನಾನು ಹೇಳಕ್ಕಾಗತ್ತಾ? ಇಲ್ಲ. ಕೇವಲ 2 ದಿವಸಕ್ಕೋಸ್ಕರ ನಾನು ಅದನ್ನ ಆ ಸೀಟಲ್ಲಿ ಕುತ್ಕೊಳ್ಳುವಂತ ಟಿಕೆಟ್ ಅನ್ನ ನಾನು ಪಡೆದಿದ್ದೇನೆ. ಸೊ ನಾವು ಕೂಡ ಅಷ್ಟೇ ಒಂದಷ್ಟು ವರ್ಷ ಇಲ್ಲಿ ಬದುಕುವಂತ ಅಂದ್ರೆ ಈ ದೇಹವನ್ನ ನಾವು ಪಡೆದಿದ್ದೀವಿ, ಮತ್ತೆ ಇನ್ನೊಂದು ದೇಹವನ್ನ ನಾವು ಪಡೀತಾ ಇರ್ತೀವಿ. ಸೊ ಎಂದೆಂದಿಗೂ ಸಂತೋಷವಾಗಿ ಬಾಳಿದರು ಅನ್ನುವಂತ ಅದು ಇರುವಂತದ್ದು ಆಧ್ಯಾತ್ಮಿಕ ಲೋಕದಲ್ಲಿ ಮಾತ್ರ, ಪರ್ಮನೆಂಟ್ ಸೆಟಲ್ಮೆಂಟ್ ಅನ್ನೋದು. ಭಗವಂತ ಹೇಳ್ತಾರೆ, ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಮಮ. ಅಲ್ಲಿಗೆ ಬಂದವರು ಮತ್ತೆ ಇಲ್ಲಿಗೆ ಬರುವುದಿಲ್ಲ, ಯಾಕಂದ್ರೆ ಅದು ಶಾಶ್ವತವಾದಂತಹ ಲೋಕ ಅಂತ ಭಗವಂತ ಹೇಳ್ತಾರೆ. ಸೊ ಇಲ್ಲಿಯವರೆಗೆ ಭಗವಂತ ಭೌತಿಕ ಜಗತ್ತನ್ನ ವಿವರಿಸಿದ್ರು. ಸೊ ಭೌತಿಕ ಜಗತ್ತು ಹೇಗೆ ಆಧ್ಯಾತ್ಮಿಕ ಜಗತ್ತಿನ ಪ್ರತಿಬಿಂಬ, ಇಲ್ಲಿ ಪರ್ಮನೆಂಟ್ ಆಗಿ ಸೆಟ್ಲ್ ಆಗೋದಿಕ್ಕೆ ಸಾಧ್ಯವಿಲ್ಲ, ಶಾಶ್ವತವಾದಂತಹ ಸಂತೋಷವನ್ನ ಪಡೆಯೋದಿಕ್ಕೆ ಸಾಧ್ಯವಿಲ್ಲ ಅನ್ನೋದನ್ನ ಭಗವಂತ ಹೇಳಿದ್ರು. ಈಗ ಅವರು ತಮ್ಮ ಆಧ್ಯಾತ್ಮಿಕ ಲೋಕದ ಬಗ್ಗೆ ಹೇಳ್ತಾರೆ. ಆಧ್ಯಾತ್ಮಿಕ ಲೋಕ ಹೇಗಿದೆ ಅನ್ನೋದನ್ನ ಭಗವಂತ ವಿವರಿಸುತ್ತಾರೆ.
ನ ತದ್ಭಾಸಯತಿ ಸೂರ್ಯೋ ನಾಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ನನ್ನ ಆ ಪರಮಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಸೊ ಭಗವಂತ ಹೇಳ್ತಾರೆ, ನನ್ನ ಪರಮಧಾಮ, ನನ್ನ ಆಧ್ಯಾತ್ಮಿಕ ಲೋಕ, ಅಲ್ಲಿ ಸೂರ್ಯ ಚಂದ್ರರ ಬೆಳಕಿನ ಅವಶ್ಯಕತೆ ಇಲ್ಲ, ವಿದ್ಯುತ್ ಶಕ್ತಿ ಕೂಡ ಬೇಕಾಗಿಲ್ಲ. ಅದು ಸ್ವಯಂ ಪ್ರಕಾಶ ಉಳ್ಳಂತದ್ದು ನನ್ನ ಆಧ್ಯಾತ್ಮಿಕ ಲೋಕ. ಅದನ್ನ ತಲುಪಿದವರು ಇಲ್ಲಿಗೆ ಬರುವುದಿಲ್ಲ. ಯಾಕಂದ್ರೆ ಇಲ್ಲಿಗೆ ಅವರು ಯಾಕೆ ಬರ್ಬೇಕು? ಬರುವ ಅವಶ್ಯಕತೆ ಕೂಡ ಇಲ್ಲ. ಅವರು ಸುಖ ಸಂತೋಷದಿಂದ ಬಾಳ್ತಾ ಇರ್ತಾರೆ ನನ್ನ ಲೋಕದಲ್ಲಿ. ಯಾಕಂದ್ರೆ ಇಲ್ಲಿ ಪರಿಪೂರ್ಣತೆಯನ್ನ ಗಳಿಸಿರೋರು ಮಾತ್ರ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ಅಲ್ಲಿ ಹೋದವರೆಲ್ಲ ಅವರು ಪರಿಪೂರ್ಣರಾಗಿರುತ್ತಾರೆ. ಭಗವಂತನ ಸ್ವರೂಪ ಅವರಿಗೆ ಸಿಗುತ್ತದೆ, ಆಧ್ಯಾತ್ಮಿಕ ಶರೀರ ಅವರಿಗೆ ಸಿಗುತ್ತದೆ, ಭಗವಂತನ ಸಾನ್ನಿಧ್ಯ ಸಿಗುತ್ತದೆ, ಆನಂದವೂ ಆನಂದ ಅಲ್ಲಿ. ಯಾಕಂದ್ರೆ ಭಗವಂತ ಆನಂದದ ಮೂಲ. ಸೊ ಆನಂದದವರ ಜೊತೆ ಕನೆಕ್ಟ್ ಆಗಿರೋದ್ರಿಂದ ಸೊ ಇವರು ಕೂಡ ತುಂಬಾ ಆನಂದದಲ್ಲಿ ಅಲ್ಲಿ ಅವರು ತೇಲ್ತಾ ಇರ್ತಾರೆ. ಅಲ್ಲಿ ವಾಂಛಾ ಕಲ್ಪತರು, ಅವರು ಇಚ್ಛಿಸಿದ ಮಾತ್ರಕ್ಕೆ ಅವರಿಗೆ ಎಲ್ಲವೂ ಅಲ್ಲಿ ದೊರಕುತ್ತದೆ. ಡಿಸೈರಿಟ್ರಿ ಇರುತ್ತೆ, ಏನನ್ನ ಇಚ್ಛಿಸುತ್ತಾರೋ ಅದು ಅವರಿಗೆ ಅಲ್ಲಿ ಸಿಗುತ್ತದೆ. ಚಿಂತಾಮಣಿ, ಸ್ಪರ್ಶಮಣಿ, ಈ ತರದ್ದೆಲ್ಲ ಅಲ್ಲಿ ಇರುತ್ತೆ. ಸೊ ಯಾವುದಕ್ಕೂ ಕೊರತೆ ಅನ್ನುವಂಥದ್ದಿಲ್ಲ. ಎಷ್ಟು ಸಂತೋಷದಿಂದ ಇರುತ್ತಾರಂದ್ರೆ ಪ್ರತಿಯೊಂದು ಶಬ್ದವು ಹಾಡಾಗುತ್ತದೆ, ಪ್ರತಿಯೊಂದು ಹೆಜ್ಜೆಯು ನೃತ್ಯವಾಗುತ್ತದೆ. ಅಂತಹ ಲೋಕ ಅದು. ಅದಕ್ಕೋಸ್ಕರ ಅಲ್ಲಿಗೆ ಬಂದವರು ಮತ್ತೆ ಇಲ್ಲಿಗೆ ಬರುವುದಿಲ್ಲ. ಇಲ್ಲಿ ಕಷ್ಟ, ಇದು ಏನೋ ದುಃಖ, ನರಳಾಟ, ನೋವು ಇದೆಲ್ಲ ಅಲ್ಲಿ ಅವರು ಅನುಭವಿಸ್ಬೇಕಾಗಿಲ್ಲ. ಆಧ್ಯಾತ್ಮಿಕ ಶರೀರ, ಇದಕ್ಕೆ ಜನ್ಮ ಮೃತ್ಯು ಜರ ವ್ಯಾಧಿ ಕೂಡ ಬರುವುದಿಲ್ಲ. ಅಂತಹ ಶರೀರವನ್ನ ಅವರು ಅಲ್ಲಿ ಪಡೆಯುತ್ತಾರೆ. ಸೊ ಭಗವಂತ ನಮ್ಗೆ ಅವರ ಲೋಕದ ಬಗ್ಗೆ ಯಾಕೆ ಹೇಳ್ತಾರೆ ಇಲ್ಲಿ ಅಂದ್ರೆ, ಆ ಮೂಲಕ ನಾವು ಕೇಳಿ ತಿಳಿದುಕೊಳ್ಬೇಕು ಭಗವಂತನ ಬಗ್ಗೆ ಅಂತೇಳಿ. ಸೊ ಈಗ ಭಗವಂತ ಇಲ್ಲಿ, ಭಗವಂತನ ಲೋಕ ಹೇಗಿದೆ ಅನ್ನೋದ್ರ ಒಂದು ಚಿತ್ರಣ ನೀವು ಇಲ್ಲಿ ನೋಡ್ಬೋದು. ಸೊ ಯಾವ ರೀತಿಯಲ್ಲಿ ನೀವು ಭಗವಂತನ ಜೊತೆ ನೀವು ಅಂದ್ರೆ ಭಗವಂತನ ಭಕ್ತಿಯನ್ನ ಮಾಡ್ತೀರೋ, ಯಾವ ಸಂಬಂಧದೊಂದಿಗೆ, ಅದೇ ಸಂಬಂಧದೊಂದಿಗೆ ಭಗವಂತ ಆಧ್ಯಾತ್ಮಿಕ ಲೋಕದಲ್ಲಿ ಕೂಡ ನಿಮ್ಮ ಜೊತೆ ಸ್ಪಂದಿಸುತ್ತಾರೆ. ಸಾಖ್ಯ ಭಾವದಲ್ಲಿ ಯಾವಾಗ್ಲೂ ಭಗವಂತನ ಸಾನ್ನಿಧ್ಯದಲ್ಲಿ ಹೇಗೆ ಗೋಪಬಾಲರು ಆಟ ಆಡ್ಕೊಂಡು ಅಲ್ಲಿ ಕೂಡ, ಅಲ್ಲಿ ಗೋಲೋಕದಲ್ಲಿ ಕೂಡ, ಆಧ್ಯಾತ್ಮಿಕ ಲೋಕದಲ್ಲಿ ಕೂಡ ಇದೆಲ್ಲ ಇದೆ. ಇಲ್ಲಿ ವೃಂದಾವನದಲ್ಲಿ ಏನೆಲ್ಲಾ ಭಗವಂತ ಲೀಲೆಯನ್ನ ಮಾಡಿದ್ರು ಅದೆಲ್ಲವೂ ಆಧ್ಯಾತ್ಮಿಕ ಲೋಕದಲ್ಲಿದೆ. 5 ತರದ ರಸಗಳಲ್ಲಿ, 5 ತರದ ಸಂಬಂಧಗಳಲ್ಲಿ ಪ್ರೀತಿ ಪೂರಕವಾದಂತಹ ಸಂಬಂಧವನ್ನ ನಾವು ವಿನಿಮಯ ಮಾಡಿಕೊಂಡು ಭಗವಂತನ ಜೊತೆ ನಾವು ಇರ್ಬೋದು. ಯಾರ್ಯಾರಿಗೆ ಯಾವ್ಯಾವ ರೀತಿಯ ಸಂಬಂಧ ಬೇಕೋ ಆ ರೀತಿಯ ಸಂಬಂಧವನ್ನ ಸ್ಥಾಪಿಸಬಹುದು. ವಾತ್ಸಲ್ಯ, ಮಾಧುರ್ಯ, ಸಾಖ್ಯ, ದಾಸ್ಯ, ಶಾಂತ. ಸೊ ಇದು ಇಷ್ಟೊಂದು ಚೆನ್ನಾಗಿರುವಂತಹ ಈ ಲೋಕ, ಯಾವಾಗ್ಲೂ ಹಾಡಿ ನಲಿದಾಡುವಂತಹ ಲೋಕ, ಸಂತೋಷದಲ್ಲಿ ತೇಲಾಡ್ತಾ ಇರುವಂತಹ ಲೋಕ, ಭಗವಂತನ ಸಾನ್ನಿಧ್ಯ ಇರುವಾಗ ಯಾಕೆ ಬರ್ಬೇಕು ಈ ಭೌತಿಕ ಪ್ರಪಂಚಕ್ಕೆ ಅಲ್ವಾ? ಸೊ ಆದ್ರಿಂದ ಭಗವಂತ ಹೇಳ್ತಾರೆ, ಯದ್ಗತ್ವಾನ ನಿವರ್ತಂತೆ ತದ್ಧಾಮ ಪರಮಮಮ. ನನ್ನ ಲೋಕಕ್ಕೆ ಬಂದವರು ಮತ್ತೆ ಅವರು ಇಲ್ಲಿಗೆ ಮರಳಿ ಬರುವುದೇ ಇಲ್ಲ ಅಂತ ಭಗವಂತ ಹೇಳ್ತಾರೆ. ಭಗವಂತ ಇಲ್ಲಿ ನಮ್ಮನ್ನ ಪ್ರೇರೇಪಿಸುತ್ತಾರೆ. ಈಗ ನಾವು ಒಂದು ಸ್ಥಳದ ಬಗ್ಗೆ ರಿಪೀಟೆಡ್ಲಿ ಕೇಳಿದಾಗ ನಮ್ಗೇನ್ ಅನ್ಸುತ್ತೆ, ಅಲ್ಲಿಗೆ ಒಂದ್ಸತಿ ಹೋಗ್ಬೇಕು ಅಂತ ಅನ್ಸುತ್ತೆ. ಈಗ ಯಾರಾದ್ರೂ ಅಮೆರಿಕದ ಬಗ್ಗೆ ನಮ್ಗೆ ವಿವರಿಸಿದಾಗ, ಅಮೆರಿಕ ಹಾಗಿದೆ, ಹೀಗಿದೆ, ಚೆನ್ನಾಗಿದೆ, ಅಲ್ಲಿ ಜೀವನ ಚೆನ್ನಾಗಿದೆ, ಕ್ಲೀನ್ ಇದೆ ಸಿಟಿ, ಹಾಗೆ ಹೀಗೆ ಅಂತ ಹೇಳಿದಾಗ ಒಂದು ಬಾರಿ ನಾನು ಕೂಡ ಹೋಗ್ಬೇಕು ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ? ಅದೇ ತರ ಭಗವಂತ ಇಲ್ಲಿ ನಮ್ಮನ್ನ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ, ಪ್ರೇರೇಪಿಸ್ತಾ ಇದ್ದಾರೆ. ನೀವು ಕೂಡ ನನ್ನ ಲೋಕಕ್ಕೆ ಬನ್ನಿ, ನನ್ನ ಲೋಕ ತುಂಬಾ ಚೆನ್ನಾಗಿದೆ, ನೀವು ಬರ್ಬೋದು. ಯಾಕಂದ್ರೆ ನೀವೆಲ್ಲ ನನ್ನ ಮಕ್ಕಳೇ, ನೀವು ಮರ್ತಿದ್ದೀರಾ ನನ್ನನ್ನ, ನಾನು ನಿಮ್ಮ ತಂದೆ ಅನ್ನೋದನ್ನ. ಮತ್ತೆ ಆ ಸಂಬಂಧವನ್ನ ಮರುಸ್ಥಾಪಿಸಿ ನನ್ನ ಲೋಕಕ್ಕೆ ಬನ್ನಿ ಅಂತ ಹೇಳೋದಕ್ಕೋಸ್ಕರ ಭಗವಂತ ನಮ್ಗೆ ಭಗವದ್ಗೀತೆಯನ್ನ ಬೋಧಿಸ್ತಾರೆ. ಅದರಲ್ಲಿ ಅವರು ತಮ್ಮ ಲೋಕದ ಬಗ್ಗೆ ಕೂಡ ಹೇಳ್ತಾರೆ. ಸೊ ಇಲ್ಲಿ ಕತ್ತಲು ಕತ್ತಲು ತರ ಇದೆ ಅಲ್ಲ, ಇದು ಭೌತಿಕ ಪ್ರಪಂಚ. ಇಲ್ಲಿ ಸ್ವಯಂ ಪ್ರಕಾಶ ಉಳ್ಳದ್ದು ಇದು ಆಧ್ಯಾತ್ಮಿಕ ಪ್ರಪಂಚ. ಆಧ್ಯಾತ್ಮಿಕ ಪ್ರಪಂಚಕ್ಕೆ ಬೆಳಕಿನ ಅವಶ್ಯಕತೆ ಇಲ್ಲ, ಸ್ವಯಂ ಪ್ರಕಾಶ ಉಳ್ಳದ್ದು. ಭೌತಿಕ ಜಗತ್ತಿಗೆ ಸೂರ್ಯ ಚಂದ್ರರ ಬೆಳಕಿನ ಅವಶ್ಯಕತೆ ಇದೆ. ಮಮೈವಾಂಶ ಜೀವಲೋಕೆ ಜೀವಭೂತಃ ಸನಾತನಃ ಮನಃ ಷಷ್ಟಾಣಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ. ಸೊ ಭಗವಂತ ಹೇಳ್ತಾರೆ, ಈ ಬದ್ಧ ಜಗತ್ತು ಇದು ಬದ್ಧ ಜಗತ್ತು ಅಂತ. ಈ ಐಹಿಕ ಪ್ರಪಂಚವನ್ನ ಬದ್ಧ ಜಗತ್ತು ಅಂತ ಹೇಳಲಾಗುತ್ತೆ. ಯಾಕೆ ಇಲ್ಲಿ ಬದ್ಧತೆ ಇದೆ ನಮ್ಗೆ? ಯಾಕಂದ್ರೆ ಜನ್ಮ ಮೃತ್ಯು ಜರ ವ್ಯಾಧಿ ಕೂಡ ಒಂದು ರೀತಿಯ ಬದ್ಧತೆ. ನಮ್ಮ ಕೈಯಲ್ಲಿ ಯಾವ ನಿಯಂತ್ರಣದಲ್ಲಿ ಕೂಡ ಇಲ್ಲ. ಸೊ ಈ ತರ ನಾವು ಬದ್ಧತೆಗೊಳಗಾಗುತ್ತೇವೆ. ಸೊ ಇಲ್ಲಿ ಆದ್ರಿಂದ ಮನಸ್ಸು ಸೇರಿದಂತೆ, ಮನಸ್ಸು ಕೂಡ ಒಂದು ಇಂದ್ರಿಯ, ಮನಸ್ಸು ಅಂತರೇಂದ್ರಿಯ. ಸೊ ಬಹುವಾಗಿ ಕಷ್ಟಪಡುತ್ತಾರೆ ಇಲ್ಲಿ 6 ಇಂದ್ರಿಯಗಳೊಡನೆ ಅಂತ ಭಗವಂತ ಹೇಳ್ತಾರೆ.
ಇಷ್ಟೊಂದು ಕಷ್ಟವನ್ನ ಪಡ್ಬೇಕಾಗಿಲ್ಲ ಇವರು, ಆದ್ರೆ ನನ್ನನ್ನ ಮರೆತಿರುವುದೇ ಇದೆಲ್ಲದಕ್ಕೂ ಕಾರಣ. ಅವರ ನಿಜವಾದ ಗುರುತನ್ನ ಅವರು ಮರೆತಿದ್ದಾರೆ, ಅವರ ತಂದೆ ಯಾರು ಅನ್ನೋದನ್ನ ಕೂಡ ಮರೆತಿದ್ದಾರೆ. ಆದ್ರಿಂದ ಅವರು ಇಲ್ಲಿ ಪರಿಪರಿಯಾಗಿ ಕಷ್ಟವನ್ನ ಪಡ್ತಾ ಇರ್ತಾರೆ. ಸೊ ನಮ್ಮ ನಿಜವಾದ ಒಂದು ಗುರುತು ಏನು, ಸ್ವರೂಪ ಏನು, ಅದನ್ನ ಅರಿತುಕೊಂಡಾಗ ನಮ್ಮ ಜೀವನ ತುಂಬಾನೇ ಸಂತೋಷದಾಯಕವಾಗುತ್ತದೆ. ಈಗ ನಾನು ನಿತ್ಯ, ನಾನು ಶಾಶ್ವತ, ನಾನು ಪರಮಾತ್ಮನ ಅಂಶ, ನನಗೆ ಸಾವಿಲ್ಲ, ನಾನು ಎಂದೆಂದಿಗೂ ಅಜರಾಮರವಾಗಿ ಉಳಿತೇನೆ ಅನ್ನುವಂತ ಭಾವನೆಯೇ ನಮ್ಗೆ ಎಷ್ಟೊಂದು ಸಂತೋಷವನ್ನ ಕೊಡುತ್ತೆ, ಎಷ್ಟೊಂದು ನಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ ಅಲ್ವಾ? ಸೊ ಅದೇ ತರ ನಮ್ಮ ಜೀವನ ಆನಂದದಾಯಕವಾಗಿ ಇರ್ಬೋದು. ಹೇಗೆ? ಜಸ್ಟ್ ಒಂದೇ ಒಂದು ಪ್ರಜ್ಞೆ, ನಾವು ಅದನ್ನ ಚೇಂಜ್ ಮಾಡ್ಬೇಕು. ನಾನು ಕೃಷ್ಣನಿಗೆ ಸಂಬಂಧಪಟ್ಟವಳು, ನಾನು ಭಗವಂತನ ಅಂಶ ಅಂತ ನಾವು ತಿಳಿದುಕೊಳ್ಳುವಂಥದ್ದು. ಇಷ್ಟನ್ನ ನಾವು ತಿಳಿದುಕೊಳ್ಳೋದ್ರಿಂದ ನಮ್ಮ ಬಗ್ಗೆ ನಮ್ಗೆ ತುಂಬಾನೇ ಒಂದು ಅಭಿಮಾನ, ಅಂದ್ರೆ ಒಳ್ಳೆಯ ಒಂದು ಭಾವನೆ ಮೂಡುತ್ತೆ. ಸೊ ಇಲ್ಲಿ ಫಾಲ್ಸ್ ಇದು ಬೇಡ, ಅಂದ್ರೆ ಫಾಲ್ಸ್ ಪ್ರೆಸ್ಟೀಜ್ ಬೇಡ, ನಾನೇ ಎಲ್ಲ ಅನ್ನುವಂಥದ್ದು ಇದು ಜಂಬವಾಗುತ್ತದೆ. ಆದ್ರೆ ನಾನು ಭಗವಂತನ ಅಂಶ ಅಂತ ಹೇಳಿಕೊಳ್ಳುವಂಥದ್ದು ಅದು ಜಂಬವಾಗುದಿಲ್ಲ. ಅದು ಏನಾಗುತ್ತೆ, ಒಂದು ಸಂತೋಷದಿಂದ ಹೇಳ್ಕೊಳ್ಳುವಂಥದ್ದು. ಎಸ್, ನಾನು ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂತ ಒಂದು ಮಾತಾಗುತ್ತದೆ. ಸೊ ಹಾಗೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಶರೀರಂ ಯದವಾಪ್ನೋತಿ ಯಚ್ಚಾಪ್ಯುತ್ಕ್ರಾಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯತ್. ಗಾಳಿಯು ಗಂಧಗಳನ್ನು ಒಯ್ಯುವಂತೆ ಐಹಿಕ ಜಗತ್ತಿನಲ್ಲಿ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನು ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಒಯ್ಯುತ್ತಾನೆ. ಹೀಗೆ ಅವನು ಒಂದು ಬಗೆಯ ದೇಹವನ್ನು ಪಡೆಯುತ್ತಾನೆ, ಮತ್ತೊಂದು ದೇಹವನ್ನು ಪಡೆಯಲು ಮೊದಲಿನ ದೇಹವನ್ನ ಬಿಡುತ್ತಾನೆ. ಈಗ ಗಾಳಿಯಲ್ಲಿ ಯಾವ ಗಂಧ ಕೂಡ ಇಲ್ಲ. ಗಾಳಿ ಈಗ ಗಾರ್ಡನ್ ಹತ್ರ ಬೀಸಿದಾಗ ಅದು ಗಾರ್ಡನ್ ನ ಅಲ್ಲಿ ಹೂಗಳಿರುತ್ತವೆ, ಆ ಹೂಗಳ ಸುಮಧುರ ಪರಿಮಳವನ್ನ ಅದು ಹೊತ್ತುಕೊಂಡು ಹೋಗುತ್ತದೆ ಗಾಳಿ ಅಲ್ವಾ, ಪರಿಮಳವನ್ನ ಅದು ಒಯ್ಯುತ್ತದೆ. ಅದೇ ಗಾಳಿ ಚರಂಡಿ ಹತ್ರ ಅದು ಬೀಸಿದಾಗ ಚರಂಡಿಯ ಕೆಟ್ಟ ಸ್ಮೆಲ್ ಅನ್ನ ತೆಗೆದುಕೊಂಡು ಅದು ಹೋಗುತ್ತದೆ. ಗಾಳಿಯಲ್ಲಿ ನಿಜವಾಗ್ಲೂ ಏನಾದ್ರೂ ಇದೆಯಾ, ಗಂಧ ಸ್ಮೆಲ್ ಅನ್ನುವಂಥದ್ದು ಏನಾದ್ರೂ ಇದೆಯಾ? ಇಲ್ಲ. ಅದು ಎಲ್ಲಿ ಬೀಸುತ್ತೋ ಅದರ ಪ್ರಕಾರ ಅದು ಅದನ್ನ ತೆಗೆದುಕೊಂಡು ಹೋಗುತ್ತೆ, ಆ ಸ್ಮೆಲ್ ಅನ್ನಾಗ್ಲಿ ಅಥವಾ ಪರಿಮಳವನ್ನಾಗ್ಲಿ ತೆಗೆದುಕೊಂಡು ಹೋಗುತ್ತೆ. ಅದೇ ತರ ಈ ಆತ್ಮ. ಸೊ ಈಗ ಆತ್ಮ ಇಲ್ಲಿ ಆಕ್ಚುಲಿ ಆತ್ಮಕ್ಕೆ ಈ ಭೌತಿಕ ಜಗತ್ತಿನ ಚಟುವಟಿಕೆಗಳ ಬಗ್ಗೆ ಅದು ಯಾವುದೇ ರೀತಿಯ ಇನ್ವಾಲ್ವ್ಮೆಂಟ್ ಇಲ್ಲ. ಆದ್ರೆ ಅದು ಈ ದೇಹದೊಂದಿಗೆ ತನ್ನನ್ನ ಗುರುತಿಸಿಕೊಂಡು ಈ ದೇಹ ಯಾವ ತರ ಅಂದ್ರೆ ಈ ದೇಹದಲ್ಲಿ ಇದ್ದಾಗ ಯಾವ ತರ ಜೀವಿಸಿರುತ್ತಾರೋ ಆ ಜೀವಿಯು ತನ್ನ ಜೀವನದ ವಿವಿಧ ಕಲ್ಪನೆಗಳನ್ನ, ಈ ದೇಹದಲ್ಲಿ ಇದ್ದಾಗ ಇರುವಂತಹ ವಿವಿಧ ಕಲ್ಪನೆಗಳನ್ನ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಅದನ್ನ ಹೊತ್ತುಕೊಂಡು ಅವನು ಒಯ್ಯುತ್ತಾನೆ ಅಂತ. ಈ ನಮ್ಮ ಸ್ಥೂಲ ದೇಹ ಇದು ಉಪಯೋಗಕ್ಕೆ ಬಾರದೇ ಇದ್ದಾಗ ಸೂಕ್ಷ್ಮ ದೇಹವನ್ನ ಹೊತ್ತುಕೊಂಡು ಅದು ಆತ್ಮ ಮುಂದಕ್ಕೆ ಸಾಗುತ್ತೆ. ಸೂಕ್ಷ್ಮ ದೇಹದಲ್ಲಿ ಹೇಗೆ ಎಲ್ಲಾ ಒಂದು ನಮ್ಮ ಪಾಪ ಪುಣ್ಯಗಳ ಲೆಕ್ಕಾಚಾರ ಎಲ್ಲವೂ ಇರುತ್ತೆ, ಅದನ್ನ ಹೊತ್ತುಕೊಂಡು ಅದು ಮುಂದಕ್ಕೆ ಸಾಗುತ್ತೆ. ಹೀಗೆ ಮುಂದಕ್ಕೆ ಸಾಗಿ ಇನ್ನೊಂದು ದೇಹವನ್ನ ಅದು ಪಡೆಯುತ್ತದೆ. ಅವನು ಜೀವಿ ಇನ್ನೊಂದು ದೇಹವನ್ನ ಪಡೆಯುತ್ತಾನೆ. ಆತ್ಮ ಒಂದು ದೇಹವನ್ನ ಮತ್ತೊಂದು ದೇಹವನ್ನ ಪಡೆಯಲು ಮೊದಲಿನ ದೇಹವನ್ನ ಬಿಡುತ್ತಾನೆ. ಸೊ ಮೊದಲಿನ ದೇಹ ಉಪಯೋಗಕ್ಕೆ ಬಾರದೇ ಇದ್ದಾಗ ಮೊದಲಿನ ದೇಹವನ್ನ ಬಿಡುತ್ತಾನೆ, ಮತ್ತೆ ಇನ್ನೊಂದು ಹೊಸ ದೇಹವನ್ನ ಅವನು ಪಡೆಯುತ್ತಾನೆ. ಜೀವಿಯು ಹೀಗೆ ಇನ್ನೊಂದು ಜಡ ದೇಹವನ್ನು ಪಡೆಯುತ್ತಾನೆ. ಶ್ರೋತ್ರಂ ಚಕ್ಷುಃ ಸ್ಪರ್ಶನಂ ಚ ರಸನಂ ಘ್ರಾಣಮೀವ ಚ ಅಧಿಷ್ಠಾಯ ಮನಶ್ಚಾಯಂ ವಿಷಯಾನ್ ಉಪಸೇವತಿ. ಜೀವಿಯು ಹೀಗೆ ಇನ್ನೊಂದು ಜಡದೇಹವನ್ನು ಪಡೆಯುತ್ತಾನೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳನ್ನು ಪಡೆಯುತ್ತಾನೆ. ಇವನ್ನು ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯ ವಸ್ತುಗಳ ಒಂದು ವಿಶಿಷ್ಟ ತಂಡವನ್ನು ಅನುಭವಿಸುತ್ತಾನೆ. ಇನ್ನೊಂದು ಜಡದೇಹವನ್ನೇ ಪಡೆಯುತ್ತಾನೆ. ಹಾಗಾದ್ರೆ ಒಂದು ದೇಹವನ್ನ ಬಿಟ್ಟು ಇನ್ನೊಂದು ಜಡದೇಹವನ್ನ ಪಡೆಯುವುದಂತ ಇದ್ರೆ ಅಲ್ವಾ, ಮತ್ತೆ ಮತ್ತೆ ಇದೇ ಮುಂದುವರಿತಾ ಇರುತ್ತೆ. ಸೊ ಹಾಗಾದ್ರೆ ನಾವು ಜಡದೇಹವನ್ನ ಪಡಿತಾ ಹೋಗ್ಬೇಕಾ? ಬೇರೆ ಇದಕ್ಕೆ ದಾರಿ ಇಲ್ವಾ? ಖಂಡಿತವಾಗ್ಲೂ ಇದೆ. ನಾವು ಶಾಶ್ವತವಾದಂತಹ ದೇಹವನ್ನ ಪಡೆಯಬಹುದು, ಆಧ್ಯಾತ್ಮಿಕ ದೇಹವನ್ನ. ಈ ಜಡ ದೇಹವನ್ನ ಮತ್ತೆ ಮತ್ತೆ ನಾವು ಪಡಿಬೇಕಾಗಿಲ್ಲ. ಆದ್ರೆ ನಾವ್ ಏನ್ ಮಾಡ್ತೀವಿ? ಜಡ ದೇಹವನ್ನ ಪಡೀತೀವಿ. ಯಾಕೆಂದ್ರೆ ನಾವು ಇಲ್ಲಿ ಕರ್ಮಗಳ ಒಂದು ಬಂಧನಕ್ಕೆ ಒಳಗಾಗುತ್ತೀವಿ. ಆ ಕರ್ಮದ ಅನುಸಾರವಾಗಿ ಮತ್ತೆ ಒಂದು ನಿರ್ದಿಷ್ಟ ಬಗೆಯ ದೇಹ ನಮ್ಗೆ ಸಿಗುತ್ತದೆ. ಒಂದು ನಿರ್ದಿಷ್ಟ ಬಗೆಯ ಕಿವಿ, ಕಣ್ಣು, ನಾಲಿಗೆ, ಮೂಗು ಮತ್ತು ಸ್ಪರ್ಶೇಂದ್ರಿಯಗಳು ನಮ್ಗೆ ಸಿಗುತ್ತವೆ. ಸೊ ಇದನ್ನ ಮನಸ್ಸಿನ ಸುತ್ತ ಜೋಡಿಸಿದೆ. ಹೀಗೆ ಅವನು ಇಂದ್ರಿಯಗಳ ಒಂದು ವಿಶಿಷ್ಟ ತಂಡವನ್ನ ಅನುಭವಿಸುತ್ತಾನೆ. ಒಂದೊಂದು ದೇಹದಲ್ಲಿ ಒಂದೊಂದು ತರ ಅವನಿಗೆ ಯಾವ ತರ ಒಂದು ಜೀವನ ಅವನಿಗೆ ಸಿಗುತ್ತದೆ ಅನ್ನೋದನ್ನ ನೋಡ್ಬೋದು. ಸೊ ಈಗ ಬದಲಾವಣೆ ಅನ್ನುವಂಥದ್ದು ಈ ಭೌತಿಕ ಜಗತ್ತಿನಲ್ಲಿ ಇದನ್ನ ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಬದಲಾಗ್ತಾನೆ ಇರ್ತೀವಿ ನಾವು. ಪ್ರತಿಯೊಂದು ಕೂಡ ಪರಿವರ್ತನೆ ಜಗದ ನಿಯಮ ಅಂತಾರೆ. ಸೊ ಹಾಗೆ ಪ್ರತಿಯೊಂದು ಕೂಡ ಬದಲಾಗ್ತಾನೆ ಇರ್ಬೇಕು. ಇಲ್ಲಿ ನಾವು ಚಿಕ್ಕವರಿದ್ದಾಗ್ಲಿಂದ ಇರುವ ತರ ನಾವು ಈಗ ಇಲ್ಲ.
ನಾವು ಬದಲಾಗ್ತಾನೆ ಇದ್ದೀವಿ. ಈಗ ಚಿಕ್ಕ ಮಗು ಇದ್ದಾಗ ನಮ್ಮ ಟೇಸ್ಟ್ಗಳು ಏನಿತ್ತೋ ಆ ಟೇಸ್ಟ್ ಇದು ಅಭಿರುಚಿಗಳು ಅದೆಲ್ಲ ಬದಲಾಗ್ತಾ ಬಂದಿದ್ದಾವೆ. ಈಗ ಚಿಕ್ಕವರಿದ್ದಾಗ ನಾವು ಹಾಲು ಕುಡಿತಾ ಇದ್ವು, ಅದಾದ್ಮೇಲೆ ನಮ್ಮ ಟೇಸ್ಟ್ ಚೇಂಜ್ ಆಯ್ತು, ಹಾಲು ಕುಡಿಯೋದನ್ನ ಬಿಟ್ಟು ಬೇರೆ ಏನನ್ನು ಕುಡಿಯುವಂಥದ್ದು. ಹೀಗೆ ಎಲ್ಲದರಲ್ಲಿ ನಮ್ಮ ಆಹಾರ ಪದ್ಧತಿಗಳಲ್ಲಾಗ್ಲಿ, ನಮ್ಮ ಜೀವನ ಶೈಲಿ ಅಲ್ಲಿ ಆಗ್ಲಿ, ಚಿಕ್ಕವರಿದ್ದಾಗ ಟಾಯ್ಸ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಇತ್ತು. ಬಟ್ ಈಗ ನಾವು ಟಾಯ್ಸ್ ಜೊತೆ ನಮ್ಗೆ ಆಟ ಆಡಕ್ ಆಗುತ್ತಾ? ಇಲ್ಲ. ನಮ್ಮಲ್ಲಿ ಬದಲಾವಣೆಗಳು ಆಗೇ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಭೌತಿಕ ವಿಷಯಗಳಲ್ಲಿ ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ನಮ್ಮನ್ನ ನಾವು ಬದಲಾಯಿಸ್ತಾ ಹೋಗ್ತೀವಿ. ಬದಲಾವಣೆ ಅನ್ನುವಂಥದ್ದು ನಮ್ಮಲ್ಲಿ ಆಗುತ್ತೆ, ಖಂಡಿತವಾಗ್ಲೂ ಆಗ್ಲೇಬೇಕು. ಆದ್ರೆ ಈ ಬದಲಾವಣೆ ನಮ್ಮನ್ನ ಉನ್ನತಿಯತ್ತ ಕೊಂಡೊಯ್ಯುತ್ತಾ ಅಥವಾ ಅವನತಿಯತ್ತ ಕೊಂಡೊಯ್ಯುತ್ತಾ? ಭೌತಿಕತೆಯಿಂದ ಭೌತಿಕತೆಗೆ ನಾವು ಬದಲಾಗುತ್ತಾ ಹೋದ್ರೆ ಅದು ನಮ್ಮನ್ನ ಉನ್ನತಿಯತ್ತ ಕೊಂಡೊಯ್ಯಲಾರದು. ಆದ್ರೆ ಭೌತಿಕತೆಯಿಂದ ಆಧ್ಯಾತ್ಮಿಕತೆಯೆಡೆಗೆ ನಾವು ಬದಲಾದ್ರೆ ಅದು ನಮ್ಮ ಉನ್ನತಿಯನ್ನ ಮಾಡುತ್ತದೆ. ಸೊ ಬದಲಾಗಬೇಕು ನಾವು. ಯಾಕೆಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಯಾವುದೇ ರೀತಿಯ ಸುಖ ಸಂತೋಷಗಳು ಇಲ್ವೇ ಇಲ್ಲ. ಅದು ಭ್ರಮೆಯಷ್ಟೇ. ಇಲ್ಲಿ ನಮ್ಗೆ ಶಾಶ್ವತವಾಗಿ ಎಲ್ಲವೂ ಸಿಗುತ್ತೆ ಅಂತೇಳಿ. ಆದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಇದ್ದಾಗ ನಮ್ಗೆ ಎಲ್ಲವೂ ಸರಿಯಾಗಿ ಗೊತ್ತಾಗುತ್ತೆ. ಜೀವನ ಅಂದ್ರೆ ಏನು, ನಿಜವಾದ ಸಂತೋಷ ಅಂದ್ರೆ ಏನು ಅನ್ನುವಂಥದ್ದು. ಉತ್ಕ್ರಾಮಂತಂ ಸ್ಥಿತಂ ವಾಪಿ ಭುಂಜಾನಂ ವಾ ಗುಣಾನ್ವಿತಂ ವಿಮೂಢಾನಾನು ಪಶ್ಯಂತಿ ಜ್ಞಾನ ಚಕ್ಷುಷಃ. ಜೀವಿಯು ತನ್ನ ದೇಹವನ್ನು ಹೇಗೆ ಬಿಡಬಲ್ಲ? ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಅವನು ಯಾವ ಬಗೆಯ ದೇಹವನ್ನು ಅನುಭವಿಸುತ್ತಾನೆ? ಇದೆಲ್ಲವನ್ನ ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದ್ರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರುವವನು ಇವೆಲ್ಲವನ್ನ ಕಾಣಬಲ್ಲ. ಸೊ ಯಾವ ತರ ಈಗ ನಾವು ಯಾರು, ನಮ್ಮ ಸ್ವರೂಪ ಏನು, ನಾವು ಅಂದ್ರೆ ಈಗ ಸಾವು ಅಂದ್ರೆ ಏನು, ಸಾವಿನ ನಂತರ ನಾವು ದೇಹವನ್ನ ಹೇಗೆ ಬದಲಾಯಿಸ್ತೇವೆ, ಇದೆಲ್ಲವನ್ನ ಯಾರಿಗೆ ಗೊತ್ತಾಗುತ್ತೆ? ಇದನ್ನ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರೋರಿಗೆ ಮಾತ್ರ ಇದು ಗೊತ್ತಾಗುತ್ತೆ. ಮೂಢರಿಗೆ ಇದು ಅರ್ಥ ಆಗುದಿಲ್ಲ. ಅವ್ರೇನ್ ತಿಳ್ಕೊಂಡಿರ್ತಾರೆ, ಈ ದೇಹವೇ, ಈ ಜೀವನವೇ ಆಲ್ ಇನ್ ಆಲ್, ಇದರ ನಂತರ ಜೀವನವೇ ಇಲ್ಲ, ಇದು ಬಿಟ್ರೆ ಮತ್ತೆ ಜೀವನ ಇಲ್ಲ. ತಿಂದು ಉಂಡು ಮಲಗಿ ಒಂದು ದಿವಸ ಸತ್ತು ಹೋಗುವಂಥದ್ದು ಅಷ್ಟೇ, ಅಲ್ಲಿಗೆ ಜೀವನ ಸಮಾಪ್ತಿ ಆಯ್ತು ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರೋರಿಗೆ ಗೊತ್ತಾಗುತ್ತೆ, ಈ ಜೀವನವೇ ಎಲ್ಲ ಅಲ್ಲ, ಸಾವೇ ಕೊನೆ ಅಲ್ಲ, ಇದು ದೇಹವನ್ನ ಬದಲಾಯಿಸುವಂತಹ ಒಂದು ಪ್ರಕ್ರಿಯೆ ಅಷ್ಟೇ. ಸೊ ಜೀವಿ ಹೇಗೆ ತನ್ನ ದೇಹವನ್ನ ಬಿಡ್ತಾನೆ, ಮತ್ತೆ ಪ್ರಕೃತಿಯ ಗುಣಗಳ ಪ್ರಭಾವದಿಂದ ಇನ್ನೊಂದು ಅಂದ್ರೆ ಯಾವ ತರದ ದೇಹ ಅವನಿಗೆ ಸಿಗುತ್ತದೆ, ಇದೆಲ್ಲವನ್ನ ಮೂಢರು ಅರ್ಥ ಮಾಡಿಕೊಳ್ಳಲಾರರು. ಆದ್ರೆ ಜ್ಞಾನದ ಶಿಕ್ಷಣ ಪಡೆದ ಕಣ್ಣುಗಳಿರೋರು ಇದನ್ನೆಲ್ಲವನ್ನ ಕಾಣಬಲ್ಲರು. ಈಗ ನಮ್ಮ ಕಾರ್ ಕೆಟ್ಟೋಗಿದ್ದಾಗ ನಾವು ನೋಡ್ತೀವಿ, ಇದನ್ನೆಲ್ಲ ಓಪನ್ ಮಾಡಿ, ಬಾನೆಟ್ ಎಲ್ಲ ಓಪನ್ ಮಾಡಿ ನೋಡ್ತೀವಿ ಏನಾಗಿದೆ ಅಂತ ಹೇಳಿ, ಅಲ್ವಾ? ಆದ್ರೆ ನಮ್ಗೆ ಅಲ್ಲಿ ಏನಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗುದಿಲ್ಲ, ನಾವು ಜಸ್ಟ್ ನೋಡ್ತೀವಷ್ಟೇ. ಅದೇ ಆ ಕಾರ್ನ ಬಗ್ಗೆ ಗೊತ್ತಿರುವವರು, ಅದರ ಒಂದು ಮೆಕ್ಯಾನಿಕ್ ಅಥವಾ ಅದರ ಬಗ್ಗೆ ಗೊತ್ತಿರೋರು, ಇಂಜಿನ್ ಬಗ್ಗೆ ಗೊತ್ತಿರೋರು ಬಂದು ಅದನ್ನ ನೋಡಿದಾಗ, ಅವ್ರು ಓಪನ್ ಮಾಡಿ ನೋಡಿದಾಗ ಅವರಿಗೆ ಗೊತ್ತಾಗುತ್ತೆ ಎಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ, ಅಲ್ವಾ? ಸೊ ನಾವು ನೋಡಿದ್ವು, ಅವರು ನೋಡಿದ್ವು. ಆದ್ರೆ ಅವರು ನೋಡಿದ್ದು ಜ್ಞಾನದ ಕಣ್ಣುಗಳಿಂದ, ನಾವು ನೋಡಿದ್ದು ಸುಮ್ಮನೆ. ಸೊ ಮೂಢರಿಗೆ ಇದು ಅರ್ಥವಾಗುದಿಲ್ಲ. ಅವ್ರು ಎಲ್ಲವನ್ನ ಕಾಣುತ್ತಾರೆ, ಆದ್ರೆ ಅವರಿಗೆ ಅರ್ಥ ಆಗುದಿಲ್ಲ ಇದೆಲ್ಲ ಹೇಗೆ ಆಗ್ತಾ ಇದೆ ಅಂತೇಳಿ. ಆದ್ರೆ ಜ್ಞಾನದಲ್ಲಿ ಶಿಕ್ಷಣ ಪಡೆದ ಕಣ್ಣುಗಳಿರೋರು ಎಲ್ಲವನ್ನ ಕಾಣಬಲ್ಲರು. ಯತಂತೋ ಯೋಗಿನಶ್ಚೈನಂ ಪಶ್ಯಂತ್ಯಾತ್ಮನ್ಯವಸ್ಥಿತಂ ಯತಂತೋ ಅಪ್ಯಕೃತಾತ್ಮಾನೋ ನೈನಂ ಪಶ್ಯಂತ್ಯಚೇತಸಃ. ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದು ಪ್ರಯತ್ನ ಪಡುತ್ತಿರುವ ಆಧ್ಯಾತ್ಮಿಕವಾದಿಗಳು ಇದೆಲ್ಲವನ್ನು ಸ್ಪಷ್ಟವಾಗಿ ಕಾಣಬಲ್ಲರು. ಆದರೆ ಯಾರ ಮನಸ್ಸು ಬೆಳೆದಿಲ್ಲವೋ ಮತ್ತು ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರು ಏನಾಗುತ್ತಿದೆ ಎನ್ನುವುದನ್ನ ಕಾಣಲಾರರು. ಸೊ ಇಲ್ಲಿ ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯಾಗಿದ್ದವರು ಮಾತ್ರ ಎಲ್ಲವನ್ನ ಸ್ಪಷ್ಟವಾಗಿ ಕಾಣಬಲ್ಲರು. ಸೊ ಜೀವನ ಅಂದ್ರೆ ಏನು ಅನ್ನೋದನ್ನ ಭೌತಿಕವಾದದಿಂದ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ವಿಜ್ಞಾನಿ ಜೀವನ ಅಂದ್ರೆ ಏನು ಅಂತ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ, ಹಲವಾರು ಸಂಶೋಧನೆಗಳನ್ನ ಮಾಡ್ತಾನೆ. ಪ್ರೋಟೀನ್ ಇಂದ ಪ್ರಾರಂಭಿಸ್ತಾನೆ ಅವನ ಸಂಶೋಧನೆಯನ್ನ, ಅದಾದ್ಮೇಲೆ ಜೀವ ಕಣಗಳು ಅದು ಇದು ಎಲ್ಲ ಆಗಿ ಕೊನೆಗೆ ಅವನ ಸಂಶೋಧನೆ ಎಲ್ಲಿ ಬಂದು ನಿಲ್ಲುತ್ತೆ? ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನ್ ಇದರಲ್ಲಿ ಬಂದು ನಿಲ್ಲುತ್ತೆ ಎಲ್ಲ ಅವನ ಸಂಶೋಧನೆಗಳು. ಅಷ್ಟ ಆಗಿ ಕೂಡ ಅವನು ಹೇಳ್ತಾನೆ, ಈ ನನ್ನ 30 ವರ್ಷಗಳ ಸಂಶೋಧನೆಯಿಂದ ನಾನು ಹಲವಾರು ವಿಷಯಗಳನ್ನ ತಿಳಿದುಕೊಂಡೆ, ಆದ್ರೆ ನನ್ಗೆ ಒಂದೇ ಒಂದು ಮಿಸ್ ಆಗಿರುವಂತದ್ದು ಯಾವುದು, ಒಂದೇ ಒಂದು ವಿಷಯ ಅರ್ಥವಾಗದೇ ಇರುವಂತದ್ದು, ಜೀವನ ಅಂದ್ರೆ ಏನು ಅನ್ನೋದು ನನ್ಗೆ ಅರ್ಥ ಆಗಲಿಲ್ಲ. ಸೊ ಈ ತರ ಕೆಮಿಕಲ್ಸ್ ನಿಂದಾಗ್ಲಿ ಅಥವಾ ಏನೋ ರಾಸಾಯನಿಕ ಪ್ರಕ್ರಿಯೆಗಳಿಂದಾಗ್ಲಿ ಅಥವಾ ಸಂಶೋಧನೆಗಳಿಂದಾಗ್ಲಿ ಜೀವನ ಅಂದ್ರೆ ಏನು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಆಧ್ಯಾತ್ಮಿಕ ಒಂದು ದೃಷ್ಟಿಯಿಂದ ಮಾತ್ರ ನಾವು ಎಲ್ಲವನ್ನ ಅರ್ಥ ಮಾಡಿಕೊಳ್ಳಬಹುದು. ಒಬ್ಬ ಒಂದು ಪುಸ್ತಕವನ್ನ ಬರೀತಾನೆ, ಹೇಗೆ ನಾವು ಸಂತೋಷವಾಗಿರುವಂತದ್ದು ಜೀವನದಲ್ಲಿ, ಹೇಗೆ ನಾವು
ಅಂದ್ರೆ ಹೌ ಟು ವಿನ್ ಪೀಪಲ್ ಅಂತೇಳಿ, ಹೇಗೆ ಬೇರೆಯವರ ಮನಸ್ಸನ್ನ ನಾವು ಗೆಲ್ಲುವಂಥದ್ದು, ಸಂತೋಷವಾಗಿರುವಂತದ್ದು ಅಂತ ಒಂದು ಪುಸ್ತಕವನ್ನ ಬರೀತಾನೆ. ಎಲ್ಲರೂ ಅದನ್ನ ತುಂಬಾನೇ ಖರೀದಿಸ್ತಾರೆ. ಅದು ಬೆಸ್ಟ್ ಸೆಲ್ಲರ್ ಆಗೋಗುತ್ತೆ ಆ ವರ್ಷದ್ದು. ಎಲ್ಲರಿಗೂ ಅದರಿಂದ ಸ್ವಲ್ಪ ಅಂದ್ರೆ ಇನ್ಸ್ಪಿರೇಷನ್ ಸಿಕ್ಕಿತ್ತು ಅಂತ ಎಲ್ಲರೂ ಹೇಳ್ತಾರೆ. ಅದಾದ ಸ್ವಲ್ಪ ವರ್ಷದ ನಂತರ ಅವನ ಹೆಸರು ಡಾಲ್ ಕಾರ್ನೇಜ್ ಅಂತೇಳಿ, ಅವನು ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ತಾನೆ. ಸೊ ಹೇಗೆ ಸಂತೋಷವಾಗಿರುವುದಂತ ಗೊತ್ತಿದ್ರೆ, ಹೇಗೆ ಗೆಳೆತನವನ್ನ ಬೆಳೆಸಿಕೊಳ್ಬೇಕು, ಹೇಗೆ ಜನರ ಮನಸ್ಸನ್ನ ಗೆಲ್ಬೇಕು, ಹೇಗೆ ನಾನು ಬದುಕಬೇಕು, ಅದೆಲ್ಲ ಅವನಿಗೆ ಗೊತ್ತಿದ್ದಿದ್ರೆ ಅವನು ಯಾಕೆ ಆತ್ಮಹತ್ಯೆ ಮಾಡಿಕೊಳ್ತಾನೆ ಅಲ್ವಾ? ಸೊ ಆದ್ರಿಂದ ಅವನು ಬರೆದಿರುವಂತ ಪುಸ್ತಕ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ತಾರೆ. ಅದರಲ್ಲಿ ಹಲವಾರು ಒಳ್ಳೆಯ ಅಂಶಗಳಿದ್ವು. ಆದ್ರೆ ಅದರಲ್ಲಿರುವಂತ ಮಿಸ್ಸಿಂಗ್ ಲಿಂಕ್ ಯಾವುದು? ಭಗವಂತನ ಜೊತೆ ಕನೆಕ್ಷನ್ ಅದರಲ್ಲಿ ಇರಲಿಲ್ಲ. ಎಷ್ಟೇ ನಾವು ಸೊಲ್ಯೂಷನ್ಗಳನ್ನ ಕೊಡ್ತಾ ಹೋಗ್ಲಿ ಭೌತಿಕವಾಗಿ, ಆಧ್ಯಾತ್ಮಿಕ ಇದರ ಪ್ರಕಾರ ನಾವು ಸೊಲ್ಯೂಷನ್ ಪರಿಹಾರವನ್ನ ನಾವು ಕೊಡ್ಲಿಲ್ಲ ಅಂದ್ರೆ ಅದು ನಿಜವಾದ ಪರಿಹಾರವಾಗಲಿಕ್ಕೆ ಸಾಧ್ಯವಿಲ್ಲ. ಸೊ ಭಗವಂತನ ಜೊತೆ ಕನೆಕ್ಷನ್ ಇಲ್ಲದೆ ಮಾಡಿರುವಂತಹ ಯಾವುದೇ ಸಿದ್ಧಾಂತಗಳು, ಯಾವುದೇ ತತ್ವಗಳು, ಅದು ನಮ್ಗೆ ನಿಜವಾದ ಒಂದು ಸಂದೇಶವನ್ನ ಕೊಡಲು ಸಾಧ್ಯವಿಲ್ಲ ಅನ್ನೋದನ್ನ ನಾವು ನೋಡ್ಬೋದು. ಆದ್ರಿಂದ ಯಾರು ಆತ್ಮ ಸಾಕ್ಷಾತ್ಕಾರದಲ್ಲಿ ನೆಲೆಯನ್ನು ಪಡೆದಿಲ್ಲವೋ ಅವರು ಪ್ರಯತ್ನ ಪಟ್ಟರು ಕೂಡ ಏನಾಗುತ್ತಿದೆ ಎನ್ನುವುದನ್ನ ಕಾಣಲಾರರು. ಈಗ 4 ಜನ ವಿಜ್ಞಾನಿಗಳು ವೈಜ್ಞಾನಿಕ ಲೋಕದಲ್ಲೇ ಕ್ರಾಂತಿಯನ್ನ ಎಬ್ಬಿಸಿರುವಂತವರು. ತುಂಬಾ ಅಂದ್ರೆ ಈ 4 ಜನ ವಿಜ್ಞಾನಿಗಳು ಕೂಡ ತುಂಬಾನೇ ಒಂದು ವೈಜ್ಞಾನಿಕ ಲೋಕಕ್ಕೆ ತುಂಬಾ ಕೊಡುಗೆಯನ್ನ ನೀಡಿರುವವರು. ಅದರಲ್ಲಿ ಒಬ್ರು ಆಲ್ಬರ್ಟ್ ಐನ್ಸ್ಟೀನ್, ಒಬ್ರು ಐಸಾಕ್ ನ್ಯೂಟನ್, ಇನ್ನೊಬ್ರು ಮ್ಯಾಕ್ಸ್ವೆಲ್, ಹೀಗೆ 4 ಜನ ಇದ್ದಾರೆ. ಸೊ ಈ 4 ಜನರು ಕೂಡ ಭಗವಂತನಿದ್ದಾನೆ ಅನ್ನೋದನ್ನ ಅವರು ಒಪ್ಪಿಕೊಳ್ಳುತ್ತಾರೆ. ಹೀಗೆ ಐಸಾಕ್ ನ್ಯೂಟನ್ ಕೂಡ ಭಗವಂತನ ಬಗ್ಗೆ ಅವರಿಗೆ ನಂಬಿಕೆ ಇತ್ತು, ಭಗವದ್ಗೀತೆಯ ಬಗ್ಗೆ ಕೂಡ ಅವರಿಗೆ ನಂಬಿಕೆ ಇತ್ತು. ಆದ್ರೆ ಅವರ ಸ್ನೇಹಿತರು ಅವರಿಗೆ ಭಗವಂತನ ಬಗ್ಗೆ ಅಂತ ನಂಬಿಕೆ ಇರಲಿಲ್ಲ. ಆದ್ರಿಂದ ಸೊ ಇವರ ಸ್ನೇಹಿತರಿಗೆ ಹೇಗಾದರೂ ಮಾಡಿ ಮನವರಿಕೆ ಮಾಡಬೇಕು ನಾನು ಅನ್ನುವಂತ ಉದ್ದೇಶದಿಂದ ಅವರು ಏನ್ ಮಾಡ್ತಾರೆ, ಒಂದು ಭೂಮಿಯ ಮಾದರಿಯನ್ನ ತಯಾರಿಸ್ತಾರೆ. ಆ ಭೂಮಿಯ ಮಾದರಿಯನ್ನ ತಯಾರಿಸಿ ತಮ್ಮ ಟೇಬಲ್ ಮೇಲೆ ಅವರು ಇರ್ತಾರೆ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಪ್ರಭುಜಿ ಬಂದಿದ್ದಾರೆ. You can finish. No problem. Yes, okay. Because I maybe how much you want 10-15 minutes to finish your class, Mataji? No problem, Prabhuji. We can continue after your speech. Let me, Prabhuji. ಹರೇ ಕೃಷ್ಣ. ನಮ್ ಜೊತೆ ಇವತ್ತು ಇಸ್ಕಾನ್ ಮಂಗಳೂರಿನ ದೇವಾಲಯದ ಅಧ್ಯಕ್ಷರಾಗಿರುವಂತಹ ಹಿಸ್ ಗ್ರೇಸ್ ನಾಮನಿಷ್ಠ ಪ್ರಭುಜಿ ನಮ್ಮ ಜೊತೆ ಇದ್ದಾರೆ. ಸೊ ನಾಮನಿಷ್ಠ ಪ್ರಭುಜಿ ಅವರು ಮೂಲತಃ ಅವರು ಸಾಫ್ಟ್ವೇರ್ ಇಂಜಿನಿಯರ್, IIT ಕಾನ್ಪುರಲ್ಲಿ ಓದಿರೋರು. ಇನ್ಫೋಸಿಸ್ ಅಲ್ಲಿ ಅವರು ಅಂದ್ರೆ ಕೆಲಸ ಕೂಡ ಮಾಡಿರುವಂತವ್ರು. ಅವರು ಅದಾದ್ಮೇಲೆ ಈ ಭಗವದ್ಗೀತೆಯ ಒಂದು ಬೋಧನೆಗಳಿಂದ ಪ್ರಭಾವಿತರಾಗುತ್ತಾರೆ. ಸೊ ಇದನ್ನ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕಾರ್ಯವನ್ನ ಮಾಡಬೇಕಾಗಿದೆ ಅಂತ ಅಂದ್ಕೊಂಡು ತಮ್ಮ ಜೀವನವನ್ನೇ ಇದಕ್ಕೋಸ್ಕರ, ಕೃಷ್ಣ ಪ್ರಜ್ಞೆಯನ್ನ ಹರಡುವುದಕ್ಕೋಸ್ಕರ ತಮ್ಮ ಜೀವನವನ್ನೇ ಮೀಸಲಿಡ್ತಾರೆ. ಅದಾದ್ಮೇಲೆ ಭಗವಂತನ ಸಂದೇಶವನ್ನ ಎಲ್ಲ ಕಡೆ ಹರಡುವಂತಹ ಕಾರ್ಯವನ್ನ ಅವರು ತುಂಬಾ ಸಕ್ರಿಯವಾಗಿ ಮಾಡುತ್ತಾರೆ. ಬೆಂಗಳೂರಿನಲ್ಲಿ ಹಲವಾರು ವರ್ಷಗಳ ಕಾಲ ಇದ್ರು ಅವರು. ಅಲ್ಲಿನೂ ತುಂಬಾ ಆಕ್ಟಿವ್ ಆಗಿ ಎಲ್ಲಾ ರೀತಿಯ ಒಂದು ಪ್ರಚಾರ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಅದಾದ್ಮೇಲೆ ಅವರು ಮಂಗಳೂರಿಗೆ ಬರ್ತಾರೆ. ಕಳೆದ ಒಂದು 30 ವರ್ಷಗಳಿಂದ ಅವರು ಈ ಕೃಷ್ಣ ಪ್ರಜ್ಞೆಯನ್ನು ಹರಡುವಂತಹ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಮಂಗಳೂರಿನಲ್ಲಿ ISKCON ರಾಧಾ ಗೋವಿಂದ ಮಂದಿರ ಮಂಗಳೂರು, ಅದನ್ನ ಅವರು ಸ್ಥಾಪಿಸಿದ್ರು. ಇಲ್ಲಿ ಬಂದು ತಮ್ಮ ಒಂದು ಜೊತೆಗಿರುವಂತ ಭಕ್ತರ ಜೊತೆ ಸೇರಿ ಅಂದಿನಿಂದ ಇಂದಿನವರೆಗೂ ಕೂಡ ನಿರಂತರವಾಗಿ ಈ ಕೃಷ್ಣ ಪ್ರಜ್ಞೆಯನ್ನು ಹರಡುವಂತಹ ಕಾರ್ಯದಲ್ಲಿ ಅವರು ಸತತವಾಗಿ ಒಂದು ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈಗಾಗಲೇ ಲಕ್ಷಾಂತರ ಜನರು ಇದರ ಸದುಪಯೋಗವನ್ನ ಪಡೆದುಕೊಂಡಿದ್ದಾರೆ. ಕಳೆದ ವರ್ಷ ಜೂನ್ 2020 ಪ್ರಾರಂಭವಾಯಿತು ಈ ನಮ್ಮ ಭಗವದ್ಗೀತೆಯನ್ನ ಅರ್ಥ ಮಾಡಿಕೊಳ್ಳುವಂತಹ ಕೋರ್ಸ್. 18 ದಿವಸಗಳ ಈ ಕೋರ್ಸ್ ಅಂದಿನಿಂದ ಇಂದಿನವರೆಗೆ ಪ್ರತಿ ತಿಂಗಳ ಮೊದಲ ಸೋಮವಾರ ಪ್ರಾರಂಭವಾಗುತ್ತೆ 18 ದಿವಸಗಳ ಕೋರ್ಸ್. ಪ್ರತಿ ತಿಂಗಳು ಕೂಡ ಸಾವಿರಾರು ಜನರು ಇದರ ಸದುಪಯೋಗವನ್ನ ಪಡೆಯುತ್ತಾರೆ. ಆಕ್ಚುಲಿ ಈ ಬ್ಯಾಚ್ ಅಲ್ಲೇ ಸ್ವಲ್ಪ ಕಡಿಮೆ ರಿಜಿಸ್ಟ್ರೇಷನ್. ನಮ್ಮ ಎಲ್ಲಾ ಬ್ಯಾಚ್ ಅಲ್ಲಿ ಕೂಡ ಯಾವಾಗ್ಲೂ 30,000ಗಿಂತ ಹೆಚ್ಚು ರಿಜಿಸ್ಟ್ರೇಷನ್, 20-30,000ಗಿಂತ. ಈ ಬ್ಯಾಚ್ ಅಲ್ಲಿ ಸ್ವಲ್ಪ ಕಡಿಮೆ ಜನರು. ಆದ್ರೆ ಕೂಡ ಈ ತರ ಎಲ್ಲಾ ಭಾಷೆಗಳಲ್ಲಿ ಏಕಕಾಲದಲ್ಲಿ ಕ್ಲಾಸ್ಗಳು ವಿವಿಧ ಭಾಷೆಗಳಲ್ಲಿ ನಡೀತಾ ಇದೆ. ಅಂಡ್ ಇದರಿಂದ ತುಂಬಾ ಜನರಿಗೆ ಜೀವನದಲ್ಲಿ ತುಂಬಾನೇ ಒಂದು ಉಪಯೋಗವಾಗಿದೆ, ಸದುಪಯೋಗವನ್ನ ಪಡೆದುಕೊಂಡಿದ್ದಾರೆ. ಸೊ ಇಲ್ಲಿ ನಾವು ಕುಳಿತುಕೊಂಡು ಈಗ ಭಗವದ್ಗೀತೆಯ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತಂದ್ರೆ ಅದು ಇವರ ಕೃಪೆಯಿಂದ ಅಂತಾನೆ ಹೇಳ್ಬೋದು.
ಸೊ ನಾವು ಅವರನ್ನ ಸ್ವಾಗತಿಸೋಣ ನಮ್ಮ ಕ್ಲಾಸಿಗೆ. ಅವರು ನಮ್ಮನ್ನ ಉದ್ದೇಶಿಸಿ ಒಂದೆರಡು ಮಾತುಗಳನ್ನ ಹೇಳಲಿದ್ದಾರೆ. Hare Krishna. Thank you, Shobha Mataji. Actually, Kannada class idu maximum attendance ide. Tumba santosha. Now what is happening is that world is opening up. People are becoming busy, so we don't get that kind of registration. But still very happy to see so many people attending. And this is the 15th day. They're still attending the classes. And here people don't reduce. Every day they come and the level of satisfaction is very high, isn't it? All of you are very happy with the wonderful classes, wonderful service which is going on. Mataji is doing for more than 1 year now this service. And a lot of people have got connected to the temple because of this. Yes, thank you, Mataji. Yashashwini, thank you very much for your service. I will just try to give an overview of the temple and how you can connect to the temple. That is why I have come. I may not meet you again. And namge Kannada ಸ್ವಲ್ಪ ಗೊತ್ತಾ. So I may little tell in Kannada, but mainly I will speak in English. Please don't mind. Okay. Nama Delhi, I am place of birth Delhi. Hindi आता है मेरे को. English आता है. Kannada ಸ್ವಲ್ಪ ಗೊತ್ತಾ. ಇದು ತುಂಬಾ ಸುಂದರ ದೇವಸ್ಥಾನ ಇದೆ, ರಾಧಾ ಗೋವಿಂದಜಿ. ಬನ್ನಿ, ಕರ್ನಾಟಕ ಮ್ಯಾಂಗ್ಳೂರ್ ಪ್ರಾಂತ ಎಲ್ಲಕ್ಕೆ ಗೊತ್ತಾ. ಬನ್ನಿ ದರ್ಶನ್ ಟೋಕಡಿ. ಇದು ಮ್ಯಾಂಗ್ಳೂರ್ ಗೊತ್ತಾ ಎಲ್ಲಕ್ಕೆ. ಟೀಕೆ. ಆಕ್ಚುಲಿ ಇದು ಮ್ಯಾಂಗ್ಳೂರ್ದು ಬೇಡ ಬಿಸಿನೆಸ್ ಇಲ್ಲ, ಮ್ಯಾಂಗ್ಳೂರ್ ಮಾತ್ರ ಕಾಲೇಜ್. ಸೊ 20 years ago 2002 ಮ್ಯಾಂಗ್ಳೂರ್ ಬಂದಿದಾರ ನೋಡಿ. ಎಲ್ಲ ಬಿಸಿನೆಸ್ ಇಲ್ಲ, ಎಲ್ಲೂ ಇಲ್ಲ, ಮಾತ್ರ ಒಂಥಿಂಗ್ ಕಾಲೇಜ್. And ನಮ್ಗೆ ಒಂದು ಚೆನ್ನಾಗಿ ಡಿಗ್ರಿ ಇದೆ, IT degree. So I went to all the colleges. They made me faculty, not only class faculty. Even now I am adjunct faculty of top colleges in this belt. I take class in that way, and I enjoyed for 20 years. Great pleasure it was, but it has its own limitations. So this was going on for a long time, and in the top colleges, even NIT and all, I was a faculty teaching Gita. But something was not happening. I was not aware that actually if I do these classes online, even more interested people I will get. I used to go to youngsters because youngsters are very innocent. And in fact, we are starting a youth batch this time in a big way. Those who feel they have some scientific background can come and help me to set up a very wonderful youth preaching, which we want to do. But apart from that, this is very pleasurable. Youngsters, you smile, they smile at you. You go to adult and smile, they think, why is he smiling? What do you want? Youngsters are very innocent. I enjoyed teaching to this, and it kept me engaged. But I was not aware that huge amount of people are ready to join this course if it is properly done online. This is what we started last year. Okay, so this all classes had to stop. Our book distribution had to stop. Our festivals had to stop. You know, the corona. We did not know what to do. At that time, we were praying to Radha Govinda, how do we serve you? And my own guru, His Holiness Jayapataka Maharaj, revealed, why don't you take online course? And that was from his instruction I started. And we started a simple batch. In fact, June 4th, he told me to do it. June 13th, we got the first batch running. And 10,000 people registered. Within a few days, that much registration happened. I don't know how. And then after that, no looking back, we have done 17 batches. You're the 17th batch. We crossed 5 lakh people who have done the course. True, some people have not completed the course that you would have seen they start. But overall, 5 lakh people have got connected to us through this program. And this was a great discovery for us. We were really fascinated. And the level of seriousness and interest is also totally intriguing to us. People are sitting, waiting, hearing the whole class word by word, doing the quizzes daily. It is mind-boggling, this level of serious devotee that we have got. So Krishna's grace, 500,000 devotees came together. When so many devotees come together, something is good. Next batch is starting October 4th. Please help us. Each one of you try to get us 10 students. See how much effort is being made by the teachers. You can see, apart from huge infrastructure behind. Okay?
So please convey to your friend. It's like little effort. Tell them on phone, join the little effort. He will also thank you whole life. Okay? And for you also will be, chalo, at least I can tell one more person join the course. If this much I can do, that is great. So please try to see this course continues and in larger and larger registration. And Gita Shastra Idam Punyam. Gita is very, very auspicious. So much punya. Ashtu punya ide. Vishnu padam avapnoti. Janake Vishnu pada Vakunta vartare. So ashtu punya ide. Ashtu shubha ide. We get Vakunta Dhama. So please take advantage of this course. Aho batoso pacho bigariyan ya jivagre vartate namotopya. Oh, look at this person. He is so fortunate. Ashtu fortunate ide. Why? Jiva agre vartate namatubhyam. The tip of the tongue, Krishna Nama has come. This person is so fortunate. How is he doing that? Because to do this, chanting the Nama of the Lord, he has to visit all the Dhamas, he has to do all the Homas, he has to do all the Yagnas, he has to do all the Snana and all the Tirthas. But he's so fortunate. He's chanting Hare Krishna, Krishna Krishna, Hare Hare, Hare Rama, Rama Rama, Hare Hare. Please become fortunate. You know, Ajamila, just by chanting once Krishna Nama was so much benefited. So what is the difficulty? There is no expenditure. And there is just 10 minutes. I can start, no? You start. It's a very good habit. Please don't think second time. We are not saying what you're doing, you stop. Only our vinti is that you add chanting and it is not difficult. So please do that. And Chaitanya Mahaprabhu wanted whole earth to become fortunate. Every town and village, make everybody fortunate in chanting the holy name. And in Kali Yuga, so according to the Shastra Pramana, there is no other way. See, mostly people, when they do spiritual practice, what do? They do some meditation. Some people do yogasanas. We are not saying you stop that, you do, but add the Harinama. This is the recommended authorized process. Hare Nama, Hare Nam, Hare Nam, Eva Kevalam. That's the only recommended process. Kali Yuga, there is Beda Dhari Illa, Beda Dhari Illa, Beda Dhari Illa. Harinam Vande Sako. Okay? So this is recommended. Now Krishna has revealed something more. Now we do not know what is. Previously he revealed us the online course and we saw a huge response. Now Krishna finally revealed us. Actually, we had no choice. It just came and the land is in front of us. We have purchased the land. We also did Bhumi Puja. Now we are getting our design approved from the corporation. We'll start the construction. We are making a wonderful facility for all of you now within 1 year. What is the facility? When you come here, you can offline attend the course. Say we can arrange the course for you, 6-day course. You can come stay here in the campus and attend the course. In 6 days, you can finish the course. You can personally talk to your teacher also. You can live in a beautiful atmosphere. Imagine how many people will be eager for this. We do not know. But looks like when 5 lakh people could attend online, there will be a huge response for such a course, which is, if it is properly presented, people will like to stay. This totally silent place, 2 kilometers from the highway, 10 kilometers from the Mangalore city. It's a very beautiful place. This is what Krishna has given us. We are quickly setting up a place. So that will be another facility getting ready. Okay, we visited this place recently. So this is manifesting. And some of you have been inquiring, can I be part of this project? Welcome. You can do a small seva. In fact, many of you have already done. And those who are thinking, please don't think. I've seen many times. See, the number of people registered in the course is say 100. 1% does seva. So many times people say, why I didn't do seva? So I was thinking, I can do only some small thing. Don't think small or big. Small is also great. Krishna is not seeing what you are giving. He's seeing your bhakti. Whatever small you can do, please participate. You will feel great satisfaction when this physical temple, now it's all online, when physical temple manifests, for more facilities will come up. Okay? This is Life and Mission program of ISKCON. Many of you say, I want to become full-time member. Welcome. You are welcome to come here. We have a lot of work, but that's not practical for people. We have a lot of responsibilities. So you can become life member.
That's where you can become part of ISKCON. It's a very famous program of ISKCON. In fact, many ISKCON temples have been constructed by life membership. You get to, why it is beautiful. One thing, today is Bhadra Purnima. It's a very auspicious day to have Bhagavatam set and to give it to somebody. It's among Shastra, it isn't. Bhadra Purnima is very auspicious. Life membership includes Bhagavatam set within it. Okay. Apart from that, when you travel, you can stay in different guest houses, provided you book well in time. We have guest houses around. Even in Mangalore, I have a guest house in my temple. Okay? We have around 1,000 temples around the world. Imagine how much you save one time you stay in a place. Your whole cost is recovered. Therefore, it's a very famous program. But we request people don't make a financial calculation. Okay, I go to Bombay once. Actually, one visit to Bombay cost is recovered. But don't calculate like that, because it's not a business, hotel program. It's a desire is some way I can help them. We also have some facility. It works out for you. It is very convenient. So this is lifetime, once in a lifetime payment. It is covered, tax exempted also. 36,000 rupees, roughly 35,555. You can pay it in an installment also, according to your convenience. In 1 year time, anybody can do. So this is a very nice way you can be part of ISKCON life membership. Okay? Your card is honored in all parts of the world in ISKCON temple. Some people say, no, Krishna has given you more Shakti. Okay? You can become Dharma Karta Seva, where you're contributing not only life membership but construction also. Some people, we have 108 Dharmadhikaris. You can become Dharmadhikari of the temple. Welcome. We are privileged to have some devotees that Dharmadhikaris of the temple. And this is the Bhumi Puja I recently did. It was attended by all the MLAs and all local people. And you know that this is during the Janmashtami time, we did this Bhumi Puja. Now we're just waiting the clearance of our design. We will start the construction. Now, another thing coming up for you is October 25th. October 25th, we are having the first week of Kartik. We are having Yatra to a Dham. Kartik itself very auspicious. On top of that, if you are in a Dham on the Kartik, it is more auspicious. We decided Corona is not going to go away. It is part of our life. Okay? So let us not wait for Corona will go away. That doesn't matter. And we have made the Yatra ready now. This is our Mayapur. This is a beautiful Samadhi of Acharya Prabhupada, our founder of ISKCON. Very beautiful Radha Madhav deities there with Ashtasakis. We have Panchatattva. We have this world's largest temple. It's almost done. ISKCON has almost done the temple. Only painting is work, some decoration work is going on. Tour of this will take you 1 or 2 hours. So huge it is. Navadip is a holy place full of temples. This is the ancient holy place. So Lord Chaitanya had taken birth. So we will be visiting various temples together. Okay? And it will be a good occasion to visit Jagannatha temple, also to visit various temples connected to Lord Chaitanya pastime, different samadhis of our great Acharya and Parampara. So even Ganga Puja, you can take bath in Ganga is there. So that will be another opportunity.
some confusion. I've been visiting from 3:50. I don't know. So two more I visited. Some confusion. Yeah, two more. Okay, Hare Krishna. So this Mayapur Yatra, we have made packages as minimum possible with all accommodation. All arrangements are done, including picking you from Kolkata, bringing to Mayapur. So those who want can also participate. Okay? And the course we are doing now is called the basic course. And after that, we have arranged various courses for you, one after level 2, level 3, level 4, so that your learning becomes quite pakka, well organized. And in 1 year, 1.5 year time, you even get a degree from ISKCON called Bhakti Shastri course. Okay? So these are different steps. Okay? So Shraddhavan, Sevak, Sadhan, these steps are there. Okay? And this you're starting anyway, so welcome, continue. And we will have a soon Sankalpa date. Mataji, did you see for the date for Sankalpa? What is convenient? You're not, I have not also seen, Anna. Maybe you have to look for a festival. Very soon after your course is over on Thursday, within few days, we'll have a Sankalpa, wherein do Sankalpa to chant one mala every day. Okay? So that will also be there. Those who are not taken Bhagavad-gita, you take Bhagavad-gita, the other books, and our different ways you can keep in touch with us, including daily morning we do one mala chanting. You're welcome. Hare Krishna. Yes, anybody has any questions to ask? ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ಮಾತಾಡೋದಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಹೊಸೊಬ್ರು ಯಾರಿಗಾದ್ರೂ ಮಾತಾಡ್ಬೇಕಂತಿದ್ರೆ, ಕ್ವಶನ್ ಏನಾದ್ರೂ ಕೇಳ್ಬೇಕಂತಿದ್ರೆ. ಎಸ್, ಚಿತ್ರಾ ಕಮಲ್ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. Prabhuji, Hare Krishna Prabhuji. The trip is on September 25th, right? October. Oh, okay. Thank you. Because you need some time, no, for planning. Actually, Prabhu Namrita is having fun at my Kannada. Namge Kannada gottilla, tumba salpa gotta. Take care. So October 25th, Mataji. So first week of Kartik. Therefore, we kept in October because it is convenient, no? Kartik time, there is a great benefit. Therefore. Okay, Prabhuji. I was confused. Take care. No problem. No, the first time here. She's in Australia. That's why she's. Oh. No, I mean US. Well, so the good news is that very soon government is announcing tourist visa. Otherwise, even visa was not available. A lot of people have even. So please inquire about the visa also if you're coming from abroad before you buy tickets. Okay? Yeah, sure. Thank you, Guruji. Hare Krishna. Subramanyam Prabhuji. Hare Krishna. Sandur Subramanyam. Hare Krishna. Prabhuji. So you're all enjoying the classes? Very much enjoyment. Really, Mataji is taking the class so beautifully. After lunch sitting is very difficult, and our attention towards Krishna Prabhu is becoming too inquisitive. In fact, my father donated the book 25 years back. Bhagavadgita Yatharupa. Each time, whenever I read the fresh thoughts, whenever I attend certain classes, again fresh thoughts. And very nice. For 15 days, it's really great blessings. What we are getting that's why we have to thank Mataji for the contribution. To give time is not easy. Every day to sit down, Anna, and she is sitting down from 3 o'clock to night 12 o'clock every day. Continuous classes. It is divine power, Prabhu. No, see what happened. This process is such. We are happy. People are hearing are happy. People are so auspicious this class. Anna. Even Shukamuni says similarly. It's so beautiful this process. Anna. Variyam eshate prashna. He says, oh, what a question. Spiritual is different. See, material we have school and college. Therefore, we kept this course free of charge. So that
people all can see it's a service going on. Had we kept charge and all, then the whole picture would have been different. Krishna did not tell Arjuna, you have to pay me this, then I'll tell you. No, free. Okay, so take advantage. All the courses are free for you. Take full advantage. And only my request will be serious. Okay, that is the only condition we have given for level 2, level 3, level 4. All courses are free. Be serious. Please commit that you will attend the classes and you will, whatever few quizzes are there, solve the quizzes. Keep yourself serious. You can, within 1.5 years, you will become competent to teach Gita course. And we want thousands of teachers, isn't it? Yeah. ಧನ್ಯವಾದ ಪ್ರಭುಜಿ, ನಿಮ್ಮ ಆಶೀರ್ವಾದ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಎಸ್, ಇನ್ಯಾರಿಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಪ್ರಭುಜಿ ಹತ್ರ. So this course will end on 25th. Sorry, the booking for the yatra is because we have to, it's a very rush Kartik time in Mayapur. We have to take the room. So quickly book those who are wanted. Okay. Chalo, so I take leave then. Mataji, class is getting interrupted. Okay. Hare Krishna. Always 4:30. Mataji says, I also want to become a teacher. You have become a role model. Many want to become also a teacher. Yes, but get trained up. Nicely get trained up. 1 year, give us 1.5 year time so that every question, everything presentation, you make exactly as the Bhagavadgita does. Yes, Sharada Shishadri Mataji is very happy by your classes. I know she's writing in Kannada something. I don't know. Mataji wants that you want to chant one time Hare Krishna Mantra. She wants to listen from your lotus. Okay, let us together chant. Okay? Unmute everyone. Yes. ಎಲ್ಲರ ಜೊತೆಯಲ್ಲೇ ಒಂದು ಬಾರಿ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನ ಚಾಂಟ್ ಮಾಡೋಣ. ಎಸ್ ಪ್ರಭು. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ Krishna Hare Hare, Hare Rama, ರಾಮ ರಾಮ ಹರೇ ಹರೇ, thank you. ಕೃಷ್ಣ ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ, ಧನ್ಯವಾದಗಳು ಪ್ರಭುಜಿ. ಹರೇ ರಾಮ ರಾಮ. So please chant every day one mala chant. Soon Sankalpa day will come. Generally, we keep it on Sunday or some festival nearby after your course. Do join us. Do Sankalpa to chant one round and continue studies with us. Mataji is also taking a lot of advanced classes. Do join them. We have some other courses also. Keep in touch. Okay? And Mangalore is the bunny. Okay? Hare Krishna. Hare Krishna. Hare Krishna. Bhartini. Hare Krishna. Thank you so much, Prabhuji, for Hare this Krishna. class, and they all need your blessings for their spiritual growth. Please bless all of us. Hare Krishna. Hare Krishna. Thank you so much, Prabhuji. Hare Krishna. Hare Krishna. Thank you so much, Prabhuji. Yes. Thank you so much, ಎಲ್ಲರಿಗೂ. ಸಾರಿ, ತುಂಬಾ ಇದಾಯ್ತು. ನಾನು ಇನ್ನೊಂದು 10 minutes ಅಲ್ಲಿ ಮುಗಿಸ್ತೀನಿ. 10 minutes. ಎಸ್, ಮೋಸ್ಟ್ಲಿ 10 minutes ಬೇಕಾಗ್ಬೋದು. ಸ್ಕ್ರೀನ್ ಕಾಣ್ತಾ ಇದೆಯಾ ಯಶಸ್ವಿನಿ? ಇಲ್ಲ ಅಲ್ಲ? No, Mataji. ಸ್ಕ್ರೀನ್ಗೆ ಓಕೆ. ಎಸ್, ಸೊ ನಾನು ಎಲ್ಲಿದ್ದೆ ಅಂದ್ರೆ ಐಸಾಕ್ ನ್ಯೂಟನ್. ಸೊ ಏನ್ ಮಾಡ್ತಾ ಇದ್ದ ಐಸಾಕ್ ನ್ಯೂಟನ್ ಅಂದ್ರೆ, ಅವನು ಅಂದ್ರೆ ದೇವರ ಮೇಲೆ ತುಂಬಾನೇ ನಂಬಿಕೆ ಇತ್ತು ಐಸಾಕ್ ನ್ಯೂಟನ್. ವಿಜ್ಞಾನಿ ಆದ್ರೆ ಕೂಡ ಭಗವದ್ಗೀತೆಯ ತತ್ವಗಳನ್ನ ಅವನು ಒಪ್ಪಿಕೊಳ್ತಾ ಇದ್ದ. ಸೊ ತನ್ನ ನಾಸ್ತಿಕ ಒಂದು ಫ್ರೆಂಡ್ಸಿಗೆ ಅವನು ಪಾಠ ಕಲಿಸ್ಬೇಕಂತೇಳಿ ಏನ್ ಮಾಡ್ತಾನೆ, ಒಂದು ಭೂಮಿಯ ಮಾದರಿಯನ್ನ ತಯಾರಿಸಿ ತನ್ನ ಟೇಬಲ್ ಮೇಲೆ ಅವನು ಇಟ್ಟಿರ್ತಾನೆ. ಅದರಲ್ಲಿ ಚೆನ್ನಾಗಿ ಅಕ್ಷಾಂಶ ರೇಖಾಂಶಗಳೆಲ್ಲ ಚೆನ್ನಾಗಿ ಅವನು ಮಾಡಿ ಅದನ್ನ ಇಟ್ಟಿರ್ತಾನೆ. ಸೊ ಅವನ ಫ್ರೆಂಡ್ಸ್ ಬರ್ತಾರೆ ಅವನನ್ನ ನೋಡೋದಕ್ಕೆ ಒಂದು 2 ದಿವಸದ ನಂತರ. ಆವಾಗ ಅವ್ರು ಹೇಳ್ತಾರೆ, ವಾವ್, ಎಷ್ಟೊಂದು ಚೆನ್ನಾಗಿ ಯಾರು ಮಾಡಿದ್ರು ಈ ಮಾದರಿಯನ್ನ, ಎಲ್ಲ ಪರ್ಫೆಕ್ಟ್ ಆಗಿದೆ, ಇದ್ರಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಸಿಗ್ತಾ ಇದೆ, ಯಾರು ಮಾಡಿದ್ರು ಇದನ್ನ ಅಂತ ಅವನ ಹತ್ರ ಕೇಳಿದಾಗ ಐಸಾಕ್ ನ್ಯೂಟನ್ ಹೇಳ್ತಾನೆ, ಯಾರು ಮಾಡ್ತಾರೆ, ನಾನು ರಾತ್ರಿ ಮಲಗಿದಾಗ ಢಬ್ ಅಂತ ಏನೋ ಒಂದು ಸೌಂಡ್ ಆಯ್ತು, ಶಬ್ದ ಆಯ್ತು. ನಾನು ಏನ್ ಸೌಂಡ್ ಆಯ್ತು ಅಂತ ಎದ್ದು ಬಂದು ನೋಡಿದ್ರೆ ಇದು ನನ್ನ ಟೇಬಲ್ ಮೇಲೆ ತನ್ನಿಂತಾನೆ ಬಂದಿದೆ ಅಂತ ಅವನು ಹೇಳ್ತಾನೆ. ಸೊ ಅವನ ಫ್ರೆಂಡ್ಸ್ ಎಲ್ಲ ಜೋರಾಗಿ ನಗ್ತಾರೆ. ಅದೇಗೆ ಸಾಧ್ಯ, ಏನೋ ಒಂದು ಡಬ್ ಅಂತ ಸೌಂಡ್ ಆಗಿ, ಏನೋ ಒಂದು ಬ್ಲಾಸ್ಟ್ ಆಗಿ, ಏನೋ ಸೌಂಡ್ ಆಗಿ ಈ ತರ ಬರ್ಲಿಕ್ಕೆ ಸಾಧ್ಯನಾ? ಏನಾದ್ರೂ ಹೀಗೆ ಬಂದದ್ದು ಇದೆಯಾ? ಏನು ಜೋಕ್ ಮಾಡ್ತಾ ಇದ್ದೀರಾ ನೀವು ಅಂತ ಅವನ ಫ್ರೆಂಡ್ಸ್ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಸೊ ಈಗ ನಾನ್ ಜೋಕ್ ಮಾಡ್ತಾ ಇದ್ದೀನ, ನೀವು ಜೋಕ್ ಮಾಡ್ತಾ ಇದ್ದೀರಾ? ಇಷ್ಟು ಚಿಕ್ಕ ವಸ್ತು, ಈಗ ಒಬ್ರು ಅದನ್ನ ತಯಾರಿಸಿದವರು ಇದ್ರ ಹಿಂದೆ ಇಲ್ಲ ಅಂದ್ರೆ ನೀವು ನಂಬೋದಿಲ್ಲ ಅಲ್ವಾ, ಇಷ್ಟು ಚಿಕ್ಕ ವಸ್ತುವನ್ನ. ಅಂತದ್ರಲ್ಲಿ ಇಷ್ಟು ಸುಂದರವಾದಂತಹ ಈ
ಪ್ರಕೃತಿ, ಈ ಸೃಷ್ಟಿ, ಇದರ ಹಿಂದೆ ಸೃಷ್ಟಿಕರ್ತನಿಲ್ಲ ಅನ್ನೋದನ್ನ ನೀವು ಹೇಗೆ ನಂಬುತ್ತೀರಿ? ಯಾವುದೇ ಒಂದು ವಸ್ತು ಅದನ್ನ ತಯಾರಿಸಿದವರು ಇಲ್ಲ ಅಂದ್ರೆ ಅದು ಇರೋದಿಕ್ಕೆ ಸಾಧ್ಯನಾ ಅಂತ ಅವನು ಕೇಳ್ತಾನೆ. ಸೊ ಆದ್ರಿಂದ ಸೃಷ್ಟಿಯ ಹಿಂದೆ ಸೃಷ್ಟಿಕರ್ತನಿದ್ದಾನೆ, ಖಂಡಿತವಾಗ್ಲೂ ಭಗವಂತ ಇದ್ದಾನೆ. ಅವನು ಎಲ್ಲರಿಗಿಂತ ಒಂದು ಅಸಾಧಾರಣ ಒಂದು ಶಕ್ತಿ ಉಳ್ಳವನು, ಅಸಾಧಾರಣವಾದಂತ ಎಲ್ಲಾ ರೀತಿಯ ಚಟುವಟಿಕೆಗಳು ಅವನದು ಅಸಾಧಾರಣವಾಗಿವೆ. ನಮ್ಮ ತರ ಅಂದ್ರೆ ಲಿಮಿಟೆಡ್ ಅಲ್ಲ, ನಾವೆಲ್ಲಾ ರೀತಿಯಲ್ಲೂ ಲಿಮಿಟೆಡ್ ಆಗಿದ್ವಿ ಅನ್ನೋದನ್ನ ಅವರು ಹೇಳ್ತಾರೆ. ಸೊ ಈಗ ಎಲ್ಲರೂ ಏನ್ ಹೇಳ್ತಾರೆ, ಬಿಗ್ ಬ್ಯಾಂಗ್ ಥಿಯರಿಯಿಂದ ಈ ಭೂಮಿಯ ಸೃಷ್ಟಿ ಆಯ್ತು ಅಂತ ಹೇಳ್ತಾರೆ. ಇವಾಗ್ಲೂ ನಮ್ಮ ಮಕ್ಕಳ ಪಠ್ಯ ಪುಸ್ತಕಗಳಲ್ಲಿ ನಾವು ನೋಡ್ತೀವಿ ಅಲ್ವಾ, ಬಿಗ್ ಬ್ಯಾಂಗ್ ಥಿಯರಿ. 2 ಮ್ಯಾಟರ್ ಚಂಕ್ ಒಟ್ಟಿಗೆ ಬಂತು, ದೊಡ್ಡ ಬ್ಲಾಸ್ಟ್ ಆಯ್ತು, ಅದರಿಂದ ಭೂಮಿ ಉತ್ಪತ್ತಿ ಆಯ್ತು ಅಂತ ಹೇಳ್ತಾರೆ. ಸೊ ಈಗ ಬ್ಲಾಸ್ಟ್ ಎಲ್ಲಾದ್ರೂ ಏನಾದ್ರೂ ಒಂದು ಬ್ಲಾಸ್ಟ್ ಆದ್ರೆ ಅಂದ್ರೆ ಡಿಸ್ಟ್ರಕ್ಷನ್ ಆಗುತ್ತೆ ಹೊರತು ಅದರಿಂದ ಏನಾದ್ರೂ ಸೃಷ್ಟಿ ಆಗ್ಲಿಕ್ಕೆ ಸಾಧ್ಯನಾ? ಯಾವುದೇ ಒಂದು ಸ್ಫೋಟದಿಂದ ಇದುವರೆಗೆ ಏನಾದ್ರೂ ಹೊಸದಾಗಿ ಉತ್ಪತ್ತಿ ಆಗಿದ್ದನ್ನ ನೀವು ಕಂಡಿದ್ದೀರಾ? ಎಲ್ಲವೂ ನಾಶವಾಗುತ್ತದೆ ಸ್ಫೋಟದಿಂದ. ಆದ್ರೆ ಇವ್ರೇನ್ ಹೇಳ್ತಾರೆ, ಬಿಗ್ ಬ್ಯಾಂಗ್ ಥಿಯರಿ ಏನನ್ನ ಹೇಳುತ್ತೆ, ದೊಡ್ಡ ಸ್ಫೋಟಗೊಂಡಿತ್ತು, ಭೂಮಿಯ ಸೃಷ್ಟಿ ಆಯ್ತು ಅಂತ ಹೇಳಿ. ಸೊ ಪ್ರಭುಪಾದರು ಹೇಳ್ತಾರೆ, ಎಸ್ ಓಕೆ, ಸ್ಫೋಟದಿಂದ ಭೂಮಿ ಸೃಷ್ಟಿ ಆಯ್ತಂತ ಇಟ್ಕೊಳ್ಳೋಣ, ಆದ್ರೆ ಸ್ಫೋಟವನ್ನ ಮಾಡಿರೋರು ಒಬ್ರು ಬೇಕಲ್ಲ, ತನ್ನಿಂತಾನೆ ಸ್ಫೋಟ ಆಗುತ್ತಾ? ಸ್ಫೋಟವನ್ನ ಮಾಡಿದವರು ಯಾರು? ಈ ಪ್ರಶ್ನೆ ಕೂಡ ಮನಸ್ಸಿನಲ್ಲಿ ಬರ್ಬೇಕು. ಈಗ ಎಲ್ಲಾದ್ರೂ ಒಂದ್ ಕಡೆ ಬಾಂಬ್ ಬ್ಲಾಸ್ಟ್ ಆದಾಗ ಸೊ ನಾವು ಸುಮ್ನೆ ಕುತ್ಕೊಳ್ಳೋದಿಲ್ಲ, ತನ್ನಿಂತಾನೆ ಬಾಂಬ್ ಬ್ಲಾಸ್ಟ್ ಆಯ್ತು. ಈಗ ಭೂಮಿಯೇ ಈ ತರ ಸೃಷ್ಟಿಯಾಗಿದೆ, ತನ್ನಿಂತಾನೆ ಬಾಂಬ್ ಬ್ಲಾಸ್ಟ್ ಆಗೋದ್ರಲ್ಲಿ ಏನು ವಿಶೇಷತೆ ಇದೆ? ಸುಮ್ನೆ ಕೂತ್ರೆ ಆಯ್ತು, ಅದೃಷ್ಟಕ್ಕೆ ಆಗ್ತಾ ಇರುತ್ತಂತೆ. ಯಾರಾದ್ರೂ ಸುಮ್ನೆ ಕುತ್ಕೊಳ್ತಾರ? ಇಲ್ಲ, ಸರ್ಕಾರ ಇನ್ವೆಸ್ಟಿಗೇಷನ್ ನಡೆಸುತ್ತೆ. ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಇದರ ಹಿಂದೆ ಯಾರಿದ್ದಾರೆ, ಕಾರಣ ಏನು, ಎಲ್ಲಾ ರೀತಿಯ ತನಿಖೆಯನ್ನ ನಡೆಸ್ತಾರೆ. ಎಲ್ಲೇ ಒಂದು ಬಾಂಬ್ ಬ್ಲಾಸ್ಟ್ ಆದ್ರೆ, ಎಲ್ಲೇ ಸ್ಫೋಟಗೊಂಡ್ರು ಕೂಡ ಇಮಿಡಿಯೇಟ್ ಆಗಿ ಕಳಿಸ್ತಾರೆ ಜನರನ್ನ ಅಲ್ವಾ. ಈ ಭೂಮಿಯೇ ಇದರಿಂದ ಸ್ಫೋಟದಿಂದ ತಯಾರಾಯ್ತಂತ ಒಪ್ಕೊಳ್ಳುವಂತವರು ಅಲ್ಲಿ ಸ್ಫೋಟಗೊಂಡಾಗ ಯಾಕೆ ಅವ್ರು ಅದನ್ನ ಒಪ್ಕೊಳ್ಳುದಿಲ್ಲ, ತನ್ನಿಂತಾನೆ ಆಯ್ತು ಅಂತೇಳಿ? ಯಾರೋ ಮಾಡಿದವರು ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಇಲ್ಲಿ ಈಗ ಇವರ ಪ್ರಕಾರ ನಾವು ತಿಳ್ಕೊಂಡ್ರೆ ಕೂಡ, ಸ್ಫೋಟದಿಂದ ಸೃಷ್ಟಿ ಆಯ್ತಂತ ತಿಳ್ಕೊಂಡ್ರೆ ಕೂಡ, ಸ್ಫೋಟ ಮಾಡುವುದಕ್ಕೂ ಅದರ ಹಿಂದೆ ಒಬ್ರು ಬೇಕಲ್ಲ, ತನ್ನಿಂತಾನೆ ಯಾವುದು ಆಗುದಿಲ್ಲ ಅಲ್ವಾ. ಆದ್ರಿಂದ ಸ್ಫೋಟದಿಂದ ಈ ಭೂಮಿ ಸೃಷ್ಟಿಯಾದದ್ದಲ್ಲ, ಎಲ್ಲದಕ್ಕೆ ಕೂಡ ಅದರ ಹಿಂದೆ ಅದನ್ನ ತಯಾರಿಸಿರುವಂತ ಪರಮ ನಿಯಾಮಕನಿದ್ದಾನೆ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು ಅಲ್ವಾ. ಸೃಷ್ಟಿಯ ಹಿಂದೆ ಸೃಷ್ಟಿಕರ್ತ ಖಂಡಿತವಾಗ್ಲೂ ಇದ್ದೇ ಇದ್ದಾನೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಹೀಗೆ ಹಲವಾರು ರೀತಿಗಳಲ್ಲಿ ನಾವು ತಿಳ್ಕೋಬಹುದು ಹೇಗೆ ಯಾವುದೇ ಒಂದು ವಸ್ತುವಿನ ಹಿಂದೆ ಅದನ್ನ ತಯಾರಿಸಿರೋರು ಇದ್ದಾರೆ ಅನ್ನೋದನ್ನ. ಗಾಮ ವಿಶ್ಯಚ ಭೂತಾನಿ ಧಾರಯಾಮ್ಯಹಮೋಜಸ ಪುಷ್ಣಾಮಿ ಚೌಷಧಿ ಸರ್ವಾಹ ಸೋಮೋ ಭೂತ್ವಾ ರಸಾತ್ಮಕಃ. ನಾನು ಪ್ರತಿಯೊಂದು ಲೋಕವನ್ನು ಪ್ರವೇಶಿಸುತ್ತೇನೆ ಮತ್ತು ನನ್ನ ಶಕ್ತಿಯಿಂದ ಅವು ತಮ್ಮ ಪಥದಲ್ಲಿ ಉಳಿಯುತ್ತವೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲಾ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ಸೊ ಭಗವಂತ ನಮ್ಮ ಪಾಲನೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತು. ಹೇಗೆ ನಮ್ಮ ಪಾಲನೆಯನ್ನ ಮಾಡ್ತಾರೆ ಭಗವಂತ ಹೇಳ್ತಾರೆ, ನಾನು ಪ್ರತಿಯೊಂದು ಲೋಕವನ್ನ ಪ್ರವೇಶಿಸುತ್ತೇನೆ. ಈಗ ಮಹಾವಿಷ್ಣುವಿನ ಒಂದು ರೋಮಕೂಪಗಳಿಂದ, ಅವರ ನಿಶ್ವಾಸದಿಂದ ಅನೇಕ ಕೋಟಿ ಬ್ರಹ್ಮಾಂಡಗಳು ಹೊರಸೂಸ್ತಾ ಇರುತ್ತವೆ. ಸೊ ಆ ಪ್ರತಿಯೊಂದು ಲೋಕಗಳ ಒಳಗಡೆ ಮತ್ತೆ ಮಹಾವಿಷ್ಣು ಗರ್ಭೋದಕಶಾಹಿ ವಿಷ್ಣುವಿನ ರೂಪದಲ್ಲಿ ಅವರು ಅದರಲ್ಲಿ ಆ ಒಂದು ಲೋಕಗಳನ್ನ ಪ್ರವೇಶಿಸುತ್ತಾರೆ. ಆ ಲೋಕಗಳೆಲ್ಲ ತಮ್ಮ ತಮ್ಮ ಪಥದಲ್ಲಿ ಇರುವ ತರ ಅವರು ನೋಡಿಕೊಳ್ಳುತ್ತಾರೆ. ಎಲ್ಲಾ ಪ್ಲಾನೆಟ್ಗಳು ತೇಲ್ತಾ ಇರ್ತವೆ ಅಲ್ವಾ. ಹೇಗೆ ತೇಲ್ತಾ ಇರ್ತವೆ? ಅದು ಭಗವಂತನ ಶಕ್ತಿಯಿಂದ ಅದು ತೇಲ್ತಾ ಇರುತ್ತದೆ. ಆದ್ರಿಂದ ಪ್ರತಿಯೊಂದು ಅಂದ್ರೆ ಅದು ತನ್ನ ಪಥದಲ್ಲಿ ಉಳಿಯೋ ತರ ನೋಡ್ಕೊಳ್ಳುವಂಥದ್ದು ಅದು ಭಗವಂತನ ಶಕ್ತಿ. ಈಗ ನಾವು ನೋಡ್ತೀವಿ, ಈ ಭೂಮಿ ತನ್ನ ಕಕ್ಷೆಯ ಸುತ್ತಲೂ ಸುತ್ತುತ್ತಾ, ಸೂರ್ಯನ ಸುತ್ತಲೂ ಸುತ್ತುತ್ತಾ ಇದೆ, ಅನಾದಿ ಕಾಲದಿಂದ ಸುತ್ತುತ್ತಾ ಇದೆ. ಈಗ ಇಲ್ಲಿ ಎಲ್ಲಾದ್ರೂ ಸಣ್ಣ ಪುಟ್ಟ ಭೂಕಂಪ, ಸ್ವಲ್ಪ ಭೂಮಿ ಕಂಪಿಸಿದ್ರೆ ಎಷ್ಟೆಲ್ಲಾ ನಷ್ಟಗಳು ಆಗುತ್ತೆ, ಜೀವಹಾನಿ, ಆಸ್ತಿ ಹಾನಿ ಎಲ್ಲವೂ ಆಗುತ್ತೆ, ಸಣ್ಣದಾಗಿ ಭೂಮಿ ಕಂಪಿಸಿದ್ರೆ. ಹೀಗೆ ಭೂಮಿ ಸುತ್ತುತ್ತಾನೇ ಇದೆ ಅನಾದಿ ಕಾಲದಿಂದ. ಒಂದು ಸ್ವಲ್ಪ ಜರ್ಕ್ ಕೂಡ ಆಗ್ಲಿಲ್ಲ ಇದುವರೆಗೆ, ಅಪ್ಪಿತಪ್ಪಿ ಏನೂ ಆಗ್ಲಿಲ್ಲ, ಒಂದಕ್ಕೊಂದು ಗ್ರಹಗಳು ಹೊಡೆದುಕೊಳ್ಳೋದಾಗ್ಲಿಲ್ಲ, ಏನು ಕೂಡ ಆಗ್ಲಿಲ್ಲ. ಎಲ್ಲವೂ ಪರ್ಫೆಕ್ಟ್ ಆಗಿ ಅದು ಆಗ್ತಾ ಇದೆ ಪ್ರತಿಯೊಂದು ಕೂಡ. ಹೇಗೆ ಸಾಧ್ಯ ಇದೆಲ್ಲ ಆಗ್ಲಿಕ್ಕೆ? ಇದು ಭಗವಂತನ ಶಕ್ತಿಯಿಂದ ಮಾತ್ರ ಸಾಧ್ಯ. ಭಗವಂತ ಅದ್ಭುತ ಕರ್ಮಣ, ಏನೇ ಮಾಡಿದ್ರು ಪರ್ಫೆಕ್ಟ್ ಆಗಿ ಮಾಡುತ್ತಾರೆ, ಪೂರ್ಣ ಪುರುಷೋತ್ತಮ. ಆದ್ರಿಂದ ಭಗವಂತನ ಸೃಷ್ಟಿಯೇ ಅದ್ಭುತ. ಇಲ್ಲಿ ಎಲ್ಲವೂ ಅವರು ಸುಂದರವಾಗಿ ರಚಿಸಿದ್ದಾರೆ. ಅವು ತನ್ನಿಂತಾನೆ, ಅದಕ್ಕೆ ಯಾರ ಅವಶ್ಯಕತೆ ಇಲ್ಲ, ಅವು ತನ್ನಿಂತಾನೆ ಕಾರ್ಯ ಮಾಡುವ ತರ ಭಗವಂತ ಅದನ್ನ ಎಲ್ಲವನ್ನ ಸೃಷ್ಟಿಸಿದ್ದಾರೆ. ನಾನು ಚಂದ್ರನಾಗುತ್ತೇನೆ ಮತ್ತು ಹಾಗೆ ಎಲ್ಲಾ ತರಕಾರಿಗಳಿಗೆ ಜೀವರಸವನ್ನು ನೀಡುತ್ತೇನೆ. ಎಸ್. ಸೊ ಈಗ ತರಕಾರಿಗಳಿಗೆ ಜೀವರಸ ತುಂಬಬೇಕಾದ್ರೆ ಚಂದ್ರನ
ಬೆಳಕಿನ ಅವಶ್ಯಕತೆ ಇದೆ. ಇದು ರೈತರಿಗೆ ಗೊತ್ತಿರುತ್ತದೆ. ಫೇಸಸ್ ಆಫ್ ಮೂನ್ ಯಾವ ತರ ಇರುತ್ತೆ, ತರಕಾರಿಗಳು ಕೂಡ ಅದು ಪುಷ್ಟಿಯಾಗಿ ಬೆಳೆಯೋದಕ್ಕೆ, ತರಕಾರಿಗಳು ಕೂಡ ಉತ್ತಮವಾಗಿ ಬೆಳೆಯೋದಕ್ಕೆ ಚಂದ್ರನ ಬೆಳಕಿನ ಅವಶ್ಯಕತೆ ಇದೆ. ಹೇಗೆ ಸಸ್ಯಗಳಿಗೆ ಸೂರ್ಯನ ಬೆಳಕಿನ ಅವಶ್ಯಕತೆ ಇದೆಯೋ ಚಂದ್ರನ ಬೆಳಕು ಕೂಡ ಅಷ್ಟೇ ಮುಖ್ಯ. ವಿಶೇಷವಾಗಿ ತರಕಾರಿಗಳಿಗೆ ಜೀವರಸವನ್ನ ನೀಡುವುದು ಚಂದ್ರನ ಬೆಳಕು ಅನ್ನುವಂಥದ್ದು ರೈತರಿಗೆ ಕೂಡ ಗೊತ್ತಿರುತ್ತದೆ. ಸೊ ಭಗವಂತ ಯಾಕೆ ಇದನ್ನೆಲ್ಲ ಮಾಡ್ತಾರೆ? ನಮ್ಮ ಪಾಲನೆಯನ್ನ ಮಾಡೋದಕ್ಕೋಸ್ಕರ ಮಾಡ್ತಾರೆ. ತರಕಾರಿಗಳಿಗೆ ಅವರು ಚಂದ್ರನ ಮೂಲಕ ಜೀವರಸವನ್ನು ತುಂಬುವಂತ ಕಾರ್ಯವನ್ನ ಮಾಡುತ್ತಾರೆ. ಸೊ ಇದು ಭಗವಂತ ನಮ್ಮ ದೇಹದ ಹೊರಗಡೆ ಇದ್ದು ನಮ್ಮ ಪಾಲನೆಯನ್ನ ಮಾಡುವಂಥದ್ದು. ಈಗ ನಾವು ನೋಡ್ತೀವಿ, ಈಗ ಯಾವ ತರ ಈ ಸೃಷ್ಟಿಯನ್ನ ಭಗವಂತ ಹೇಗೆ ರಚಿಸಿದ್ದಾರೆ, ಎಲ್ಲವೂ ನಮ್ಮ ಪಾಲನೆಯನ್ನ ಮಾಡೋದಿಕ್ಕೆ ಆಗಿರುವಂತದ್ದು. ಈಗ ಸಮುದ್ರದ ನೀರು ಅದು ಆವಿಯಾಗಿ ಮೇಲಕ್ಕೆ ಹೋಗುತ್ತೆ. ಅದಾದ್ಮೇಲೆ ಮೇಲಕ್ಕೆ ಹೋಗಿ ಮತ್ತೆ ಮಳೆಯಾಗಿ ಅದು ಕೆಳಗಡೆ ಹರಿದು ಬರುತ್ತೆ. ಮಳೆಯಾಗಿ ಆ ಮಳೆ ನೀರು ಹರಿದು ಮತ್ತೆ ಅದು ನದಿ ಕಾಲುವೆಗಳನ್ನ ಸೇರಿ ಅದು ಮತ್ತೆ ಸಮುದ್ರವನ್ನ ಸೇರುತ್ತೆ. ಮತ್ತೆ ಸಮುದ್ರದ ನೀರು ಮೇಲಕ್ಕೆ. ಸೊ ಇದು ತನ್ನಿಂತಾನೆ ಆಗ್ತಾ ಇದೆ. ಅಂದ್ರೆ ತನ್ನಿಂತಾನೆ ಹೇಗೆ ಆಗ್ತಾ ಇದೆ ಇದು? ಈಗ ಸಮುದ್ರದ ನೀರಿಗೆ ಜೀವ ಇಲ್ಲ, ಮೋಡಕ್ಕೆ ಜೀವ ಇಲ್ಲ, ಆವಿಗಳಿಗೆ ಜೀವ ಇಲ್ಲ, ಆವಿ ಆಗುದಕ್ಕೆ. ಮತ್ತೆ ನೀರು, ಮಳೆ ನೀರಿಗೆ ಅದಕ್ಕೂ ಜೀವ ಇಲ್ಲ. ಸೊ ಜೀವ ಇಲ್ಲದಿರುವಂತ ಕೆಲಸಗಳು ತನ್ನಿಂತಾನೆ ಅವು ಜೀವ ಅಂದ್ರೆ ಕೆಲಸ ಮಾಡೋದಿಕ್ ಸಾಧ್ಯನಾ? ಈಗ ಯಾವುದೇ ಒಂದು, ಈಗ ನಮ್ಮ ಮನೆಯಲ್ಲಿರುವಂತ ಮಿಷಿನ್, ಈಗ ಮಿಕ್ಸಿ ಇರ್ಲಿ ಅಥವಾ ವಾಷಿಂಗ್ ಮಿಷಿನ್ ಇರ್ಲಿ, ಏನೇ ಇರ್ಲಿ, ತನ್ನಿಂತಾನೆ ಅದು ವರ್ಕ್ ಮಾಡೋದಕ್ಕೆ ಪ್ರಾರಂಭಿಸಿತು ಅಂತ ಹೇಳಿದ್ದನ್ನ ನಾವು ಕೇಳಿದ್ವಿ. ಯಾವುದೇ ಮಿಷಿನ್ ಇಲ್ಲಿ ಅದರ ಹಿಂದೆ ಆಪರೇಟರ್ ಇರ್ಬೇಕು, ಅದನ್ನ ಸ್ವಿಚ್ ಆನ್ ಮಾಡೋರು ಇರ್ಬೇಕು, ಈ ತರದ್ದೆಲ್ಲ ಇದೆ. ಸೊ ಇಲ್ಲಿ ಜೀವ ಇಲ್ಲದಿರುವಂತ ವಸ್ತುಗಳು ತನ್ನಿಂತಾನೆ ಕೆಲಸ ಮಾಡೋದಿಕ್ ಸಾಧ್ಯನಾ? ಇಲ್ಲ. ಇದೆಲ್ಲವನ್ನ ಭಗವಂತ ಅದೇ ತರ ಅದನ್ನ ತಯಾರಿಸಿದ್ದಾರೆ, ಅದೇ ತರ ಸೃಷ್ಟಿಸಿದ್ದಾರೆ ಅವರು. ಅದು ತನ್ನಿಂತಾನೆ ಆವಿಯಾಗಿ ಮೇಲಕ್ಕೆ ಹೋಗಿ ಮತ್ತೆ ಮಳೆಯಾಗಿ ಈ ತರ ಬರೋ ತರ. ಯಾಕಂದ್ರೆ ಜೀವಿಗಳಿಗೆ ಇದು ಅತ್ಯವಶ್ಯಕವಾಗಿದೆ ಈ ತರ ಇರುವಂತದ್ದು. ಮತ್ತೆ ಈಗ ನಾವು ಉಸಿರಾಡ್ತಾ ಇರುವಂತಹ ಗಾಳಿ, ಸೊ ನಾವು ಇಂಗಾಲದ ಡೈಆಕ್ಸೈಡ್ ಅನ್ನ ಬಿಡುತ್ತೇವೆ, ಆಮ್ಲಜನಕವನ್ನ ಸೇವಿಸ್ತೇವೆ. ಮರಗಳು ನಮ್ಗೆ ಆಮ್ಲಜನಕವನ್ನ ಕೊಡುತ್ತವೆ, ಇಂಗಾಲದ ಡೈಆಕ್ಸೈಡ್ ಅನ್ನ ನಾವು ಹೀರಿಕೊಡುತ್ತೇವೆ. ಇದೆಲ್ಲ ಅರೇಂಜ್ಮೆಂಟ್ ಅನ್ನ ಯಾರು ಮಾಡಿದ್ರು? ತನ್ನಿಂತಾನೆ ಇದೆಲ್ಲ ಆಯ್ತಾ? ಇಲ್ಲ. ಭಗವಂತ ತುಂಬಾ ಬುದ್ಧಿವಂತಿಕೆಯಿಂದ ಇದೆಲ್ಲವನ್ನ ಸೃಷ್ಟಿಸಿದ್ದಾರೆ. ಮನುಷ್ಯ ಇಲ್ಲಿ ಬಾಳುವುದಕ್ಕೋಸ್ಕರ ಪಾಲನೆಯನ್ನ ಎಲ್ಲಾ ರೀತಿಯಲ್ಲಿ ಅವ್ರು ಮಾಡ್ತಾರೆ. ಕಾರ್ಬನ್ ಸೈಕಲ್ ಆಗ್ಲಿ, ಮತ್ತೆ ಈ ತರದ್ದೆಲ್ಲ ಇದೆಲ್ಲ ಹೇಗೆ ಆಗ್ತಾ ಇದೆ, ಫೋಟೋಸಿಂಥಸಿಸ್ ಆಗ್ಲಿ, ಬೇರೆ ಎಲ್ಲವೂ ಕೂಡ ಇದು ಭಗವಂತನ ಒಂದು ಅರೇಂಜ್ಮೆಂಟ್. ಎಲ್ಲಾ ರೀತಿಯಲ್ಲಿ ಅವರು ಈ ಪ್ಲಾನ್ ಅನ್ನ ಮಾಡಿದ್ದಾರೆ, ಅರೇಂಜ್ಮೆಂಟ್ ಅನ್ನ ಮಾಡಿದ್ದಾರೆ ನಮ್ಮ ಪ್ಲಾನ್ ಪಾಲನೆಯನ್ನ ಮಾಡೋದಿಕ್ಕೆ. ಸೊ ಹೀಗೆ ಕಾರ್ಬನ್ ಸೈಕಲ್, ಫಾಸ್ಫರಸ್ ಸೈಕಲ್, ನೈಟ್ರೋಜನ್ ಸೈಕಲ್, ವಾಟರ್ ಸೈಕಲ್, ಆಕ್ಸಿಜನ್ ಸೈಕಲ್, ಹೀಗೆ ಎಲ್ಲಾ ರೀತಿಯ ಈ ತರ ಒಂದು ಇದಿದೆ. ಇದು ಸೈನ್ಸ್ ಸ್ಟೂಡೆಂಟ್ಗಳಿಗೆ ಇದು ಅರ್ಥ ಆಗುತ್ತೆ. ಅದಾದ್ಮೇಲೆ ಓಝೋನ್ ಲೇಯರ್ ಹೇಗೆ ಇದೆ ನಮ್ಮನ್ನ, ಅದು ಅಲ್ಟ್ರಾ ವೈಲೆಟ್ ರೇಸ್ ಇಂದ ಅದು ನಮ್ಮನ್ನ ರಕ್ಷಿಸುತ್ತದೆ. ಇದು ಟ್ರೋಪೋಸ್ಪಿಯರ್, ಓಝೋನ್, ಇದೆಲ್ಲವನ್ನ ಯಾರು ರಚಿಸಿದವರು? ತನ್ನಿಂತಾನೆ ಎಲ್ಲವೂ ರಚನೆ ಆಯ್ತಾ? ಅಲ್ಲ. ಸೊ ಭಗವಂತ ನಮ್ಮ ಪಾಲನೆಯನ್ನ ಮಾಡೋದಕ್ಕೋಸ್ಕರ ಅದನ್ನ ಈ ತರ ರಚಿಸಿದ್ದಾರೆ. ಎಸ್. ಸೊ ಭಗವಂತ ದೇಹದ ಹೊರಗಿದ್ದು ನಮ್ಮ ಪಾಲನೆಯನ್ನ ಮಾಡ್ತಾರೆ, ದೇಹದ ಒಳಗಡೆ ಇದ್ದು ಯಾವ ತರ ಪಾಲನೆಯನ್ನ ಮಾಡ್ತಾರೆ ಅನ್ನೋದನ್ನ ನಾವು ನೋಡೋಣ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಎಲ್ಲಾ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ನಾನು. ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣ ವಾಯುವಿನೊಂದಿಗೆ ಸೇರಿ ನಾನು 4 ವಿಧವಾದ ಆಹಾರವನ್ನು ಜೀರ್ಣ ಮಾಡುತ್ತೇನೆ. ಸೊ ಎಲ್ಲಾ ಜೀವಿಗಳ ದೇಹಗಳಲ್ಲಿ ಜಠರಾಗ್ನಿ ಅನ್ನುವಂಥದ್ದು ಇದೆ. ಆ ಜಠರಾಗ್ನಿ ಇಲ್ಲದಿದ್ರೆ ನಾವು ತಿಂದಿರುವಂತ ಆಹಾರ ಜೀರ್ಣ ಮಾಡೋದಕ್ಕೆ ನಮ್ಗೆ ಆಗಲ್ಲ. ಸೊ ನಮ್ಮ ದೇಹದ ಒಳಗಡೆ ಅಗ್ನಿ ಇದೆ ಅಂತ ನಾವು ನೋಡ್ಕೊಂಡಿದೀವಿ ಅಲ್ವಾ? ಅಗ್ನಿ, ಗಾಳಿ, ನೀರು, ಇದೆಲ್ಲವೂ ಇದೆ. ಸೊ ಜಠರಾಗ್ನಿ, ಸೊ ಅದು ನಾನೇ ಅಂತ ಭಗವಂತ ಹೇಳ್ತಾರೆ. ಸೊ ಹೇಗೆ ಈ ನಾನು ದೇಹದಿಂದ ಹೊರಕ್ಕೆ ಹೋಗುವ ಮತ್ತು ಒಳಕ್ಕೆ ಬರುವ ಪ್ರಾಣವಾಯುವಿನೊಂದಿಗೆ ಸೇರಿ. ಸೊ ಪ್ರಾಣವಾಯು ಅನ್ನುವಂಥದ್ದು ಇರುತ್ತೆ. ಹಲವಾರು ವಾಯುಗಳಿವೆ ನಮ್ಮ ದೇಹದಲ್ಲಿ, ಪಾನ, ಅಪಾನ, ಸಮಾನ, ಉದಾನ, ವ್ಯಾನ, ಈ ತರ. ಸೊ ಪ್ರಾಣವಾಯುವಿನೊಂದಿಗೆ ಸೇರಿ 4 ವಿಧವಾದ ಆಹಾರವನ್ನ ಜೀರ್ಣ ಮಾಡುತ್ತೇನೆ. ಸೊ ಭಗವಂತ ನಮ್ಗೆ ಇದಕ್ಕೆ ಕೂಡ ಸಹಾಯ ಮಾಡ್ತಾರೆ, ಜಠರಾಗ್ನಿ. ಸೊ ಈಗ ನಾವು ತಿಂದ ತಕ್ಷಣ ತಣ್ಣೀರನ್ನ ಕುಡಿಬಾರ್ದು ಅಂತ ಹೇಳ್ತಾರೆ. ಅದು ಜಠರಾಗ್ನಿ. ಅದು ಅಂದ್ರೆ ಆ ಅಗ್ನಿ ಆರಿ ಹೋದ್ರೆ ಮತ್ತೆ ತುಂಬಾ ಹೊತ್ತಾಗುತ್ತೆ ಜೀರ್ಣ ಮಾಡೋದಕ್ಕೆ, ನಾವು ಜೀರ್ಣಿಸೋದಕ್ಕೆ. ಅದು ಜೀರ್ಣಕ್ರಿಯೆ ತುಂಬಾನೇ ನಿಧಾನವಾಗುತ್ತೆ ಅಂತ ಹೇಳ್ತಾರೆ. ಸೊ ಬಿಸಿನೀರನ್ನ ಕುಡಿಬೇಕಂತ ಹೇಳ್ತಾ ಇರುವಂತದ್ದು ಅದಕ್ಕೇನೆ. ಸೊ ಜಠರಾಗ್ನಿಯಾಗಿ ಭಗವಂತ ಇರ್ತಾರೆ. 4 ವಿಧದ ಆಹಾರ, ಭಕ್ಷ್ಯ, ಭೋಜ್ಯ, ಚೂಷ್ಯ, ಲೇಹ್ಯ ಅನ್ನುವಂತ 4 ವಿಧದ ಆಹಾರವನ್ನ ಜೀರ್ಣ ಮಾಡೋದಕ್ಕೆ ಭಗವಂತ ನಮ್ಗೆ ಸಹಾಯ ಮಾಡ್ತಾರೆ. ಆಯುರ್ವೇದ ಕೂಡ ಇದನ್ನ ದೃಢಪಡಿಸುತ್ತದೆ. ಎಸ್. ಈಗ ಭಗವಂತ ನಮ್ಮ ದೇಹದ ಪಾಲಕರು. ಹೇಗೆ ಅವರು ಸೂರ್ಯ ಚಂದ್ರರ ಬೆಳಕಾಗಿ ಬರ್ತಾರೆ, ಎಲ್ಲಾ ಲೋಕಗಳನ್ನ ಅವರು ಪಾಲಿಸುತ್ತಾರೆ, ಅವುಗಳ ಒಳಗಡೆ ಪ್ರವೇಶಿಸುವುದರ ಮೂಲಕ ತರಕಾರಿಗಳಿಗೆ ಜೀವರಸವನ್ನ ತುಂಬುತ್ತಾರೆ. ಜಠರಾಗ್ನಿಯಾಗಿ ಅವರು ಇರುತ್ತಾರೆ. ನಾವು ಸೇವಿಸುವಂತ ಆಹಾರವನ್ನ ಜೀರ್ಣ ಮಾಡೋದಕ್ಕೆ ಅವ್ರು ನಮ್ಗೆ ಸಹಾಯ ಮಾಡ್ತಾರೆ.
ಸರ್ವಸ್ಯ ಚಾಹಂ ಹೃದಿ ಸನ್ನಿವಿಷ್ಟೋ ಮಥಾ ಸ್ಮೃತಿರ್ಜ್ಞಾನಂ ಆಪೋಹನಂ ಚ ವೇದೇಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತ ಕೃದ್ವೇದ ವಿದೇವ ಚಾಹಂ. ನಾನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸಿದ್ದೇನೆ. ಸ್ಮರಣೆ, ಜ್ಞಾನ ಮತ್ತು ಮರೆವು ನನ್ನಿಂದ ಬರುತ್ತವೆ. ಎಲ್ಲ ವೇದಗಳಿಂದ ತಿಳಿಯಬೇಕಾದವನು ನಾನು. ವೇದಾಂತದ ಕರ್ತೃ ನಾನು. ವೇದಗಳನ್ನು ತಿಳಿದವನು ನಾನೇ. ಸೊ ಎಲ್ಲರ ಹೃದಯದಲ್ಲಿ ನಾನು ನೆಲೆಸಿದ್ದೇನೆ ಅಂತ ಭಗವಂತ ಹೇಳ್ತಾರೆ. ಪ್ರತಿಯೊಬ್ಬರ ಹೃದಯದಲ್ಲಿ ನಾನು ನೆಲೆಸಿದ್ದೇನೆ. ಪರಮಾತ್ಮನಾಗಿ ನಾನು ಇದ್ದೇನೆ. ಸ್ಮರಣೆ ನನ್ನಿಂದ ಬರುತ್ತೆ, ಜ್ಞಾನ ನನ್ನಿಂದ ಬರುತ್ತೆ, ಮರೆವು ಎಲ್ಲವೂ ನನ್ನಿಂದ ಬರುತ್ತೆ. ಎಲ್ಲಾ ವೇದಗಳಿಂದ ತಿಳಿಯಬೇಕಾದವನು ನಾನೇ. ಸೊ 4 ವೇದಗಳನ್ನ ರಚಿಸಿದವನು ನಾನೇ. ವೇದಗಳನ್ನ ತಿಳಿಯುವ ಉದ್ದೇಶ ನನ್ನನ್ನು ತಿಳಿಯುವುದೇ ಆಗಿದೆ ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಬೆಳಿಗ್ಗೆ ಹೇಳ್ತಾ ನಮ್ಗೆ ನಾವ್ ಯಾರು ಅನ್ನೋದನ್ನೇ ನಾವು ಮರ್ತು ಬಿಟ್ರೆ, ನಮ್ಗೆ ಆ ಸ್ಮರಣೆಯೇ ಇಲ್ಲ ಅಂತಿದ್ರೆ ಹೇಗೆ ನಾವು ಬದುಕೋದಿಕ್ಕಾಗುತ್ತಾ? ಸೊ ಆದ್ರಿಂದ ಭಗವಂತ ನಮ್ಗೆ ಸ್ಮರಣೆಯನ್ನ ಕೂಡ ಕೊಡ್ತಾರೆ. ಜ್ಞಾನ, ಸ್ಮರಣೆ ಎಲ್ಲವನ್ನ ಭಗವಂತ ನಮ್ಗೆ ಕೊಡ್ತಾರೆ. ಈ ರೀತಿಯಲ್ಲಿ ಕೂಡ ಅವ್ರು ನಮ್ಮ ಪಾಲನೆಯನ್ನ ಮಾಡ್ತಾರೆ. ಎಸ್, ಸ್ಮರಣೆ ಜ್ಞಾನವನ್ನ ಭಗವಂತ ಕೊಡ್ತಾರೆ. ಆದ್ರೆ ಮರೆವನ್ನ ಯಾಕೆ ಕೊಡ್ತಾರೆ ಅಂತ ನೀವು ಕೇಳ್ಬೋದು. ಮರೆಯು ಕೂಡ ತುಂಬಾ ಅಗತ್ಯ ನಮ್ಮ ಜೀವನದಲ್ಲಿ. ನಮ್ಮ ಕಷ್ಟಗಳನ್ನ, ನಮ್ಮ ದುಃಖಗಳನ್ನ, ಕೆಟ್ಟ ಕ್ಷಣಗಳನ್ನ ನಾವು ಮರೆಯಬೇಕು. ಇಲ್ಲದಿದ್ರೆ ನಮ್ಗೆ ಬದುಕೋದಿಕ್ಕೆ ಆಗಲ್ಲ, ತುಂಬಾ ಕಷ್ಟವಾಗುತ್ತೆ. ಹಲವಾರು ಒಂದು ಕಹಿ ಘಟನೆಗಳು ನಮ್ಮ ಜೀವನದಲ್ಲಿ ನಡೆದಿರಬಹುದು. ಹಲವಾರು ವಿಷಯಗಳನ್ನ ನಾವು ಮರೆಯಬೇಕಾಗುತ್ತೆ, ದುಃಖವನ್ನ ನಾವು ಮರೆಯಬೇಕಾಗುತ್ತೆ. ಸೊ ಇದು ಭಗವಂತನ ಕೃಪೆಯಿಂದ. ಈಗ ನಮ್ಮ ಹಿಂದಿನ ಜನ್ಮದ ನೆನಪು ನಮ್ಗೆ ಬಂದ್ರೆ ನಾವು ಜೀವಿಸೋದಕ್ಕಾಗತ್ತಾ? ಇಲ್ಲ. ಸೊ ಭಗವಂತ ಆ ಮರೆವಿನ ಶಕ್ತಿಯನ್ನ ನಮ್ಗೆ ಕೊಡ್ತಾರೆ. ನಮ್ಮ ಇಲ್ಲಿ ಮೆಮರಿ ಪವರ್ ಎಷ್ಟು ಅಂದ್ರೆ ಇರುತ್ತೆ, ಎಷ್ಟು ಟಿಬಿ ಇರುತ್ತೆ, ಟಿಬಿಯೋ ಎಷ್ಟೋ ಇರುತ್ತೆ. ಸೊ ಅದನ್ನ ನಾವು ತುಂಬಾ ನೆಗೆಟಿವ್ ವಿಷಯಗಳಿಂದ ತುಂಬಿಕೊಂಡ್ರೆ ಇನ್ನು ಪಾಸಿಟಿವ್ ವಿಷಯಗಳಿಗೆ ಎಲ್ಲಿ ಅವಕಾಶ? ಆದ್ರಿಂದ ಎಲ್ಲಾ ನೆಗೆಟಿವ್ ವಿಷಯಗಳನ್ನ, ಕೆಟ್ಟದನ್ನ ಮರೆಯೋದಕ್ಕೆ ಭಗವಂತ ನಮ್ಗೆ ಸಹಾಯ ಮಾಡ್ತಾರೆ. ಇದು ನಮ್ಮನ್ನ ಹಲವಾರು ದುಃಖಗಳಿಂದ ಇದು ನಮ್ಮನ್ನ ರಕ್ಷಿಸುತ್ತದೆ. ಅದಕ್ಕೋಸ್ಕರ ಸೊ ಭಗವಂತ ನಮ್ಮ ದೇಹದ ಪಾಲನೆಯನ್ನ ಮಾಡ್ತಾರೆ, ನಮ್ಮ ಮನಸ್ಸಿನ ಪಾಲನೆಯನ್ನ. ದೇಹದ ಪಾಲನೆ ಹೇಗೆ ಮಾಡ್ತಾರೆ? ದೇಹದ ಹೊರಗಿದ್ದು ಪಾಲನೆ ಮಾಡ್ತಾರೆ, ದೇಹದ ಒಳಗಡೆ ಇದ್ದು ಕೂಡ ಪಾಲನೆ ಮಾಡ್ತಾರೆ. ನಮ್ಮ ಹೃದಯದಲ್ಲಿ ಅವರು ಇದ್ದಾರೆ, ಅವರು ಜಠರಾಗ್ನಿಯಾಗಿ ಇರ್ತಾರೆ. ಎಲ್ಲಾ ರೀತಿಯಲ್ಲಿ ಅವ್ರು ನಮ್ಮ ಪಾಲನೆಯನ್ನ ಮಾಡ್ತಾರೆ. ನಮ್ಮ ಮನಸ್ಸಿನ ಪಾಲನೆಯನ್ನ ಮಾಡ್ತಾರೆ. ಸ್ಮರಣೆ, ಜ್ಞಾನವನ್ನ ಅವರು ನಮ್ಗೆ ಕೊಡ್ತಾರೆ, ಸ್ಮರಣೆಯನ್ನ ಕೊಡ್ತಾರೆ. ಜ್ಞಾನ, ಸೊ ಬುದ್ಧಿಯ ಪಾಲನೆಯನ್ನ ಕೂಡ ಮಾಡ್ತಾರೆ. ದೇಹ, ಮನಸ್ಸು, ಬುದ್ಧಿಯ ಪಾಲನೆಯನ್ನ ಮಾಡ್ತಾರೆ. ಭಗವಂತ ಆತ್ಮದ ಪಾಲನೆಯನ್ನು ಕೂಡ ಮಾಡ್ತಾರೆ. ಹೀಗೆ ಆತ್ಮದ ಪಾಲನೆಯನ್ನ ಭಗವಂತ ಮಾಡ್ತಾರೆ. ಭಗವಂತ ಈ ಪೃಥ್ವಿಯಲ್ಲಿ ಬರ್ತಾರೆ, ಬಂದು ಅವರು ಲೀಲೆಯನ್ನ ಮಾಡ್ತಾರೆ. ಭಗವದ್ಗೀತೆಯನ್ನ ನಮ್ಗೆ ಕೊಡ್ತಾರೆ. ಶ್ರೀಮದ್ ಭಾಗವತಂ ಅಂತ ಮಹಾಗ್ರಂಥವನ್ನ ನಮ್ಗೆ ಕೊಡ್ತಾರೆ. ಅದನ್ನ ಓದೋದ್ರ ಮೂಲಕ ನಾವು ಅವರ ಜೊತೆ ಕನೆಕ್ಟ್ ಆಗೋದಕ್ಕೆ, ಯಾಕಂದ್ರೆ ನಾವು ಆತ್ಮ ಅನ್ನೋದನ್ನ ನಮ್ಗೆ ಹೇಳ್ತಾರೆ. ಸೊ ನೀವೆಲ್ಲ ಆತ್ಮ, ಪರಮಾತ್ಮನ ಅಂಶ ಅನ್ನೋದನ್ನ ಹೇಳ್ತಾರೆ. ಸೊ ಆತ್ಮ ಪರಮಾತ್ಮನ ಜೊತೆ ಕನೆಕ್ಟ್ ಆಗದ ಹೊರತು ಆತ್ಮಕ್ಕೆ ಸಂತೋಷ ಅನ್ನುವಂಥದ್ದು, ಶಾಶ್ವತವಾದಂತ ಸಂತೋಷ ಅನ್ನುವಂಥದ್ದು ನಮ್ಗೆ ಸಿಗುದಿಲ್ಲ ಅನ್ನೋದನ್ನ ಭಗವಂತ ಹೇಳ್ತಾರೆ. ಹೇಗೆ ಕನೆಕ್ಟ್ ಆಗ್ಬೇಕು ಅನ್ನೋದನ್ನ ಕೂಡ ತೋರಿಸ್ತಾರೆ. ಆದ್ರಿಂದ ನಮ್ಮ ಆತ್ಮದ ಪಾಲಕರು ಕೂಡ ಹೌದು ಭಗವಂತ. ಎಷ್ಟೆಲ್ಲಾ ಮಾಡ್ತಾರೆ. ಭಗವಂತನಷ್ಟು ಹತ್ತಿರ ಇರೋರು ನಮ್ಗೆ ಯಾರಿದ್ದಾರೆ? ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿ ನಮ್ಮ ಜೊತೆ ತುಂಬಾ ಹತ್ತಿರದಲ್ಲಿ ಇರೋರು ಭಗವಂತನೇ. ಸೊ ನಮ್ಮ ದೇಹದ ಒಳಗಡೆ ಇದ್ದು ನಮ್ಗೆ ಸಹಾಯ ಮಾಡೋರು ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದು ಭಗವಂತನೇ. ಆದ್ರಿಂದ ಭಗವಂತನೇ ನಮ್ಮ ನಿಜವಾದ ಸ್ನೇಹಿತ, ನಮ್ಮ ನಿಜವಾದ ಗೆಳೆಯ ಭಗವಂತನೇ. ಸೊ ನಾವು ಯಾರಿಗಾದ್ರೂ ಏನನ್ನಾದ್ರೂ ಮಾಡಿದಾಗ ನಮ್ಮನ್ನ ಅವ್ರು ಹೊಗಳ್ಬೇಕು ಅನ್ನುವಂತ ಇಚ್ಛೆ ನಮ್ಗಿರುತ್ತೆ. ಅದೇ ನಮ್ಗೆ ಯಾರಾದ್ರೂ ಏನಾದ್ರೂ ಸಹಾಯ ಮಾಡಿದಾಗ ಅಥವಾ ಏನಾದ್ರೂ ಮಾಡಿದಾಗ ಅದು ಅವರ ಕರ್ತವ್ಯ, ಮಾಡಿದ್ರು ಅಂತ ನಾವ್ ಹೇಳ್ತೀವಿ. ಗ್ರಾಟಿಟ್ಯೂಡ್ ಅನ್ನ ನಾವು ತೋರಿಸೋದಿಲ್ಲ. ಆದ್ರೆ ನಮ್ಮನ್ನ ಎಲ್ರು ಹೊಗಳ್ಬೇಕಂತ ನಾವು ಯೋಚಿಸ್ತೀವಿ. ಆದ್ರೆ ಭಗವಂತ ಎಲ್ಲವನ್ನ ಮಾಡ್ತಾರೆ. ಅವರು ಎಲ್ಲಾ ರೀತಿಯಲ್ಲಿ ನಮ್ಮ ಪಾಲನೆ ಮಾಡ್ತಾರೆ. ನಾವು ಯಾವ ಒಂದು ಜನ್ಮದಲ್ಲಿ ಬಂದ್ರು ಅವ್ರು ನಮ್ಮ ಕೈ ಬಿಡುವುದಿಲ್ಲ. ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿ ಇರ್ತಾರೆ. ಸೊ ಎಲ್ಲಾ ರೀತಿಯಲ್ಲಿ ಅವ್ರು ನಮ್ಗೆ ಸಹಾಯ ಮಾಡ್ತಾರೆ, ಎಲ್ಲವನ್ನ ಕೊಡ್ತಾರೆ. ಯಾವುದೇ ನಿರೀಕ್ಷೆ ಇಲ್ಲ ನಮ್ಮಿಂದ ಅವರಿಗೆ. ಇದು ನಿಜವಾದ ಪ್ರೀತಿ, ಅನ್ಕಂಡೀಷನಲ್ ಲವ್. ಲವ್ ಅಂದ್ರೆ ಏನು? ಜಸ್ಟ್ ಗಿವ್ ಗಿವ್ ಗಿವ್, ಡೋಂಟ್ ಟೇಕ್. ಅಂದ್ರೆ ಏನನ್ನ ಕೂಡ ಅವರು ತೆಗೆದುಕೊಳ್ಳುವುದಿಲ್ಲ ನಮ್ಮಿಂದ, ನಮ್ಗೆ ಎಲ್ಲವನ್ನ ಕೊಡ್ತಾರೆ. ಸೊ ಗಾಡ್ ಗಿವ್ಸ್ 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 ಅಂಡ್ ಫಾರ್ ಗಿವ್ಸ್, ಮ್ಯಾನ್ ಟೇಕ್ಸ್ ಟೇಕ್ಸ್ ಟೇಕ್ಸ್, ಗೆಟ್ಸ್ ಅಂಡ್ ಫಾರ್ ಗೆಟ್ಸ್. ಸೊ ನಾವು ಎಲ್ಲವನ್ನ ಭಗವಂತನಿಂದ ಪಡೆದು ಭಗವಂತನನ್ನೇ ಮರೆತು ಬಿಡ್ತೇವೆ. ನಮ್ಗೆ ಗ್ರಾಟಿಟ್ಯೂಡ್ ಅನ್ನುವಂಥದ್ದು ಇರುವುದಿಲ್ಲ. ಆದ್ರೆ ಭಗವಂತ ಎಲ್ಲವನ್ನ ನಮ್ಗೆ ಕೊಟ್ಟು ಆದ್ರೂ ನಮ್ಮನ್ನ ಎಷ್ಟು ಪ್ರೀತಿಸುತ್ತಾರೆ. ಇದು ನಿಜವಾದ ಪ್ರೀತಿ, ಅನ್ಕಂಡೀಷನಲ್ ಲವ್. ಇಲ್ಲಿ ಯಾವುದೇ ಕಂಡೀಷನ್ಸ್ ಇಲ್ಲ ಈ ಪ್ರೀತಿಗೆ. ಸೊ ಭಗವಂತ ನಿಜವಾಗ್ಲೂ ಸುಹೃದಂ ಸರ್ವಭೂತಾನ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಯತೆ, ಎಲ್ಲರ ಹಿತೈಷಿ ನಾನು, ಎಲ್ಲರ ಸ್ನೇಹಿತ ನಾನು ಅಂತ ಭಗವಂತ ಹೇಳ್ತಾರೆ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ, ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ. ಪುರುಷರಲ್ಲಿ 2 ವರ್ಗಗಳು, ಕ್ಷರರು ಮತ್ತು ಅಕ್ಷರರು. ಈ ಐಹಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಕ್ಷರ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಅಕ್ಷರ.
ಸೊ ಕ್ಷರರು ಅಂದ್ರೆ ನಾವೆಲ್ಲ ಈ ಐಹಿಕ ಪ್ರಪಂಚದಲ್ಲಿ ಇರುವವರು. ಅಕ್ಷರರು ಅಂದ್ರೆ ಇಲ್ಲಿ ಭಕ್ತಿಯನ್ನ ಮಾಡಿ ಭಗವಂತನ ಲೋಕಕ್ಕೆ ಹೋದವರು, ಅವರು ಮತ್ತೆ ಇಲ್ಲಿ ಕೆಳಗಡೆ ಬರುವುದಿಲ್ಲ, ಅದಕ್ಕೆ ಅವರು ಅಕ್ಷರರು. ಸೊ ಇದೀಗ ಐಹಿಕ ಜಗತ್ತಿನಲ್ಲಿರುವಂತ ನಾವೆಲ್ಲರೂ ಕ್ಷರರಾಗಿರುತ್ತೇವೆ, ಆಧ್ಯಾತ್ಮಿಕ ಜಗತ್ತಿನಲ್ಲಿರುವವರೆಲ್ಲ ಭಗವಂತನ ಜೊತೆ ಇರ್ತಾರೆ, ಅಕ್ಷರರು. ಉತ್ತಮ ಪುರುಷಸ್ತ್ವ ಅನ್ಯ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ. ಇವರಿಬ್ಬರಲ್ಲದೆ ಅತ್ಯುತ್ತಮವಾದ ಜೀವಂತ ವ್ಯಕ್ತಿಯಾದ ಪರಮಾತ್ಮನು ಸ್ವತಃ ಅವಿನಾಶಿ. ಅವನು 3 ಜಗತ್ತುಗಳನ್ನು ಪ್ರವೇಶಿಸಿದ್ದಾನೆ ಮತ್ತು ಅವುಗಳನ್ನು ಪಾಲಿಸುತ್ತಿದ್ದಾನೆ. ಸೊ ಇನ್ನೊಬ್ಬ ಉತ್ತಮನಾದ ವ್ಯಕ್ತಿ, ಉತ್ತಮನಾದ ಪುರುಷನಿದ್ದಾನೆ. ಸೊ ಒಬ್ಬ ಅಧಮ ಪುರುಷ, ಇನ್ನೊಬ್ಬ ಮಧ್ಯಮ ಪುರುಷ. ಸೊ ಇವನು ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಇರ್ತಾನೆ, 3 ಜಗತ್ತುಗಳನ್ನು ಅವನು ಪ್ರವೇಶಿಸಿದ್ದಾನೆ ಅಂತ. ಈ ಕ್ಷರ ಮತ್ತು ಅಕ್ಷರಗಳಿಗೆ ಉತ್ತಮನಾದವನು ಇವನು ಅಂತ. ಯಸ್ಮಾತ್ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ. ನಾನು ಕ್ಷರ ಮತ್ತು ಅಕ್ಷರಗಳಿಗೆ ಅತೀತನು ಮತ್ತು ಅತ್ಯುತ್ತಮನು. ಆದುದರಿಂದ ಪ್ರಪಂಚವು, ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತವೆ. ಎಸ್, ಕ್ಷರ ಅಂದ್ರೆ ಈ ಐಹಿಕ ಪ್ರಪಂಚದಲ್ಲಿ ಇರುವವರು, ಅಕ್ಷರ ಅಂದ್ರೆ ಈ ಐಹಿಕ ಪ್ರಪಂಚದಲ್ಲಿ ಭಕ್ತಿ ಮಾರ್ಗವನ್ನ ಮಾಡಿ ಪರಮಾತ್ಮನ ಲೋಕಕ್ಕೆ ಹೋದವರು. ಇನ್ನು ಕ್ಷರ ಮತ್ತು ಅಕ್ಷರಗಳಿಗೆ ಮೇಲೆ ಇರೋರು ಇದ್ದಾರೆ, ಅವರು ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿದ್ದಾರೆ, ಎಲ್ಲ ಲೋಕವನ್ನ ಪ್ರವೇಶಿಸಿದ್ದಾರೆ. ಸೊ ಇಲ್ಲಿ ಭಗವಂತ ಕ್ಷರ ಮತ್ತು ಅಕ್ಷರಗಳಿಗೆ ಮತ್ತು ಎಲ್ಲರಿಗೂ ಅತೀತನು ಮತ್ತು ಅತ್ಯುತ್ತಮನು. ಆದ್ದರಿಂದ ಪ್ರಪಂಚವು, ವೇದಗಳು ಪುರುಷೋತ್ತಮನೆಂದು ನನ್ನನ್ನು ಪ್ರಾರ್ಥನೆ ಮಾಡುತ್ತವೆ. ಸೊ ಎಲ್ಲರಿಗಿಂತ ಉತ್ತಮನು ನಾನು, ಪುರುಷರಲ್ಲೇ ಉತ್ತಮ, ಪುರುಷೋತ್ತಮ ನಾನು. ಅದರಿಂದ ವೇದಗಳು ಕೂಡ ನನ್ನನ್ನ ಪುರುಷೋತ್ತಮ ಅಂತ ಹೇಳುತ್ತವೆ, ಪುರುಷೋತ್ತಮನೆಂದು ನನ್ನ ಪ್ರಾರ್ಥನೆಯನ್ನ ಮಾಡುತ್ತವೆ. ಯೋ ಮಾಮೇವಂ ಅಸಮ್ಮೂಢೋ ಜಾನಾತಿ ಪುರುಷೋತ್ತಮಂ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಭರತ ವಂಶದವನಾದ ಅರ್ಜುನನೇ, ಯಾರು ನನ್ನನ್ನು ಸಂದೇಹವಿಲ್ಲದೆ ದೇವೋತ್ತಮ ಪರಮ ಪುರುಷನೆಂದು ತಿಳಿಯುತ್ತಾನೋ ಅವನು ಎಲ್ಲವನ್ನು ತಿಳಿದವನು. ಆದ್ದರಿಂದ ಆತನು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತನಾಗಿರುತ್ತಾನೆ. ಸೊ ನನ್ನನ್ನ ಭಗವಂತ ಅಂತ ಯಾರು ತಿಳಿಯುತ್ತಾರೋ ಅವರು ಎಲ್ಲವನ್ನ ತಿಳಿದವರು. ದೇವೋತ್ತಮ ಪರಮಪುರುಷ ಅಂತ ನನ್ನನ್ನ ತಿಳಿಯುವುದೇ ಎಲ್ಲವನ್ನ ತಿಳಿಯುವುದಾಗಿದೆ. ಸೊ ನನ್ನನ್ನ ದೇವೋತ್ತಮ ಪರಮಪುರುಷ ಅಂತ ಯಾರು ತಿಳಿದುಕೊಳ್ಳುತ್ತಾರಲ್ಲ ಅವರಿಗೆ ಬೇಕಾಗಿರುವಂತ ಎಲ್ಲಾ ಬುದ್ಧಿಯನ್ನ ನಾನು ಕೊಡ್ತೇನೆ. ದದಾಮಿ ಬುದ್ಧಿಯೋಗಂ ತ್ವಂ ಅಂತ ಭಗವಂತ ಹೇಳ್ತಾರೆ. ಸೊ ಎಲ್ಲಾ ಬುದ್ಧಿಯನ್ನ ನಾನು ಕೊಡ್ತೇನೆ, ಆದ್ರಿಂದ ಅವರು ಎಲ್ಲವನ್ನ ತಿಳಿದವರಾಗಿರುತ್ತಾರೆ. ಸೊ ಈ ತರ ತಿಳಿದವರು ಸಂಪೂರ್ಣ ಭಕ್ತಿ ಸೇವೆಯಲ್ಲಿ ನಿರತರಾಗಿರುತ್ತಾರೆ. ಒಬ್ಬ ಎಷ್ಟೇ ತಿಳಿದಿರ್ಲಿ, ಆದ್ರೆ ಭಗವಂತ ಯಾರು ಅಂತ ಅವನಿಗೆ ಗೊತ್ತಿರ್ಲಿಲ್ಲ ಅಂದ್ರೆ, ಭಗವಂತನ ಜೊತೆ ಅವನು ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಅವನು ಅವನ್ ಜ್ಞಾನಿ ಅಂತ ಅವನನ್ನ ಹೇಳಕ್ಕಾಗಲ್ಲ, ಅವನು ಅಂತ ಬುದ್ಧಿವಂತ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಷ್ಟೇ ಅವನು ತಿಳಿದಿರ್ಲಿ, ಆ ಜ್ಞಾನ ಎಲ್ಲವೂ ಈ ಐಹಿಕ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ಅದರಿಂದ ಅಂತ ಪ್ರಯೋಜನ ಏನೂ ಇಲ್ಲ. ಭಗವಂತನ ಬಗ್ಗೆ ತಿಳಿದುಕೊಳ್ಳುವಂಥದ್ದು, ಕೃಷ್ಣನೇ ದೇವೋತ್ತಮ ಪರಮಪುರುಷ ಅಂತ ತಿಳಿದುಕೊಳ್ಳೋದ್ರಿಂದ ಎಲ್ಲಾ ಜ್ಞಾನ ನಮಗೆ ತನ್ನಿಂತಾನೆ ಬರುತ್ತೆ. ಇತಿ ಗುಹ್ಯತಮಂ ಶಾಸ್ತ್ರಂ ಇದ ಮುಕ್ತ ಮಯಾ ನಘ ಏತದ್ ಬುದ್ಧ್ಯಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಪಾಪರಹಿತನಾದ ಅರ್ಜುನನೇ, ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಇದನ್ನು ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ, ಅವನ ಎಲ್ಲಾ ಪ್ರಯತ್ನಗಳು ಪರಿಪೂರ್ಣವಾಗುತ್ತವೆ. ಸೊ ಭಗವಂತ ಹೇಳ್ತಾರೆ, ವೇದಗಳ ಅತ್ಯಂತ ರಹಸ್ಯವಾದ ಭಾಗ ಯಾವುದು? ಕೃಷ್ಣನನ್ನ ದೇವೋತ್ತಮ ಪರಮಪುರುಷ ಅಂತ ತಿಳಿದುಕೊಳ್ಳುವಂಥದ್ದು. ಈಗ ವೇದಗಳಲ್ಲಿ 3 ಭಾಗಗಳಿವೆ. ಒಂದು ಕರ್ಮಕಾಂಡ, ಇನ್ನೊಂದು ಜ್ಞಾನಕಾಂಡ, ಇನ್ನೊಂದು ಉಪಾಸನ ಕಾಂಡ. ಸೊ ಕರ್ಮಕಾಂಡದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ, ಉಪಾಸನ ಕಾಂಡದಲ್ಲಿ ಜ್ಞಾನ ಉಪನಿಷತ್ತುಗಳು, ಉಪಾಸನ ಕಾಂಡ ಅಲ್ಲ ಜ್ಞಾನ ಕಾಂಡದಲ್ಲಿ ಅದು ಬರುತ್ತೆ, ಉಪಾಸನ ಕಾಂಡದಲ್ಲಿ ಭಕ್ತಿ ಬರುತ್ತೆ. ಸೊ ವೇದದ ಕೊನೆಯ ಸಾರ ಏನು? ಭಕ್ತಿ, ಭಗವಂತನ ಜೊತೆ ಕನೆಕ್ಟ್ ಆಗುವಂಥದ್ದು. ಸೊ ಯಾರು ಭಗವಂತ ಅನ್ನೋದನ್ನ ಕೊನೆಗೆ ನಮ್ಗೆ ವೇದದ ಕೊನೆಗೆ ಗೊತ್ತಾಗುತ್ತೆ. ಭಗವಂತ ಯಾರಂತ ತಿಳಿದುಕೊಂಡು ಅವನ ಜೊತೆ ಕನೆಕ್ಟ್ ಆಗುವಂಥದ್ದೇ ಉಪಾಸನ ಕಾಂಡ. ಅದು ಶ್ರೀಮದ್ ಭಾಗವತಂ ಉಪಾಸನ ಕಾಂಡದಲ್ಲಿ ಬರುವಂಥದ್ದು. ಸೊ ಆದ್ರಿಂದ ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ. ಹೆಚ್ಚಿನವರು ವೇದಗಳ ಬೇಸಿಕ್ ನಾಲೆಜ್ ಅನ್ನ ಮಾತ್ರ ಪಡೆದುಕೊಂಡಿರ್ತಾರೆ. ಧರ್ಮ ಅರ್ಥ ಕಾಮ ಮೋಕ್ಷ, ಯಾಗ ಯಜ್ಞ ಮಾಡುವಂಥದ್ದು, ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳುವಂಥದ್ದು ಇದೇ ವೇದದಲ್ಲಿ ಇದೆ ಅಂತ ತಿಳ್ಕೊಂಡಿರ್ತಾರೆ. ಅದು ಬೇಸಿಕ್. ಅದಕ್ಕಿಂತ ಮಿಗಿಲಾಗಿ ಜ್ಞಾನಕಾಂಡ ಇದೆ, ಉಪನಿಷತ್ತುಗಳಿವೆ, ಅದಕ್ಕಿಂತ ಮಿಗಿಲಾಗಿ ಭಕ್ತಿ ಇದೆ, ಉಪಾಸನ ಕಾಂಡ ಇದೆ. ಸೊ ಉಪಾಸನ ಕಾಂಡ ಇದನ್ನ ಹೇಳುತ್ತದೆ, ಏನು? ಕೃಷ್ಣ ದೇವೋತ್ತಮ ಪರಮ ಪುರುಷ ಅನ್ನೋದನ್ನ ಹೇಳುತ್ತೆ. ಇದು ವೇದಗಳ ಅತ್ಯಂತ ರಹಸ್ಯವಾದ ಭಾಗ, ಅಷ್ಟು ಸುಲಭವಾಗಿ ಅರ್ಥ ಆಗುದಿಲ್ಲ. ಇದನ್ನ ಅರ್ಥ ಮಾಡಿಕೊಂಡವನು ಬುದ್ಧಿವಂತನಾಗುತ್ತಾನೆ, ಅವನ ಎಲ್ಲಾ ಪ್ರಯತ್ನಗಳು ಪರಿಪೂರ್ಣವಾಗುತ್ತವೆ. ಸೊ
ತುಂಬಾ ರಹಸ್ಯವಾದ ಭಾಗ ಯಾವುದು ವೇದಗಳದ್ದು? ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಒಪ್ಪಿಕೊಳ್ಳುವಂಥದ್ದು, ಅವರ ಆರಾಧನೆಯನ್ನ ಮಾಡುವಂಥದ್ದು. ಯಾವಾಗಲೂ ಇದನ್ನ ನಾವು ನೆನಪಿನಲ್ಲಿ ಇಟ್ಟುಕೊಂಡು ನಾವು ಇದನ್ನ ಅನುಸರಿಸಿದ್ರೆ ನಮ್ಮ ಜೀವನ ಪರಿಪೂರ್ಣತೆಯನ್ನ ಪಡೆಯುತ್ತದೆ. ಸೊ ಇದರಲ್ಲಿ ಕೂಡ ನಾವು ಭಗವಂತನ ಜೊತೆ ಕನೆಕ್ಟ್ ಆಗುವುದರ ಉದ್ದೇಶವನ್ನ ನಾವು ತಿಳಿದುಕೊಂಡು, ಅದರ ಅಂದ್ರೆ ಪ್ರಾಮುಖ್ಯತೆಯನ್ನ, ಮಹತ್ವವನ್ನ ನಾವು ತಿಳಿದುಕೊಂಡು, ಸೊ ಆತರ ಭಗವಂತನ ಜೊತೆ ಕನೆಕ್ಟ್ ಆಗ್ಬೇಕಂತಿದ್ರೆ ನಾವು ಮಾಡ್ಬೇಕಾಗಿರುವಂತದ್ದು ಭಗವಂತನ ನಾಮಸ್ಮರಣೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ತಾಳ್ಮೆಯಿಂದ ನೀವೆಲ್ಲ ಕುಳಿತು ಕೇಳಿದ್ದಕ್ಕೆ.